ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿ ಆತ್ಮಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಒಡಬಡುತ್ತ ವರ್ಣಿಸಲಿ ಕಥಾಮೃತವ ಸರ್ವ ಭಯ ವಿನಾಶಿನಿಗೆ ಕರುಣದಿ ಕಾಯೇ ತಾಯೇ ದಯಸಾಗರಿಗೆ ಭಕ್ತಿಯಿಂದ ಪಾದ ದ್ವಯವನ್ನು ಮರೆಗೊಂಡೆ ಬತಿ ಮುದದಿಂದ ಅಮ್ಮ ಜಯತು ಜಯತು ಆದಿ ಮಾಯೇ ಸರ್ವ ಭಯ ವಿನಾಶಿನಿಗೆ ಕರುಣದಿ ತಾಯೇ ನಿನ್ನ ದಿವ್ಯ ಮಂಗಲ ಮನೋಹರ ರೂಪವನ್ನು ನೋಡುವಾಗ ಮನಸ್ಸಿಗೆ ಮಹದಾನಂದವಾಗುತ್ತಾ ಇದೆ. ಕ್ಷಣ ಹೊತ್ತಿನ ಮೊದಲು ನಮ್ಮ ಅಸ್ತಿತ್ವವನ್ನು ಅರಿಯದೆ ಈ ನೀರ ಮೇಲೆ ನಾವು ಪರಿತಪಿಸುತ್ತಾ ಇದ್ದೆವು. ಆಗಲೇ ಅಶರೀರವಾಣಿಯಾಯಿತು. ಅದರ ಆದೇಶದಂತೆ ನಿನ್ನನ್ನು ಮನಮುಟ್ಟಿ ಭಜಿಸಿದಾಗ ಈ ದಿವ್ಯ ರೂಪದಿಂದ ಕಂಗೊಳಿಸಿದ್ದೀಯ. ಕಂಗಳ ಕೊನೆಯಲ್ಲಿ ಕರುಣೆ ರಸವನ್ನು ಸೂಸಿ ಅಭಯ ಹಸ್ತವನ್ನು ಹಿಡಿದತ್ತಿ ಮುಗುಳ್ನಗುತ್ತಿರುವ ನಿನ್ನನ್ನು ನೋಡುವಾಗ ರೋಮಾಂಚನವಾಗುತ್ತಾ ಇದೆ. ನಮ್ಮ ಭಕ್ತಿಯ ಕರೆಗೆ ಓಗೊಟ್ಟು ಬಂದವಳು ನೀನು. ದಯಾಸಾಗರೆ, ಭಕ್ತಾಭೀಷ್ಟ ಫಲಪ್ರದಾಯಕಿ ನೀನೆಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ಅನನ್ಯ ಭಕ್ತಿಯಿಂದ ನಿನ್ನ ಪಾದವನ್ನು ಮರೆಗೊಂಡಿದ್ದೇವೆ. ರಕ್ಷಿಸು ರಕ್ಷಿಸು. ಯಾತನೆ ಜನ್ಮವನಿದ್ದೆ ಯಾತಕ್ಕೆ ಜನ್ಮವನಿದ್ದೆ ನಮಗೆ ತರ ಕಾರ್ಯಗಳು ಏನುಂಟು ಮಾತೆ ನೀ ತಿಳುಗುತ್ತ
ಸಂಪ್ರೀತಿಯೊಳ್ ರಕ್ಷಿಸಬೇಕು ನಮ್ಮನು ಜಯತು ಜಯತು ಆದಿ ಮಾಯೆಗೆ ಓ ಜಗನ್ಮಾತೆ, ಪವಿತ್ರವಾದಂತಹ ಪದಬದ್ಧಗಳಿಗೆ ನಮೋ ನಮಃ ತಾಯಿ. ತುಂಬಿದಂತಹ ಜಲರಾಶಿಯ ನಡುವೆ ಸುತ್ತಲೂ ಆವರಿಸಿದಂತಹ ಕತ್ತಲೆಯ ಮೊತ್ತದಲ್ಲಿ ನಮ್ಮ ಮೂವರ ಜನನವಾಯಿತು. ಒಮ್ಮಿನೊಮ್ಮೆಲೆ ನಾವು ಮೂವರು ನಮ್ಮಲ್ಲೇ ಯೋಚಿಸ್ತಾ ಇರುವಂತಹ ಸಂದರ್ಭ ಓಂಕಾರ ನಿನಾದವೇ ಕಣ್ಣಗಳಿಗೆ ಕೇಳಿಸಿ ಅದನ್ನೇ ಆಧಾರವಾಗಿಟ್ಟು ಸ್ಥಿತಿಸಿಕೊಂಡಾಗ ಕಣ್ಣ ಮುಂದೆ ಪ್ರತ್ಯಕ್ಷನಾದಂತಹ ದಿವ್ಯ ಮಂಗಳ ಮನೋಹರಿ ಸ್ವರೂಪಯಾದಂತಹ ನಿನ್ನನ್ನು ಕಂಡಾಗ ನೀನೇ ನಮ್ಮ ಜನನಕ್ಕೆ ಕಾರಣೀಕರ್ತಳು ಎನ್ನುವಾಗಿ ವೇದ್ಯವಾಯಿತು. ತಾಯಿ, ಜಗದ ಮಧ್ಯದಲ್ಲಿ 10 ಮಂದಿ ಮಕ್ಕಳಿಲ್ಲ. ನಮ್ಮ ಮೂವರನ್ನೇ ನೀನು ಸೃಜಿಸಿಕೊಳ್ಳಬೇಕು ಅಂತಾದರೆ ಯಾವುದೋ ಮಹತ್ತರವಾದಂತಹ ಸಂಕಲ್ಪವನ್ನು ಇಟ್ಟುಕೊಂಡಿದ್ದಿ ಎನ್ನುವುದನ್ನು ತಿಳಿದುಕೊಂಡವನೇ ಇದ್ದೇನೆ. ಏತಕ್ಕೆ ಜನ್ಮವನಿತ್ತೆಯಮ್ಮ. ಮಕ್ಕಳಾದಂಥ ನಮ್ಮಿಂದ ಅಂತಹ ಕಾರ್ಯಗಳಾದರೆ ಏನು ಸಂಪ್ರೀತಿಯಿಂದ ತಿಳಿಸುವುದರ ಮೂಲಕವಾಗಿ ನಮ್ಮ ಮೂವರನ್ನು ಉದ್ಧರಿಸಬೇಕಮ್ಮ, ಉದ್ಧರಿಸಬೇಕು. ನೀನಲ್ಲದನ್ಯರಾರಿಗರೋ ತಾಯೇ ನೀನಲ್ಲದನ್ಯರಾರಿಗರೋ ನಮ್ಮ ಸಾನುರಾಗದೋಳಿನ್ನು ರಕ್ಷಿಸುವವರು ಜ್ಞಾನವಿಹೀನರಾಗಿರಲು ತಾಯೇ ನೀನಿತ್ತು ಸುಜ್ಞಾನ ಪೊರೆದೆ ಕೃಪೆಯೊಳು ಜಯತೋ ಜಯತೋ ಆದಿಮಾಯೇ ಜಯ 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 ಜಯ. ಓ ಆದಿಮಾಯೆ, ಆಕಾಶದ ಕೆಳಕ್ಕೆ ಬೆಳೆದುಕೊಂಡು ನಿಂತಿರುವಂತಹ ನಿನ್ನ ದಿವ್ಯ ರೂಪವನ್ನು ಕಂಡು ನಾವು ಕೃತಾರ್ಥರಾದೆವಮ್ಮ. ತುಂಬಿದಂತಹ ಜಲದಿಯ ಮಧ್ಯೆ ನಮ್ಮ ಮೂವರ ಹುಟ್ಟಾಗಿದೆ. ನಮ್ಮ ಈ ಹುಟ್ಟು ಯಾತಕ್ಕೆ ಬೇಕಾಗಿ ಎಂಬುದನ್ನು ನಾವು ಮೂವರು ಅರಿಯದವರಾಗಿದ್ದೇವೆ ತಾಯಿ. ಸುತ್ತಲಾವರಿಸಿಕೊಂಡಂತಹ ಕತ್ತಲು ಕಣ್ತೆರೆದು ನೋಡಿದಂತಾದರೆ ಕಣ್ಣ ಮುಂಭಾಗದಲ್ಲಿ ಕಾಣಿಸಿಕೊಂಡವಳು ನೀನಮ್ಮ. ಆದ್ದರಿಂದಲೇ ನೀನೇ ನಮ್ಮನ್ನು ಸಾನುರಾಗದಿ ರಕ್ಷಿಸುವಳು ಎಂಬುದಾಗಿ ಭಾವಿಸಿಕೊಂಡು ನಿನ್ನ ಅಡಿದಾವರಗಳಿಗೆ ಬುಡಮಟ್ಟವರು ನಾವಿದ್ದೇವೆ ಅಮ್ಮ. ಅಜ್ಞಾನವಂತರು ನಾವಾಗಿದ್ದೇವೆ. ನಮ್ಮನ್ನು ಸುಜ್ಞಾನವಂತರನ್ನಾಗಿ ಮಾಡಿ ನೀನೇ ನಮ್ಮನ್ನು ಪೊರೆಯಬೇಕಮ್ಮ. ಜಯ 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 ಜಯ. ಹರಿಹರ ಬ್ರಹ್ಮರಂದಿರಿದಿದೆ ನಾಮವ ಹರುಷದಿ ಮೂವರಿಗೆ ಇರುವುದು ನಿನ್ನಿಂದ ಘನ ಕಾರ್ಯ ಮುಂದಕ್ಕೆ ಒರೆದ ಪೆನದ ನಿಮಗೆ ತುಂಬಿದ ಜಲರಾಶಿಯ ಮೇಲೆ ದಿಕ್ಕುಗಾಣದ ಬಳಲುತ್ತಿರೋ ನನ್ನ ಮುದ್ದು ಮಕ್ಕಳೇ, ಅಮ್ಮ ಹೇಳಿರಿ, ಎದ್ದೇಳಿರಿ, ಸಧೈರ್ಯವನ್ನು ತಾಳಿರಿ. ಮಕ್ಕಳೇ, ಮೂರು ಮೂರ್ತಿಗಳಾದ ನಿಮ್ಮ ಜನನಕ್ಕೆ ಓಂಕಾರ ಸ್ವರೂಪಿಣಿಯು ಆದಿಮೇ ಆದಂತಹ ನಾನೇ ಕಾರಣಳು. ನಿಮ್ಮನ್ನು ಗುರುತಿಸಿ ಕರೆಯುವುದಕ್ಕಾಗಿ ಹೆಸರು ನೀಡುತ್ತೇನೆ. ಗೌರವರ್ಣದಿಂದ ಶೋಭಿಸ್ತಿರೋ ಮಗನೇ ನೀನು ಬ್ರಹ್ಮ. ನೀಲಮೇಘ ಶ್ಯಾಮನಾದ ಕಂದ ನೀನು ವಿಷ್ಣು. ಮಹಾಪ್ರಸಾದ ಸ್ಫಟಿಕ ಸದೃಶನಾಗಿ ಗೋಚರಿಸ್ತಿರೋ ಕುಮಾರ ನೀನು ಮಹೇಶ್ವರ. ಧನ್ಯನಾದೆ ಮಕ್ಕಳೇ, ನಿಮ್ಮಿಂದ ಮುಂದಕ್ಕೆ ಘನ ಕಾರ್ಯವಾಗಬೇಕಾಗಿದೆ. ಹೋದ ಕಲ್ಪದಿ ಲಯವಾದ ಪ್ರಪಂಚವ ಮೋದದಿ ಸೃಜಿಸುವರೇ ಕಾಯ್ದು ಮೇಣದ ಲಯಗೊಳಿಸುವ ನನಗೆ
ಈ ಕಲ್ಪದಲ್ಲಿ ಅದರ ಪುನರ ಸೃಷ್ಟಿಯಾಗಬೇಕಾಗಿದೆ. ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವುದಕ್ಕೆ ಬೇಕಾಗಿ ನಿಮ್ಮ ಮೂವರ ಜನನವಾಗಿದೆ. ಅಲ್ಲದೆ ಇರುವುದಕ್ಕೆ ಕ್ಷೇತ್ರ, ಮಾಡುವುದಕ್ಕೆ ಕಾರ್ಯ, ಧರಿಸುವುದಕ್ಕೆ ಗುಣವನ್ನು ಅನುಗ್ರಹಿಸುತ್ತೇನೆ. ಸತ್ವರಜಸ ತಮವೆನ್ನುತ್ತಿಪ್ಪ ಗುಣ ಮೂರು ಮತ್ತೆ ರಾಜಸ ಗುಣದಿ ನಿತ್ಯ ಸೃಜಿಸಲಿ ವಿಧಾತನು ಸಾತ್ವಿಕವೆರವೆರೋ ಹರಿಯು ಪೊರೆಯೇ. ಮಗನೇ ಬ್ರಹ್ಮ, ಅಮ್ಮ ರಾಜಸ ಗುಣ ಭರಿತನಾದ ನೀನು ಸೃಷ್ಟಿ ಕಾರ್ಯ ಮಾಡುತ್ತಾ ಸತ್ಯಲೋಕದಲ್ಲಿರು ಮಗನೇ. ಆಗಲಿ ತಾಯಿ. ಮಗನೇ ವಿಷ್ಣು, ವಿಶ್ವಾತ್ಮಿಕೆ ಸಾತ್ವಿಕ ಗುಣಭರಿತನಾದ ನೀನು ಪಾಲನೆ ಕಾರ್ಯ ಮಾಡುತ್ತಾ ವೈಕುಂಠದಲ್ಲಿರು ಮಗನೇ. ಸರಿಯಮ್ಮ. ಮಗನೇ ಪರಮೇಶ್ವರ, ಜಗನ್ಮಾತೆ ತಾಮಸ ಗುಣಭರಿತನಾದ ನೀನು ಲಯದ ಕಾರ್ಯವನ್ನು ಮಾಡುತ್ತಾ ಕೈಲಾಸದಲ್ಲಿರು ಮಗನೇ. ಹೋಗಿ ಮಕ್ಕಳೇ, ನಾನಿತ್ತಂತ ಕಾರ್ಯವನ್ನು ನಿಷ್ಠೆಯಿಂದ ಮಾಡುತ್ತಾ ಬನ್ನಿ. ನಮಗೇನಾದರೂ ಕಷ್ಟ ಬಂದ್ರೆ ಏನ್ ಮಾಡ್ಬೇಕು? ಕಷ್ಟ ಬಂದ್ರೆ ಕಷ್ಟಕಾಲದೊಳನ್ನ ನಿಷ್ಠೆಗೆ ಭಜಿಸಲು ಕೊಟ್ಟು ಸಂದರ್ಶನವ ಇಷ್ಟಾದಿ ಹೊರೆವೆನೆಂದ ಭಯವಿರೈದಲು ತಟ್ಟನಂತರ್ಧಾನವ. ಮಕ್ಕಳೇ, ನಾನಿತ್ತಂತ ಕಾರ್ಯದಲ್ಲಿ ನೀವು ಮುಂದುವರಿಸಿರುವ ಸಂದರ್ಭದಲ್ಲಿ ನಿಮಗೆ ಕಷ್ಟ ಬಂದರೆ ನೀವ್ಯಾರು ಚಿಂತಿಸಬೇಡಿ. ಏಕೋ ಮನಸ್ಸಿಂದ ನನ್ನನ್ನು ಪ್ರಾರ್ಥಿಸಿಕೊಳ್ಳಿರಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಂದು ನಿಮ್ಮ ಸಂಕಷ್ಟವನ್ನು ಪರಿಹರಿಸಿಕೊಡುತ್ತೀನಿ. ಅದೃಶ್ಯಳಾಗುತ್ತೀನಿ, ಅದೃಶ್ಯಳಾಗುತ್ತೀನಿ, ಅದೃಶ್ಯಳಾಗುತ್ತೀನಿ. ವೈಶ್ವರಾಲಿ ಬುಧೋ ರಾಜಸ ಗುಣ ಅಡಸಿರಲು ವಿಧಾತನು ಕಡು ಮದವನ್ನು ತಾಳಿ ತನ್ನಯ ಮನದಲ್ಲಿ ನುಡಿದನಿಂದು ಭಯರೋಳು ಹರಿಹರಾಲಿಸಿ ಸೃಜಿಸುವ ಕಾರ್ಯವ ಹರಿಹರಾಲಿಸಿ ಸೃಜಿಸುವ ಕಾರ್ಯವ ಕರುಣಿಸಿರಲು ಮಾತೆಯೋ ಅರಿತರೆ ನಮ್ಮಲ್ಲಿ ಹಿರಿಯವನೈತೆನ ಅರಿತರೆ ನಮ್ಮಲ್ಲಿ ಹಿರಿಯವನೈತೆನ ಕರೆಯಲ್ಲ ಇದು ಕರೆಯು ಹರಿಹರಾಲಿಸಿ ಸೃಜಿಸುವ ಕಾರ್ಯವ ಹರಿಯೇ ಬ್ರಹ್ಮ, ಹರಣೆ, ನೀವಿಬ್ಬರು ನನ್ನ ನುಡಿಗಳನ್ನು ಲಕ್ಷ್ಯವಿಟ್ಟು ಕೇಳಲೇಬೇಕು. ಏನದು? ಜೀವನದಲ್ಲಿ ಒಬ್ಬ ವ್ಯಕ್ತಿಗೆ ಐಶ್ವರ್ಯ, ಸಂಪತ್ತು, ಅಧಿಕಾರ ಲಭಿಸಿದಾಗ ಕೆಲವೊಂದು ಯೋಚನೆಗಳು ಲಭಿಸುವುದು ಸ್ವಾಭಾವಿಕ. ಈ ಕಾಲದಲ್ಲಿಯೂ ನಾನು ಆಡುತ್ತಿರುವುದು ಅದನ್ನೇ. ಏನೂ ಇಲ್ಲದಂತ ನಮಗೆ ತಾಯಿ ಪ್ರತ್ಯಕ್ಷಳಾಗಿ ಎಲ್ಲ ಅವಕಾಶಗಳನ್ನು ಒದಗಿಸಿಕೊಟ್ಟು ಅಂತರ್ಧಾನವಾಗಿದ್ದಾಳೆ. ಕೊಟ್ಟ ಉದ್ಯೋಗವನ್ನು ಪ್ರಾಮಾಣಿಕತೆಯಿಂದ ವಿವರಿಸುತ್ತೇವೆ ಎನ್ನುವ ಹಾಗೆ ಅಮ್ಮನ ಮುಂದೆ ವಚನಬದ್ಧರೂ ಆಗಿದ್ದೇವೆ. ನೀನು ಸೃಷ್ಟಿ ಮಾಡುವುದೇ ಇಲ್ಲ. ಕಾರ್ಯೋನ್ಮುಖರಾಗಬೇಕಾದ್ದು ಕರ್ತವ್ಯವೇ ಹೌದು. ನಾನು ದೂರಾಲೋಚನೆ
ಇರಿಸಿಕೊಂಡು ನಾಳೆ ನಮ್ಮ ಜೀವನದಲ್ಲಿ ಅಮ್ಮ ಕೊಟ್ಟ ಕಾರ್ಯಕ್ಷೇತ್ರಕ್ಕೆ ಯಾವುದೇ ರೀತಿಯ ಒಂದು ಲೋಪ ಬರಬಾರದು, ಮಾತ್ರ ನಮ್ಮ ಮೂವರಿಗೆ ಯಾವುದೇ ರೀತಿಯ ಒಂದು ಭಿನ್ನಾಭಿಪ್ರಾಯಗಳು ಒದಗಬರಬಾರದು ಎನ್ನುವಂತ ಒಂದು ಒಳ್ಳೆಯ ಹಿತದೃಷ್ಟಿಯಿಂದ ದೂರಾದೃಷ್ಟಿಯನ್ನು ಇರಿಸಿಕೊಂಡು ಒಂದು ಸಿದ್ಧಾಂತಕ್ಕೆ ನಾನು ಬಂದವರಿದ್ದೇನೆ. ಸಿದ್ಧಾಂತ ಹೌದಾ? ಪೂರ್ವ ಪಕ್ಷ ಅಲ್ಲ. ಆಹಾ, ಪೂರ್ವಪಕ್ಷ ಅಂತಲ್ಲ, ಅಲ್ಲ, ಯೋಚನೆ ಅದು ಆಗಬೇಕು ಎನ್ನುವ ಹಾಗೆ. ಯಾಕೆಂದರೆ ನಮ್ಮ ಮೂವರೊಳಗೆ ಪೂರ್ವ ಪಕ್ಷ ಸಿದ್ಧಾಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ, ಪೂರ್ವ ಪಕ್ಷ ಯಾರೂ ಮಂಡಿಸಬಹುದು. ಹೌದಲ್ಲ, ನಿನ್ನ ಅಭಿಪ್ರಾಯ ಇದು ಅಭಿಪ್ರಾಯ. ಆದ ಕಾರಣವೇ ಹೇಳುತ್ತಾ ಇದ್ದೇನೆ, ನಮ್ಮ ಮೂವರಲ್ಲಿ ಒಬ್ಬ ಹೇಳುವವ, ಕೇಳಿಸುವವ, ಹಾಗಂತೇಳಿ ಒಬ್ಬ ನಾಯಕನ ಅಗತ್ಯ ಇಲ್ಲಿ ಬೇಕಾಗಿದೆ, ಬೇಕಾ ಹೌದು ಎನ್ನುವ ತೀರ್ಮಾನಕ್ಕೆ ನಾನು ಬಂದಿದ್ದೇನೆ. ಎಂಬ ದೂರಾಲೋಚನೆ. ಹೌದು, ದೂರಾಲೋಚನೆ. ಈ ಬಗ್ಗೆ ಯಾರೋ ಎನ್ನುವ ಯೋಚಿಸಿಕೊಂಡಾಗ ನಾನಲ್ಲದೆ ಇನ್ಯಾರಿದ್ದಾರೆ ಹೇಳು? ಅದು ಆಯ್ಕೆ ಆಗಿ ಹೋಯ್ತು. ಮತ್ತೆ ಯಾರು? ನಾನೇ. ನೀನು? ಮತ್ತೆ ಯಾಕೆ? ಕಾರಣ ಇದೆ. ಏನು? ಮೊದಲಾಗಿ ಅಮ್ಮ ಕರೆದದ್ದು ಯಾರನ್ನು? ನಿನ್ನ. ಮಗನೇ ಬ್ರಹ್ಮ ಎನ್ನುವ ಹಾಗೆ ಸಂಬೋಧಿಸಿದ್ದಾನೆ. ಬ್ರಹ್ಮ ಅಂದರೆ ಏನು ನೀವು ಅರ್ಥವಿಸಿಕೊಂಡಿದ್ದೀರಾ? ದೊಡ್ಡದು. ದೊಡ್ಡದು ಅಂದರೆ ಬಹಳಷ್ಟು ಎತ್ತರ ಎನ್ನುವ ಹಾಗೆ. ಮೊದಲಾಗಿ ಕರೆದ ಕಾರಣ ನಾನು ಹಿರಿಯ ಸ್ಥಾನವನ್ನು ಅಲಂಕರಿಸಿದ್ದೇನೆ ಎನ್ನುವ ಹಾಗೆಯೂ, ನಾಮಧೇಯವನ್ನು ನನಗೆ ಇರಿಸಿಕೊಂಡ ಕಾರಣ ದೊಡ್ಡದು ಎನ್ನುವ ಶಬ್ದಾರ್ಥದಲ್ಲಿ ನಾನೂ ಜ್ಯೇಷ್ಠ ಎನ್ನುವ ಹಾಗೆಯೂ. ಮೊದಲು ನಿನ್ನನ್ನು ಕರೆದ ಕಾರಣ ನೀನು ಸಣ್ಣ ಮಗುವಿ. ಅಮ್ಮ ಮಕ್ಕಳನ್ನು ಬಿಟ್ಟು ಹೋಗ್ತಾಳೆ. ಮನೆಗೆ ಬಂದಾಕೆ ಮೊದಲು ಮಾತಾಡಿಸುವುದು ಯಾರನ್ನು ಗೊತ್ತುಂಟ? ಯಾರನ್ನು? ಮೊಲೆ ತಿನ್ನುವ ಸಣ್ಣ ಮಗುವನ್ನು. ಅಲ್ಲ, ನಿನ್ನನ್ನು ಮಾತನಾಡಿಸಿದ ಕಾರಣ ನೀನು ಸಣ್ಣವನೇ. ಒಬ್ಬನೇ ಮಗು ಇದ್ರೆ ಅಮ್ಮ ಮಗುವನ್ನೇ ಮಾತಾಡಿಸಬೇಕಷ್ಟೇ. ನಮ್ಮ ಮೂವರೊಳಗೆ ಬಿಟ್ಟು ಹೋದಾಗ ಇಬ್ಬರು ಮಕ್ಕಳನ್ನು ನೋಡಿಕೋ ಎನ್ನುವ ಹಾಗೆ ಜವಾಬ್ದಾರಿ ಅಲ್ಲ ಯಾರನ್ನು ಕೊಡ್ತಾಳೋ ಅಮ್ಮ, ಮೊದಲಾಗಿ ಎದುರಿಗೆ ಸಿಕ್ಕಿದಾಗ ನಾನು ಬಿಟ್ಟು ಹೊರ ಮಕ್ಕಳು ಯಾವ ರೀತಿ ಇದ್ದಾರೆ ಎನ್ನುವ ಹಾಗೆ ಪ್ರಶ್ನಿಸುವುದು ಯಾರನ್ನು ಅಂತ ಅಮ್ಮ ಹೇಳಿದ್ಲಾ? ಹೇಳಿಲ್ಲ. ಆಲೋಚನೆ ನೀನು ಮಾಡಬೇಕು. ನಾನೇ ಅಮ್ಮನ ಹತ್ರ ಕೇಳಿದೆ, ಹಾ. ಕಷ್ಟ ಬಂದ್ರೆ ಏನ್ ಮಾಡ್ಬೇಕಮ್ಮ ಅಂತ. ಬ್ರಹ್ಮ ಇದ್ದಾನೆ ಅಂತ ಹೇಳಿದ್ಲಾ? ಅಲ್ಲ. ನನ್ನನ್ನು ಸ್ಮರಿಸಿ ಅಲ್ಲಮ್ಮ. ನೋಡು, ನಿನಗೆ ಸಮಸ್ಯೆ ಅದೆಲ್ಲ ಅಮ್ಮನಿಗೆ ಹೇಳಬೇಕಾ? ಮುಂದಿನ ಭವಿಷ್ಯದ ಬಗ್ಗೆ ಕಷ್ಟ ಬಂದರೆ ಅಂದ್ರೆ ನಿಂಗೆ ಹೆದರಿಕೆ ಉಂಟು ಅಂತ ಅರ್ಥ. ಅಲ್ಲ. ಈಗ ನಾನು ಕೇಳಬಹುದಿತ್ತಲ್ಲ? ಅಲ್ಲ, ಮುಂದಾಲೋಚನೆ. ಅಲ್ಲ, ಕೇಳಬಹುದಿತ್ತಲ್ಲ. ಅಮ್ಮ ಯಾಕೆ ಹೇಳಿದ್ದಾಳೆ? ನಾನಿದ್ದೇನೆ ಅಂತ ಹೇಳಿದ್ದಾಳೆ. ಆಗಿದ್ರೂ ಪ್ರತ್ಯಕ್ಷವಾಗಿ ಅವನು ವ್ಯವಹರಿಸ್ತಾನೆ ಎನ್ನುವ ಅಮ್ಮನ ನುಡಿ ನೀನು ಅರ್ಥ ಮಾಡಿಕೊಳ್ಳಿಲ್ಲ. ಆದುದರಿಂದಲೇ ಇನ್ನು ಮುಂದಕ್ಕೆ ನಡೆಯಬೇಕಾದಂತಹ ಕಾರ್ಯಕ್ಷೇತ್ರದಲ್ಲಿ ನಾನು ಏನು ಆಜ್ಞೆಯನ್ನು ನಿಮಗೆ ವಿಧಿಸ್ತೇನೋ ಅದನ್ನು ನೀವಿಬ್ಬರು ನೆರವೇರಿಸತಕ್ಕದ್ದು. ಪದುಮಾಕ್ಷ ನಗುವುದೆಂದ ವಿಧಿಯೇ ನೀ ಸುಮ್ಮನೆ ಮಾತುಗಳನ್ನು ಕೇಳುವಾಗ ನನಗೆ ನಗೆ ಬಂತು. ಏನು ಹಾಸ್ಯವನೆನ್ನೋದು ವ್ಯಂಗ್ಯವು? ಹೌದು.
ಹಾಸ್ಯ ಪ್ರಹಸನ ಸೃಷ್ಟಿ ಆದಾಗೆ ಆಯಿತು. ಯಾಕೆ ಹೇಳು? ನಾನು ನಾನು ಅಂತ ಹೇಳಿದ್ಯಲ್ಲ, ನಾನು ಎಂಬ ಭಾವ ಮೂಡಿದ ಕ್ಷಣ ನಮ್ಮಿಂದ ನೀನು ಪ್ರತ್ಯೇಕಿಸಿಕೊಂಡೆ ಖಂಡಿತ ಅಲ್ವಾ? ನಾನು ಎಂಬುದು ಹೃದಯಗಳನ್ನು ದೂರ ಮಾಡುತ್ತದೆ, ನೀನು ಎಂಬುದು ಹೃದಯವನ್ನು ಒಂದು ಮಾಡುತ್ತದೆ. ನಾವು ಮೂರು ಮಂದಿಗಳು ಸಮಾನರು, ಒಟ್ಟಿಗೆ ಮಾತನಾಡಿಕೊಂಡು ಪರಸ್ಪರ ನಮ್ಮ ವಿಚಾರಗಳನ್ನು ಹಂಚಿಕೊಂಡು ನಮ್ಮ ಕೆಲಸ ಮಾಡಬಹುದಿತ್ತು. ನೀನು ಮಾಡುವುದಕ್ಕೆ ತಯಾರಿಲ್ಲ. ಅದಕ್ಕೆ ನಿಮ್ಮಲ್ಲಿ ನಾನು ವಿಚಾರ ಮಂಡಿಸಿದ್ದಲ್ಲ ಈಗ. ಅಲ್ಲ, ಅದಕ್ಕೊಬ್ಬ ನಾನು ದೊಡ್ಡವ ಸಣ್ಣವ ಬೇಡ ಅಂತ ಮೂರು ಮಂದಿಗಳು ಸಮಾಲೋಚನೆ ಮಾಡಬಹುದು. ಹೀಗೆ ನೀನು ಮಾತನಾಡುವುದಕ್ಕೆ ಕಾರಣ ಏನು ಎಂಬುದನ್ನು ನಾನು ಗ್ರಹಿಸಬಲ್ಲೆ. ಅಮ್ಮನಿಗೆ ಕೊಟ್ಟಂತಹ ಗುಣ ರಜೋಗುಣ. ಅದರ ಸ್ವಭಾವ ದಂಬ ದರ್ಪ ದುರಭಿಮಾನ. ಯಾವತ್ತೂ ರಜೋಗುಣ ಎಂಬುದು ಸತ್ವಗುಣದ ಒಳಗಿದ್ದರೆ ಮಾತ್ರ ಲೋಕಕ್ಕೆ ಕ್ಷೇಮ ಉಂಟಾಗುವುದಕ್ಕೆ ಸಾಧ್ಯ. ಆದ್ದರಿಂದ ನೀನು ನನ್ನೊಂದಿಗಿದ್ದರೆ ಸ್ವಲ್ಪ ಸರಿಯಾಗಬಹುದು. ಮೂರು ಮಂದಿಗಳು ಸಮಾನರೇ, ನಾಯಕ ಒಬ್ಬ ಬೇಕು ಅಂತಾದರೆ ಅದು ನೀನಲ್ಲ, ಅದು ನಾನು. ಹರಿಯೇ, ಎಲ್ಲವನ್ನೂ ಅಮ್ಮ ಒದಗಿಸಿಕೊಟ್ಟಿದ್ದಾಳೆ. ಎಲ್ಲಾ ವಿಚಾರವನ್ನು ಅಮ್ಮ ಮಂಡಿಸುವುದಕ್ಕೆ ಆಗುವುದಿಲ್ಲ. ಕುಳಿತುಕೊಳ್ಳುವುದಕ್ಕೆ ಮನೆ ವ್ಯವಸ್ಥೆ ಬೇಕಾದಷ್ಟು ಎಲ್ಲವನ್ನೂ ಕೊಟ್ಟಿದ್ದಾಳೆ. ಸಮಾನವಾಗಿ ತಾನೆ? ಹೌದು. ಹಾಗಿದ್ರೆ ಸಮಾನವಾದ ಬಳಿಕ ಎಲ್ಲವೂ ದೊಡ್ಡವ ಯಾರು ಎನ್ನುವಂತ ಪ್ರಶ್ನೆಯನ್ನು ಮಂಡಿಸಬೇಕಾದ್ದು ನಾನು. ಯಾಕೆ ಬೇಕಪ್ಪ, ನನಗೆ ಬೇಕು ಅಂತ ಈಗ ಒಂದೇ ಮನೆ ನಮಗೆ ಕೊಡುತ್ತಿದ್ರೆ ಮನೆಯ ಯಜಮಾನ ಯಾರು ಎಂಬುದು ಪ್ರಶ್ನೆ ಬರ್ತದೆ. ಯಾಕಂದ್ರೆ ಈ 5 ಬೆರಳುಗಳು ಒಂದೇ ತರ ಇದ್ರೆ ವಸ್ತುವನ್ನು ಹಿಡಿಯುವುದು ಹೇಗೆ? ಅದು ಸಣ್ಣದು ದೊಡ್ಡದು ಬೇಕಾಗ್ತದೆ. ಇಲ್ಲಿ ಹಾಗಲ್ವಲ್ಲ, 3 ಮಂದಿಗಳಿಗೆ 3 ಮನೆಯನ್ನು ನಮ್ಮ ಕಟ್ಟಿಸಿಕೊಟ್ಟಿದ್ದಾಳೆ. ಹಾಗಿರುವಾಗ ನಮ್ಮ ಮನೆಯಲ್ಲಿ ಇದ್ದುಕೊಂಡು ನಾವು ಕೆಲಸ ಮಾಡುವುದು ಬಿಟ್ಟು ನಾನು ದೊಡ್ಡವ ನೀನು ಸಣ್ಣವ ಇದೆಲ್ಲ ಅಧಿಕ ಪ್ರಸಂಗ ಯಾಕೆ? 3 ಮನೆ ಒಟ್ಟಿಗೆ ಯಾವಾಗಾದ್ರೂ ಒಮ್ಮೆ ಆಗಲಿಕ್ಕೆ ಬಾರದು ಅಂತ ಉಂಟಾ? ಯಾಕೆ ಆಗಬೇಕು? ಆಗುದಿರು ವಿಚಾರ ವಿನಿಮಯಕ್ಕೆ ತಾನೆ. ವಿಚಾರ ವಿನಿಮಯ ಬಂದ್ರೆ ನಿನ್ನ ಮಾತನ್ನು ಒಬ್ಬ ಕೇಳಬೇಕು, ನೀನೇ ಹೇಳಿದಾಗೆ ಆಗ್ತದೋ? ಈಗ ದೊಡ್ಡವ ಸಣ್ಣವ ಆದ್ರೆ ದೊಡ್ಡವ ಹೇಳಿದ್ದನ್ನು ಸಣ್ಣವರು ಕೇಳಬೇಕು. ನಿನ್ನ ವಿವಕ್ಷೆ ಅದಲ್ವಾ? ನಾನು ಹೇಳಿದ್ದನ್ನು ನೀವೆಲ್ಲರೂ ಕೇಳಬೇಕು ಅಂತ. ಅದು ಆಗುದಿಲ್ಲ ಅಂತ. ಆಗುದಿಲ್ಲ. ಹರಿ, ಯಾರು ಇಲ್ಲಿ ಪೂರ್ಣ ಜ್ಞಾನಿ? ಯಾರು ಪೂರ್ಣ ಜ್ಞಾನಿ? ನಾನೇ. ನಾನು ಹೇಳಿದಂತೆ ಆಗ್ಲೇಬೇಕು. ಸೃಷ್ಟಿಯ ವಿಷಯದಲ್ಲಿ ನೀನು, ಪಾಲನೆ ವಿಷಯದಲ್ಲಿ ನಾನು, ಲಯದ ವಿಷಯದಲ್ಲಿ ಅವನು. ಆದ್ದರಿಂದ ನೀವು ಹೇಳಿದ ಅದು ಪ್ರಶ್ನೆಯೇ ನನ್ನದಲ್ಲ. ಈಗ ನಾನು ಎಲ್ಲವನ್ನೇ ಅರ್ಥವಿಸಿಕೊಂಡಾದ ಕಾರಣ ಪೂರ್ಣ ಜ್ಞಾನಿ ಎಂದೆನಿಸಿಕೊಂಡಿದ್ದೇನೆ. ಬ್ರಹ್ಮೋಸ್ಮಿ ನಾನೇ ಆಗಿದ್ದೇನೆ. ಅದು ಹೇಗೆ ನೀನು ಬ್ರಹ್ಮೋಸ್ಮಿ? ಅಮ್ಮ ಅದು, ನೀನು ಕಾರ್ಯಬ್ರಹ್ಮ ಮಾತ್ರ ಅಲ್ಲ. ಅವಳು ಕಾರಣ. ನೋಡು, ಒಂದು ಮನೆಯಲ್ಲಿ ಅಮ್ಮ ಅಂತರ್ಧಾನರಾಗಿದ್ದಾಳೆ. ಅಮ್ಮ ಹೌದಪ್ಪ, ಅಮ್ಮ ಇಲ್ಲದಿದ್ರೆ ಯಾರು? ಈಗ ಅಮ್ಮ ಇಲ್ಲದಿದ್ರೆ ನೀನು ಅಹಂ ಬ್ರಹ್ಮಾಸ್ಮಿ, ಆ ಬ್ರಹ್ಮನೇ ನಾನು ಅಂತ ಹೇಳ್ತೀಯಲ್ಲ, ಅದರೊಳಗೆ ಪಂಚ ಪ್ರಕರಣಗಳು ಉಂಟು. ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ, ಅನುಗ್ರಹ. ನಮಗೆ ಇಲ್ಲಿ 3 ಮಂದಿಗಳಿಗೆ ಸಿಕ್ಕಿದ್ದು 3 ಕೆಲಸ ಮಾತ್ರ. 2 ಅವಳಲ್ಲಿ ಅಂದ್ರೆ ನೀನು ಹೇಳಿದ ಅಹಂ ಬ್ರಹ್ಮಾಸ್ಮಿ ಅಂದಿಯಲ್ಲ, ಆ ಬ್ರಹ್ಮದಲ್ಲಿ ಅದು ಕಾರಣ ಬ್ರಹ್ಮ, ನೀನು ಕಾರ್ಯಬ್ರಹ್ಮ. ನಿನಗೆ ಬ್ರಹ್ಮನ ಹೆಸರಿಟ್ಟದ್ದು ಯಾಕೆ ಗೊತ್ತುಂಟ? ಕಳೆದ ಕಲ್ಪದ ನೆನಪಿನಿಂದ ಹೇಳುವುದು. ಒಂದು ಮನೆಯಲ್ಲಿ ಮಗು ಯಾವತ್ತು ಬದುಕದಿದ್ದರೆ, ಹೆತ್ತ ಮಕ್ಕಳು ಬದುಕದೆ ಸಾಯ್ತಾ ಇದ್ರೆ ಮತ್ತೆ ಹುಟ್ಟಿದ ಮಕ್ಕಳಿಗೆ ಕಲ್ಲಪ್ಪ ಗುಂಡಪ್ಪ ಅಂತ ಹೆಸರು ಇಟ್ಟ ಹಾಗೆ ನಿನಗೆ ಬ್ರಹ್ಮ ಇಟ್ಟದ್ದಮ್ಮ ಹೆಸರು. ಹಾಗೆ ಅಲ್ವೇನು? ಹೆಸರು ಒಟ್ಟಿಟ್ಟದ್ದಲ್ಲ, ಜ್ಞಾನವನ್ನೇ ತಿಳಿದು ಅಮ್ಮನ್ನು ಇಟ್ಟುಕೊಂಡದ್ದು. ಬ್ರಹ್ಮ ಅಂದರೆ ದೊಡ್ಡದು, ಎಲ್ಲರಿಗೂ ಅವನು ಮಾದರಿಯಾಗ್ತಾನೆ, ಇಬ್ಬರನ್ನು ಸುಧಾರಿಸಿಕೊಂಡು ಹೋಗುವ ಚೈತನ್ಯವನಲ್ಲಿ ಅಡಕವಾಗಿದೆ ಎಂದು. ಈಗ ಬ್ರಹ್ಮ ಅಂದ್ರೆ ದೊಡ್ಡದು, ವಿಷ್ಣು ಅಂದ್ರೆ ಏನು? ಅದೇನು? ವ್ಯಾಪ್ತ ಅಂತ ಅರ್ಥ. ಆ ದೊಡ್ಡದರಲ್ಲಿ ಸಣ್ಣದರಲ್ಲಿ ನಾನು ವ್ಯಾಪ್ತನಾಗಿದ್ದೇನೆ. ಆಕಾಶ ನೋಡು ನೀಲವಾಗಿದೆ, ಸಮುದ್ರ ನೋಡು ನೀಲ ಬಣ್ಣ, ನನ್ನ ಮೈ ಬಣ್ಣ ನೋಡು. ಏನಿದರ ಅರ್ಥ? ಸಮುದ್ರದ ಆಳದಿಂದ ಆಕಾಶದ ಅನಂತದಲ್ಲಿ ನಾನಿದ್ದೇನೆ ಎಂಬುದೇ ಅದರ ಅರ್ಥ. ನಾವು ಹೊರಗೆ ಮರ್ಯಾದೆ ಕೊಡುವುದಲ್ವ, ಒಳಗೆ ಮರ್ಯಾದೆ ಕೊಡಬೇಕು. ನಿನ್ನ ಬಣ್ಣ ನೋಡಿ ನಾನು ಹೇಳುತ್ತಲ್ಲ, ನನ್ನ ಅಂತರಂಗ ಎಷ್ಟು ದೊಡ್ಡದುಂಟು ಅಂತ ನೀನು ಯೋಚನೆ ಮಾಡಬೇಕು ಅಂತ ನೀನು ಹೇಳಿದ್ರೆ ನಾವೆಲ್ಲದನ್ನು ನಂಬಬೇಕು. ನೀನು ಒಪ್ಪನೆ ಇದ್ರೆ ಬೇಡ, ಅವರೇ ಒಪ್ಪಿಕೊಳ್ಳುತ್ತಾರೆ ಎನ್ನುವ ವಿಶ್ವಾಸ.
ಹರಿ ನೀನು ಹೇಳಿದೆ ನಾವು ಮೂವರು ಸಮಾನರು ಎನ್ನುವ ಹಾಗೆ, ಬೇಕಾದ ನೀನು ದೊಡ್ಡವ ಎನ್ನುವ ಹಾಗೆ ಹೇಳಿದೆ. ಬ್ರಹ್ಮ ಸರಿಯಾಗಿ ಹೇಳು, ನಮ್ಮಿಬ್ಬರಲ್ಲಿ ನೀನು ದೊಡ್ಡವನೇ. ಹೌದಪ್ಪ, ನೀನು ದೊಡ್ಡವನೇ. ನಿನ್ನ ತಲೆಗೆ ಹೋಗಿದೆ ಎನ್ನುವುದು ನನಗೆ ಮೊದಲೇ ಗೊತ್ತಾಗಿದೆ. ಹರಿ, ಈಗ ಅರ್ಥವಿಸಿಕೊಂಡೇ ಇಲ್ಲ, ನಾನು ದೊಡ್ಡವ ಅಂತ ಹೇಳಿ. ಮೊದಲೇ ಸರಿ ಇರ್ಲಿಲ್ಲ, ಹ. ಈಗ ನೀನು ಸ್ವಲ್ಪ ನೀನು ಹಾರಾಡಬೇಡ. ಹಾಗೆ ಅಂತ ಅವನೇನು ಸಣ್ಣವನಲ್ಲ, ಅವನು ದೊಡ್ಡವನೇ. ದೊಡ್ಡವನೇ. ಇದು ಬದುಕುವ ಬುದ್ಧಿ. ದೊಡ್ಡವನೇ. ಅವನು ದೊಡ್ಡವನೇ, ನೀನು ದೊಡ್ಡವನು, ಅವನು ದೊಡ್ಡವ. ಮಾತಾಡುದು ಯಾಕೆ? ಇಬ್ರಲ್ಲಿ ಯಾರು ಅಂತ ಹೇಳು. ನಿಮಗೆ ಇನ್ನೂ ನನ್ನ ಮಾತಾಡ್ತಾ ಆಗಿಲ್ಲ. ಇಲ್ಲ, ನೀವಿರುವರು ದೊಡ್ಡವರೇ, ಆದ್ರೆ ನನ್ನಷ್ಟು ನೀವು ದೊಡ್ಡವರಾಗುವುದಕ್ಕೆ ಸಾಧ್ಯವಿಲ್ಲ. ಹೇಗಿತ್ತು ನಿನಗೆ? ಬಡಿಗೆ ಕೊಟ್ಟು ಹೊಡೆಸುವುದು ಅಂತ ಉಂಟು, ನೀನಲ್ವಾ ಆರಂಭ ಮಾಡಿದ್ದು? ಅಂದ್ರೆ ನಿನಗಂತೂ ನಾವು ಚಿಕ್ಕವರು ಅಂತ ಆಯ್ತಲ್ವೇ? ಹೌದಪ್ಪ, ಹಾಗಿದ್ರೆ ನೀನು ಯಾವ ರೀತಿಯಲ್ಲಿ ದೊಡ್ಡವಂತ ಬೇಕಲ್ಲ? ವಿಶೇಷತೆ ಉಂಟು. ಆದಿಮಾಯೆ ನನಗೆ ಕೊಟ್ಟಂತ ಹೆಸರು ಹೇಗೆ? ಈಶಾ ಎಂಬುದಾಗಿ. ಈಶಾ ಎಂಬ ಪದ ಅರ್ಥ ಏನು ಬಲ್ಲೆಯ? ಏನು? ನಾಯಕ ಅಂತ. ಸರಿ, ನಿನ್ನ ನಾಯಕ. ನಾಯಕ, ನಾನೇ ನಾಯಕನಾಗಿದ್ದೇನೆ, ಮತ್ತೆ ನೀನೇನು ನಾಯಕ? ನಾನು ನಾಯಕನಾಗಿದ್ದೇನೆ. ನಿನ್ನ ಜಾತಿಗೆ ಒಂದು ಜನ ಸೇರಿತು. ಹಾಗಲ್ಲ, ನಾನು ಯಜಮಾನನಾಗಿದ್ದೇನೆ, ನಮ್ಮ ಮೂವರಲ್ಲಿ ನಾನು ಯಜಮಾನಾಗ್ತೇನೆ ಅಂತ ಹೇಳಿದ್ದು. ಹಾಗೆ ಅಷ್ಟೇ ಅಲ್ಲ, ಅಂಗವಿಶೇಷತೆ ಹೊಂದಿರುವವ ನಾನು. ಹಂಗಂದ್ರೆ ಒಮ್ಮೆ ನನ್ನ ಅಂಗಗಳು ಸರಿ ನೋಡಿ, ಇಲ್ಲಿವರೆಗೆ ಹೇಗೆ ಉಂಟು ಹಾಗೆ ಉಂಟು, ಆದ್ರೆ ಅಧಿಕವಾದದ್ದು ಒಂದು ಉಂಟು. ಅಧಿಕವು ಹಾ. ಗೊತ್ತಾಗುದಿಲ್ಲ. ಅದು ವಿಕಾರ ಅಲ್ವೇ? ಹಾ, ಅಂಗ ವಿಶೇಷತೆ ಹೇಳಿದ್ದು ನಾನು. ಏನು? ಒಮ್ಮೆ ನನ್ನ ಹಣೆಯನ್ನು ಸರಿಯಾಗಿ ನೋಡಂತೆ. ಹಣೆಯ? ಹಾ, ಅದೆಂತದು ಹಣೆಯಲ್ಲಿ? ಇನ್ನು ಹೇಗೆ ಕಾಣ್ತಾ ಉಂಟು? ಅವನಿಗೆ ಕಣ್ಣು ಕಾಣುವುದಿಲ್ಲ. ಕಣ್ಣು ಕಾಣುವುದೇ ಇಲ್ಲ ಅವನಿಗೆ. ಕಣ್ಣು ಕಾಣಿಸ್ತದೆ, ನಿನ್ನ ಕಣ್ಣು ಕಾಣುವುದಿಲ್ಲ. ಅದೇ ಕಣ್ಣಿನ ಹಾಗೆ ಒಂದು ಗೋಚರಿಸ್ತದೆ. ಕಣ್ಣಿನ ಹಾಗಲ್ಲ, ಅದು ಕಣ್ಣೆ. ಹಾ, ಅದು ಕಣ್ಣು. ಅದು ಕಣ್ಣೆ. ಯಾಕಿರುವುದು? ಒಂದು ವೇಳೆ ಕೋಪದ ತೆರೆನನ್ನಾದ್ರೆ ಪ್ರಪಂಚವನ್ನೇ ಸುಡುವಂತ ಶಕ್ತಿ ಮೂರನೇ ಕಣ್ಣಿಗಿದೆ. ಬೇಡ ಪುಣ್ಯಾತ್ಮ. ಹಾ. ನೀನು ಕಣ್ಣು ತೆರೆದ್ರೆ ನಿನ್ನ ಕಣ್ಣೇ ಹೋದಿತ್ತು, ಇದೆಲ್ಲ ನೀರೇ. ಈಗಲೇ ನೀರು ಸೃಷ್ಟಿ ಮಾಡಿದ್ದಾನೆ. ಹಾಗಲ್ಲ, ಅವಕಾಶ ಸಿಕ್ಕಿ ಅವನು ನೀರು ಮಾತ್ರ ಅಲ್ಲ, ಈಗ ಹೆಸರು ಸೃಷ್ಟಿ ಮಾಡಿದ್ದಾನೆ. ಅವಕಾಶ ಸಿಕ್ಕಿದಾಗ ಮಾತ್ರ ಕಣ್ಣು ತೆರೆಯುವುದು ನಾನು. ಅಷ್ಟೇ ಅಲ್ಲ, ಬ್ರಹ್ಮ ನೀನು ಸೃಷ್ಟಿ ಮಾಡಿದ್ದನ್ನು, ಈತ ಪಾಲಿಸಿದ್ದನ್ನು ನಾನು ಲಯಗೊಳಿಸಿದ್ದೇನೆ. ಹಾಗೆ ನೀನು ಒಪ್ಪಿಕೊಳ್ಳಬೇಕಾದದ್ದು ಏನು ಬಲ್ಲಿರ. ನಮ್ಮ ಮೂರನ್ನು ಸರಿಯಾಗಿ ನೋಡೋದಕ್ಕೆ ಹೋದ್ರೆ ಇಲ್ಲಿ ನಾನೇ ದೊಡ್ಡವ. ಈಶಾ, ಓ, ಈಗ ಅವ ದೂರಾಲೋಚನೆ ಅಂತ ಹೇಳಿ ದುರಾಲೋಚನೆ ಮಾಡಿದ. ನೀನು ಅಧಿಕ ಒಂದು ಉಂಟು ಅಂತ ಹೇಳಿ ಅಧಿಕ ಪ್ರಸಂಗ ಮಾತಾಡ್ತಾ ಇದ್ದ. ಇಲ್ಲಪ್ಪ, ಅಧಿಕ ಪ್ರಸಂಗ ಅಲ್ಲದು. ನೀನು ಮುಕ್ಕಣ್ಣ, ಎಲ್ಲವನ್ನೂ ಮುಕ್ಕುವ ಅಣ್ಣ. ಆದರೆ ಯಾವುದನ್ನು? ನನ್ನ ಪಾಲನೆ. ಏಯ್, ನಿನ್ನ ಪಾಲನೆ ಅಂತ ನಿನ್ನ ಸೃಷ್ಟಿ. ಅದನ್ನು ಹೇಳು ಮೊದಲು ನನ್ನಿಂದ. ಮೊದಲು ನನ್ನ ಯೋಗ್ಯತೆ ಇನ್ನೂ ನಿಮಗೆ ಅರ್ಥವಾಗದೆ ಇಲ್ಲ. ಬೇಡ, ಅಷ್ಟಕ್ಕೆ ಬಿಡೋಣ. ನಾಮಧೇಯದಿಂದ ವಿಶೇಷತೆಗಳನ್ನು ನೀವು ಕೂಡ ಹೇಳಿದ್ದೀರಿ. ಹಾಗಿದ್ರೆ ಅಮ್ಮ ಅಷ್ಟೇ ನನಗೆ ಅನುಗ್ರಹಿಸಿದ್ದಲ್ಲ, ಹೆಚ್ಚಿನದಾದಂತಹ ಉದ್ಯೋಗದ ಅವಕಾಶವನ್ನು ನನಗೆ ಒದಗಿಸಿಕೊಟ್ಟಿದ್ದಾಳೆ.
ಇವನು ಲಯಗೊಳಿಸಬೇಕು, ನೀನು ಪಾಲಿಸಬೇಕು ಎನ್ನುವುದಿದ್ರೆ ಅದು ಎಲ್ಲಿಂದ? ಸೃಷ್ಟಿಯನ್ನು. ಹಾಗಿದ್ರೆ ಸೃಷ್ಟಿಪ ಕಾರ್ಯವೇ ಎಣಗುತ್ತಿದ್ದಾಳೆ ಎಂದಾದೆ ಉದ್ಯೋಗದ ದೃಷ್ಟಿಯಲ್ಲಿ ನಾನು ಮೊದಲಿಗ. ಹೌದು, ಪ್ರಥಮ ಅನುಮಾನವೇ ಇಲ್ಲ. ದ್ವಿತೀಯ ನೀನು, ತೃತೀಯ ಇವ, ಅಲ್ಲಿಗೆ ಅಂತ್ಯ. ಹೌದಲ್ಲ? ಹಾಗಿದ್ರೆ ನನ್ನ ಸೃಷ್ಟಿಪ ಕಾರ್ಯ ಎಷ್ಟು ಘನ ಎನ್ನುವುದನ್ನು ನೀವು ಅರ್ಥವಿಸಿಕೊಳ್ಳಿರಿ. ಈಗ ರಥ ಸಾಗುವಾಗ ಮುಂದೆ ಯಾರು ಇರ್ತಾರೆ? ರಥಕ್ಕೆ ಕಟ್ಟಿದ ಕುದುರೆಗಳು ಮತ್ತು ರಥ ನಡೆಸುವ ಸಾರಥಿ. ಯಜಮಾನ ಇರುವುದು ಹಿಂದೆ ತಾನೆ. ನೀನಾದಿ ಹಾಗಿದ್ರೆ ದೇವಾಲಯದ ಗರ್ಭಗುಡಿಯಲ್ಲಿ ಪ್ರತಿಮೆ ಇರ್ತದೆ, ಅರ್ಚಕ ಪೂಜೆ ಮಾಡ್ತಾನೆ, ಅದನ್ನು ಸುಧಾರಿಸಿ ಆಡಳಿತ ನಡೆಸುವವನು ಮುಖ್ಯನಲ್ಲ, ಪೂಜೆ ಮಾಡುವ ಅರ್ಚಕನೇ ಪ್ರಾಮುಖ್ಯನಾಗಿರ್ತಾನೆ. ಪೂಜೆ ಯಾರು ಬೇಕಾದ್ರೂ ಮಾಡಬಹುದು, ಆದ್ರೆ ಆಡಳಿತ ಮಾಡುವ ಕೆಲಸ ಉಂಟಲ್ಲ, ಅದು ಬಹಳ ಆಡಳಿತ ಕೆಲಸ. ಇಷ್ಟಕ್ಕೂ ಮೂರ್ತಿ ಮತ್ತೆ ಸ್ಥಾಪನೆ ಆಗುದು, ಮೊದಲೆಲ್ಲ ನೆಲ ಸಮತಟ್ಟು ಮಾಡೋದು, ಅದು ಆ ಕೆಲಸ ನಿಂದು. ಈಗ ಕೆಸರುಗಲ್ಲು ಹಾಕುವ ಕೆಲಸ ನಿಂದು. ಶಂಕುಸ್ಥಾಪನೆ ನನ್ನದು. ಹೌದೌದು, ಅದೇ ಮುಖ್ಯ ಅಲ್ಲ. ಅದು ಮುಖ್ಯ ಅಲ್ಲ, ದೇವಸ್ಥಾನ ಅದು ನಿನಗೆ ಮುಖ್ಯ ಅಲ್ಲ, ನನಗೆ ಮುಖ್ಯ ಅಂತ. ದೇವಸ್ಥಾನಕ್ಕಾಗಿ ಶಂಕುಸ್ಥಾಪನೆ ಹೊರತು ಶಂಕುಸ್ಥಾಪನೆ ಮಾಡಿದ್ದಕ್ಕಾಗಿ ದೇವಸ್ಥಾನ ಮಾಡುವುದಲ್ವಲ್ಲ. ದೇವಸ್ಥಾನಕ್ಕಾಗಿ ಶಂಕುಸ್ಥಾಪನೆ ಅಲ್ವಾ? ನಿನ್ನನ್ನು ಸೃಷ್ಟಿ ಮಾಡುವುದಕ್ಕಾಗಿ ಅಮ್ಮ ಇಟ್ಟಿದ್ದಾಳೆ. ಯಾಕೆ? ಎಲ್ಲ ತಂದು ಕೊಡೋದು ಇದು ಅಂತ. ಅಮ್ಮ ಎನ್ನುವಂತ ದೇವಸ್ಥಾನಕ್ಕೆ ಶಂಕುಸ್ಥಾಪನೆ ನಾನು, ಗೊತ್ತಾಯ್ತಲ್ಲ? ಅಮ್ಮ ಕೊಟ್ಟ ಕಾರ್ಯಕ್ಷೇತ್ರ ಎನ್ನುವ ಇದಕ್ಕೆ ಶಂಕುಸ್ಥಾಪನೆ ನಾನು. ಹೌದಪ್ಪ, ನಿನ್ನ ಕೆಲಸ ಮೊದಲು, ರಂಗಸ್ಥಳ ಹಾಕುವುದು ಮೊದಲು, ಆಟ ಆಡುವುದು ಆಮೇಲೆ. ರಂಗಸ್ಥಳ ಹಾಕುವ ದೊಡ್ಡವನಲ್ಲ, ಆಟಕ್ಕಾಗಿ ರಂಗಸ್ಥಳ. ಹಾಗಿದ್ರೆ ನನ್ನ ಉದ್ಯೋಗ ಎಷ್ಟು ಮಹತ್ತರ ಎನ್ನುವುದನ್ನು ಅರ್ಥವಿಸಿಕೊ. ದಿವಸವೊಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡುವುದರ ಮೂಲಕವಾಗಿ ಸ್ವಲ್ಪ ಕಡಿಮೆ ಮಾಡ್ತೀಯ? ಕಡಿಮೆ ಪ್ರಶ್ನೆ ಇಲ್ಲ, ಜನ ತುಂಬಾ ಹೆಚ್ಚಾಗಿದೆ. ಅಮ್ಮ ಎಷ್ಟು ಹೇಳಿದ್ದಾಳ, ಒಂದು ಅಂಕೆಯೂ ನಾನು ಕಡಿಮೆ ಮಾಡುವುದಿಲ್ಲ. 84 ಲಕ್ಷ, ಅದರಲ್ಲಿ ನವವಿಧದಲ್ಲಿ ಪ್ರಾಧಾನ್ಯತೆ ಉಳ್ಳಂತಹ ಚತುರ್ವಿಧ ಇಗಳನ್ನು ಸೃಷ್ಟಿ ಮಾಡಿ ಬ್ರಹ್ಮವೇನು ಎನ್ನುವ ಹಾಗೆ ಪ್ರಪಂಚಕ್ಕೆ ತೋರಿಸಿಕೊಡಲಿಕ್ಕಿದ್ದೇನೆ. ಒಂದು ಜೀವಿಯು ಇಷ್ಟೇ ವರ್ಷ ಬದುಕಬೇಕು, ಹೀಗೆ ಬದುಕಬೇಕು ಎನ್ನುವ ಹಾಗೆ ಅವರ ಹಣೆಯಲ್ಲಿ ಬರೆಯುವ ಕರ್ಣಿಕರ ಕರ್ತವ್ಯವನ್ನು ಮಾಡುವ ಕಾರಣಿಕತನ ಎಷ್ಟು ವಿಶಾಲ. ಹಣೆಯಲ್ಲಿ ಬರೆಯುತ್ತೆ. ಈಗ ಎರೆಹುಳ ಉಂಟಲ್ಲ, ಅದಕ್ಕೆ ಹಣೆಯೇ ಇಲ್ಲ, ಎಲ್ಲಿ ಬರೀತೀನಿ? ಕೆಲವು ಬರೀಲಿಕ್ಕೆ ಅಲ್ವಾ? ಮನುಷ್ಯರಿಗೆ ಬರೀತಿ, ಹಣೆ ಇದ್ದಲ್ಲ ಬರೆಯುವುದು. ಅಲ್ಲೂ ನನ್ನ ಒಂದು ಆಕ್ಷೇಪ ಇದೆ. ಏನ್ ಬರೀತಿ ನೀನು? ಈಗ ಒಂದು ವೇಳೆ ನೀನು ಬರದಂತೆ ಎಲ್ಲ ಮಾಡುವುದಿದ್ರೆ ಅವರಿಗೆ ಕರ್ತೃತ್ವ ಇಲ್ವಾ? ತಪ್ಪು ಮಾಡಿದವನಿಗೆ ಶಿಕ್ಷೆ ಯಾಕೆ? ಅಲ್ಲೊಂದು ಆಡಳಿತ ವ್ಯವಸ್ಥೆ ಯಾಕೆ? ಆದ ಕಾರಣ ಅವರಲ್ಲಿ ಕರ್ತೃತ್ವ ಇದೆ, ನೀನು ಎಲ್ಲವನ್ನು ಬರೆಯುವುದಕ್ಕಾಗುವುದಿಲ್ಲ. ಯಾಕೆ ಬರೆಯುವುದು? ಅವರು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪದ ಲೇಪ. ಅದಕ್ಕೆ ಹಿಂದಿನ ಜನ್ಮ, ಅದಕ್ಕದ್ದು ಹಿಂದೆ ಅದರ ಕೊನೆಯಲ್ಲಿ ಎನ್ನುವುದು ಕಂಡು ಬರುವುದು. ಅವರು ಹಿಂದೆ ಮಾಡಿದ ಒಳ್ಳೆಯತನವನ್ನು ಇಲ್ಲಿ ಪ್ರದರ್ಶಿಸಬಹುದು. ಪಾಪ ಮಾಡಿದ್ರೆ ಅವನಿಗೆ ಹೆಚ್ಚಿನ ಪಾಪ ಇಲ್ಲಿ ಸಿಗ್ತದೆ. ನಾನೊಂದು ಹೇಳ, ನೀನು ಸ್ವರ ಇದ್ದ ಹಾಗೆ, ನಾನು ಅದರ ಸಂಯೋಜನ ಸಂಗೀತ ಇದ್ದ ಹಾಗೆ, ನೀನು ರೇಖೆ ಇದ್ದ ಹಾಗೆ, ನಾನು ಅಕ್ಷರ ಇದ್ದ ಹಾಗೆ. ಆದ್ದರಿಂದ ಈಗ ನನ್ನ ಬಗ್ಗೆ ನೀನು ಹೇಳು, ನಿನ್ನ ಬಗ್ಗೆ ನೀನು ಹೇಳಬೇಡ. ರೇಖೆ ಅಂತ ಹೇಳು, ಅಲ್ಲಿಗೆ ನಿಲ್ಲಿಸು, ಅದಕ್ಕೆ ಮತ್ತೆ ಸೇರಿಸುವುದು. ನನ್ನ ಬಗ್ಗೆ ಹೇಳಿಕೊಂಡದ್ದು ನಿನ್ನ ಬಗ್ಗೆ ನಾನು ಕೇಳಿ. ರೇಖೆ ಅಕ್ಷರ ಆಗ್ಬೇಕಲ್ವೋ ಮಹಾರಾಜ? ನಿನ್ನ ಬಗ್ಗೆ ನಾನು ಕೇಳಿದ್ದಲ್ವಲ್ಲ, ನನ್ನ ಬಗ್ಗೆ ನಿನ್ನ ಬಗ್ಗೆ ನೀನು ಸಮರ್ಥಿಸುವಾಗ ನನ್ನ ಬಗ್ಗೆಯೂ ನಾನು ಹೇಳಬೇಕು. ಯಾಕೆಂದ್ರೆ ನಾನೇ ದೊಡ್ಡವ ಅಂತ ನೀನು ಹೇಳ್ತೀಯಲ್ಲ, ನೀನು ಮಾತ್ರ ಅಲ್ಲ, ಇಲ್ಲಿ ನಾನು ಇದ್ದೇನೆ. ನೀನು ಆಗ್ಲಿಕ್ಕಿಲ್ವ? ಆದ್ದರಿಂದ ಕರ್ಣಿಕರ ನನ್ನ ಮಾತನ್ನು ಕೇಳಿದ್ರೆ ಮರ್ಯಾದೆಯಿಂದ ನಿಮಗೆ ಅವಕಾಶ ಒದಗಿ ಎಲ್ಲ ಹೇಳುವುದು ಮಾತ್ರ ನೀವು ಎಲ್ಲರೂ ಕೇಳಬೇಕು ಅಂತ. ಅವರಿಗೆ ನೀವು ಇಬ್ಬರು ಕೇಳಬೇಕು, ನಿದ್ರೆ ಬರೋದಿದ್ರು ಕೇಳಬೇಕು. ಸರಿ, ಆ ಅಧಿಕಾರ ನನ್ನಲ್ಲಿ ಉಂಟು. ಆದ್ದರಿಂದ ಹರಿಹರರೇ, ಇನ್ನು ಮುಂದಕ್ಕೆ ನಡೆಯಬೇಕಾದಂತಹ ಕಾರ್ಯಕ್ಷೇತ್ರದಲ್ಲಿ ನಾನೇನು ಅಪ್ಪಣೆಯನ್ನು ಕೊಡುತ್ತೇನೋ, ನಾನೇನು ಆಜ್ಞೆ ವಿಧಿಸ್ತೇನೋ ಅದನ್ನು ನೀವಿಬ್ಬರು ನೆರವೇರಿಸತಕ್ಕದ್ದು. ವಿಧಿಯೇ? ಅಯ್ಯೋ ನಿನ್ನ ವಿಧಿಯೇ.
ಮಂಡಿಸುವಾಗ ಒಂದು ಪ್ರಶ್ನೆ ಸಹಜವಾಗಿ ಹುಟ್ಟಿಕೊಳ್ತದೆ. ಏನ? ಸೃಷ್ಟಿಗಾಗಿ ಸ್ಥಿತಿಯೋ, ಸ್ಥಿತಿಗಾಗಿ ಸೃಷ್ಟಿಯೋ? ಅದು ಸ್ಥಿತಿಗಾಗಿ ಸೃಷ್ಟಿ. ನಿಜ ತಾನೆ? ಒಪ್ಪಿಕೊಳ್ಳಿ. ಕಳೆದ ಕಲ್ಪದಲ್ಲಿ ಏನು ಲಯವಾಗಿದೆಯೋ ಅದನ್ನು ಮರುಸ್ಥಾಪನೆ ಮಾಡುವಂತಹ ಕೆಲಸ ನಮ್ಮ ಪಾಲಿಗೆ ಅಮ್ಮ ಕೊಟ್ಟಿದ್ದಾಳೆ. ಹಾಗಿದ್ರೆ ನಿನ್ನ ಸೃಷ್ಟಿ ಅಂದ್ರೆ ಏನು? ಏನು? ಕೇವಲ ಅಭಿವ್ಯಕ್ತಿ ಮಾತ್ರ. ಹ. ಈ ವಿಶ್ವಕ್ಕೆ ಬೇಕಾದ ಮೂಲ ದ್ರವ್ಯಾಂತ ಏನಿದೆಯೋ ಅದನ್ನು ಒದಗಿಸುವ ಹೊಣೆಗಾರಿಕೆ ನಿನಗೆ. ಹ. ಆದ್ದರಿಂದ ನಿನ್ನ ಸೃಷ್ಟಿ ಮತ್ತೆ ಈತನ ಲಯ ಇದರ ನಡುವೆ ಸುದೀರ್ಘವಾಗಿ ನನ್ನ ಕೆಲಸ ನಡೆಯುತ್ತದೆ. ಅಂದರೆ ಪಾಲನೆಯ ಕೆಲಸ ಓ, ನಡೆಯುತ್ತದೆ. ಹ, 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 ಹ. ಗಳಿಸುವುದು ದೊಡ್ಡದಲ್ಲ. ಹ. ಬೆಳಗಿನಿಂದ ಸಂಜೆವರೆಗೆ ದುಡಿದು ಒಂದಷ್ಟು ಗಳಿಸಿ ಎಲ್ಲ ಖರ್ಚು ಮಾಡಿದ್ರೆ ಏನು ಪ್ರಯೋಜನ ಉಂಟು? ಸುಖ ಇಲ್ಲ. ಅದನ್ನು ಉಳಿಸಬೇಕು. ಹ. ಅದರಿಂದಲೇ ತಾನೇ ಪ್ರಯೋಜನ. ಹ. ಆದ್ದರಿಂದ ಬೀಜ ರೂಪದಲ್ಲಿಯ ನಿನ್ನ ಸೃಷ್ಟಿಗೆ ಒಂದು ರೂಪ ಕೊಟ್ಟು ಈ ವ್ಯವಸ್ಥೆಯನ್ನು ಸರ್ವಾಂಗ ಸುಂದರವಾಗಿ ಇರಿಸುವಂತಹ ಹೊಣೆಗಾರಿಕೆ ನನ್ನದು. ಈ ಕಾರಣಕ್ಕಾಗಿ ಸ್ಪಷ್ಟ ಹೇಳ್ತೇನೆ, ನಿನ್ನ ಸೃಷ್ಟಿಗಿಂತ ನನ್ನ ಪಾಲನೆಯ ಕೆಲಸವೇ ದೊಡ್ಡದು. ಹರಿಯೇ, ಹಾಗಿದ್ರೆ ನಿನ್ಗೆ ಸುದೀರ್ಘವಾದಂತಹ ಸಮಯ ಬೇಕು. ಕೊಟ್ಟು ಪೊರೆಯುವವನು ನೀನು ಎನ್ನುವ ಹಾಗೆ. ಅಂದ್ರೆ ಒಬ್ಬ ರೈತ ಹ. ಬೀಜವನ್ನು ಹಿಡಿದುಕೊಂಡು ಯಾವ ನೆಲದಲ್ಲಿ ಯಾವ ಕಾಲದಲ್ಲಿ ಹೇಗೆ ಬಿತ್ತಿದರೆ ಎಂತಹ ಫಸಲನ್ನು ಪಡೆಯುವುದಕ್ಕೆ ಸಾಧ್ಯ ಎಂದು ಚಾಣಾಕ್ಷನಾದ ಕೃಷಿಕ ತನ್ನ ಹೊಲದಲ್ಲಿ ಬೆಳೆಯನ್ನು ಬೆಳೆಯುತ್ತಾನೋ ಹಾಗೆ ನಿನ್ನ ಸೃಷ್ಟಿಯನ್ನು ಶೋಭಿಸುವಂತೆ ಮೆರೆಯುವಂತೆ ಮಾಡತಕ್ಕವನು ನಾನಿದ್ದೇನೆ. ನನ್ನ ಸೃಷ್ಟಿ ಶೋಭಿಸುವ, ಹೌದು ಮೆರೆಯುವ. ಹೌದು. ನಾನು ಸರಳ ಸೃಷ್ಟಿ- ಸರಳ ನನ್ನ ಬೀಜವನ್ನು ನೀನು ಮೊಳಕೆ ಬರಿಸುವ ಹಾಗೆ. ಹೌದು, ವ್ಯವಸ್ಥೆ. ಅದಕ್ಕೆ ಸಂಸ್ಕಾರ ಬೇಕು. ಅದು ವ್ಯವಸ್ಥೆ ಬರಿಸು, ಬಾರದೇ ಇರಿಸು. ನನಗೆ ಅದು ಅಗತ್ಯವಿಲ್ಲ. ನಿನಗೆ ಅಗತ್ಯ ಇಲ್ಲದೆ ಇರಬಹುದು, ನನಗೆ ಅಗತ್ಯ ಉಂಟಲ್ಲ. ಅಮ್ಮ ಕೆಲಸ ಕೊಟ್ಟಿದ್ದಾಳಲ್ಲ ನನಗೆ, ಅದನ್ನು ನೀನು ಮಾಡು. ಮಾಡ್ತೇನೆ ಮಾಡ್ತೇನೆ. ನೀನು ಅದಕ್ಕೆ ಒದಗಿಸ್ಬೇಕು ಕೆಲಸ. ಒದಗಿಸಿ ಕೊಡಬೇಕು. ಅದಕ್ಕೆ ಪೂರಕವಾದ ಕೆಲಸ ನಿನ್ನದು. ಒದಗಿಸಿ ಕೊಡಬೇಕು. ಹೌದು. ಒಂದು ಪಾತ್ರೆ ತ, ಒಂದಷ್ಟು ನೀರು ತ, ಒಂದಷ್ಟು ಬೀಜ ತ, ಎಲ್ಲ ನಾನು ಅಪ್ಪಣೆ ಮಾಡ್ತೇನೆ. ಎಲ್ಲ ತಂದು ಕೊಡ್ಬೇಕು. ತಗೊಳ್ಳಿ ತಗೊಳ್ಳಿ. ಹರಿಯೇ, ಆ ವಿಚಾರ ಬೇಡ. ಅದು ಅಲ್ಲಿಗೆ ಬಿಡೋಣ. ಹ್ಮ್. ಈಗ ನೀನು ನನ್ನಂತ ಯಾಕೆ ನಿನಗೇನು ಅಷ್ಟು ಹುಚ್ಚೇನು? ಕರೆದ್ರೆ ನಿನಗೆ ನಾಳೆಗೆ ಏನು ಕರಿ. ಈಗ ನಿನಗೆ ಸುಮ್ಮನೆ ಕೂತ್ರೆ ಏನಾದ್ರೂ ತೊಂದರೆ ಉಂಟು? ತಲೆ ಒಡೆದೋಗ್ತಾನೆ ಅಂತ ಶಾಪ ಉಂಟಲ್ಲ? ಈಗ ನೀನು ಹೇಳುವುದಿಲ್ವಾ? ಇಲ್ಲ. ನೀನು ಹೇಳುವುದಿಲ್ವಾ? ಇಲ್ಲ. ನಾನು ಒಂದು ಸೃಷ್ಟಿಯನ್ನು ಆರಂಭಿಸಬೇಕು ಅಂತಾದರೆ ಇಲ್ಲಿ ಒಂದು ಇತ್ಯರ್ಥ ಆಗಲೇಬೇಕು. ಈಗ ನ್ಯಾಯಾಧೀಶನಾಗಿ ಅವನಿಗೆ ಒಂದು ಅವಕಾಶ ಕೊಡ್ತೇನೆ. ನೋಡು, ಈಗಾಗಲೇ ತುಂಬಾ ಹೊತ್ತು ಹಾಳಾಗಿದೆ. ಮತ್ತು ನೀನು ಹೊತ್ತು ಕಳೀಬೇಡ. ಬೇಗ ಬೇಗ ಮಾಡಿ. ಈಗ ಹೌದಾ? ಮಾಡು. ಅವನು ಏನು ಕೊಡ್ತಾನೆ ನೋಡು. ಹರಣಂದನ ಕ್ಷಣ ಸರಿ ನಿನ್ನ ವಚನವು ಮುರಿಯುವಾತನೆ ಶ್ರೇಷ್ಠನು. ಹರಿಹರರೆಮ್ಮಲಿ ಭೇದವಿಲ್ಲದಿ, ಹರಿಹರರೆಮ್ಮಲಿ ಭೇದವಿಲ್ಲದಿ ನಿನ್ನೊಡರಗವಾಗಿಗೆನು ನಾನು. ಹರಣಂದನ ಕ್ಷಣ ಸರಿ ನಿನ್ನ ವಚನವು ಮುರಿಯುವಾತನೆ ಶ್ರೇಷ್ಠನು. ಹರಿ, ನೀನಾಡಿದಂತ ಮಾತು ಸರಿ. ಇಷ್ಟರವರೆಗೆ ನಿಮ್ಮಿರುವರ ವಾದವನ್ನು ಕೇಳಿಕೊಂಡವ ನಾನು. ನೀನು ಮಾಡುವಂತ ಪಾಲನಾ ಕಾರ್ಯವೇನಿದೆಯೋ ಅದು ಶ್ರೇಷ್ಠವಾದದ್ದೇ ಸರಿ. ಹಾಗಾಗಿ ನಾನು ತೀರ್ಮಾನಕ್ಕೆ ಬಂದವನಿದ್ದೇನೆ. ಏನು? ಪ್ರಪಂಚ ಮುಖದಲ್ಲಿ ಹರಿಹರರಿರುವವರಿಗೆ ಭೇದ ಭಾವ ಇಲ್ಲ ಎಂಬುದನ್ನು ತೋರಿಸೋದಕ್ಕೆ ಬೇಕಾಗಿ ನಾನು ನಿನ್ನೊಳಗೆ ಐಕ್ಯನಾಗಿದ್ದೇನೆ. ಹಾಗಂತೀಯ? ಹಾ. ಹೀಗೆ ಹಿರಿತನವನಿ ಕ್ಷಣವೇ ಬರಿಗಿಸುವ ಬಗೆಗಾಗಿ ಹೊರಗೆಯುವ ನಾವು ನಮ್ಮೊಳಗೆ. ಹರಿ, ಯಾವ ಮಾಯಾಜಾಲ ನಿನ್ನಲ್ಲಿ? ಏನಾಯ್ತು ಈಗ? 4 ಹಲ್ಲು ಬಿಟ್ಟದ್ದೇ ಬಿಟ್ಟದ್ದು. ಮುಗುಲನೆಯನ್ನು ಹರಳನ್ನು ಬುಟ್ಟಿಯೊಳಗೆ ಹಾಕಿಸಿಕೊಂಡು ಬಿಟ್ಟೆ. ಇದು ಅಮ್ಮ ಕೊಟ್ಟದ್ದು. ಅಮ್ಮ ಕೊಟ್ಟದ್ದು. ನೋಡ, ನಿನ್ನ ಹಲ್ಲು ತೋರಿಸು. ನನಗೆ ಅಗತ್ಯ ಇಲ್ಲ. ಹೌದಾ? ಇನ್ನೊಬ್ಬನನ್ನು ಸೆಳೆಯುವ ಅಭ್ಯಾಸ ನನಗೆ. ನಿನ್ನ ಹಲ್ಲು ಇಷ್ಟು ಬಿಳಿ ಇಲ್ಲ ಅಲ್ಲ, ಅದಕ್ಕೆ ಬೇಡ ನನಗೆ. ಹೌದೇನೋ? ಹೊರ
ಒಡನಾಟ ಮುಖ್ಯವಲ್ಲ. ಹಾಗಿದ್ರೆ ನೀವಿಬ್ಬರು ಒಂದಾಗಿದ್ದೀರಿ ಎನ್ನುವುದು ಸತ್ಯ. ಹೌದು ಹೌದು. ಈಗ ಅವ ಬಹಳ ಜೋರಿನವ ಇದ್ದಾನೆ, ರುದ್ರ. ನಾನು ಮೊದಲಿನ ಹಾಗೆ ನಗುತ್ತಾ ಮಾತಾಡುದಿಲ್ಲ, ಕೊಟ್ಟೇನು. ಹೌದಾ? ನೀನು ಕೊಡುತ್ತೆ ಎನ್ನುವ ಹಾಗೆ ನಾನು ಸುಮ್ಮನೆ ಇರುವುದಲ್ಲ, ವ್ಯವಸ್ಥೆ ಮಾಡಿದ್ದೇನೆ ನಾನು. ಏನದು? ಮಾತಿನಿಂದ ಕೇಳುವುದಿಲ್ಲವೆಂದಾದ್ರೆ ಹೆದರಿಕೆ ಈ ಬ್ರಹ್ಮನಿಗೆ ಅಲ್ಲ. ಇದೇನು? ಯಾವ ಪಕ್ಷದ ಪ್ರಚಾರಕ್ಕೆ ಹೊರಟಿದ್ದೀನಿ? ಇದು ನನ್ನ ಹಸ್ತ, ಗೊತ್ತಾಯ್ತಲ್ಲ? ಈಗ ಹಸ್ತ ಏನು ಪ್ರಯೋಜನ ಇಲ್ಲ, ಕಪಾಲಕ್ಕೆ ಬಂದಿತ್ತು. ಓಹೋ, ಕಪಾಲಕ್ಕೆ ಬಂದಿತ್ತು, ಏನೋ ಪ್ರಯೋಜನ ಇಲ್ಲ ಅಂತ ಭಾವಿಸಿದ್ದ. ಇದು ಇಲ್ಲದಿದ್ರೇನು? ಕಾನು ಮೆಟ್ಟೇನು ಯಜಮಾನ ಅಂತ ಹೇಳು. ವಾದದಿ ಫಲವಿಲ್ಲ ಶೋಧನೆಯಿಂದಲೇ, ವಾದದಿ ಫಲವಿಲ್ಲ ಶೋಧನೆಯಿಂದಲೇ ಸಾಧಿಸಿ ತಿಳಿಯುವ ನಿಜವ, ಸಾಧಿಸಿ ತಿಳಿಯುವ ನಿಜವಾಗ ಕಲ್ಪದಿಲಯ ವಾದ ಪ್ರಪಂಚವು, ಹೋದ ಕಲ್ಪದಿಲಯ ವಾದ ಪ್ರಪಂಚವು ಐದಿ ಬರದಿ ನೆಲೆಸಿರುವ ವಾದದೇ ಫಲವಿಲ್ಲ. ಬ್ರಹ್ಮ ಹರಿಯೇ, ವಾದ ಮಾಡ್ತೀಯಾ? ಹೌದು. ಯಾರು ಗೆಲ್ತಾರೆ? ಮಾತಾಡುವ ಮಾತಾಡುವ. ಹೌದು, ನಾಲಗೆ ಉದ್ದ ಇದ್ದವ ಅಂದ್ರೆ ವಾಗ್ವೈಖರಿಯಿಂದ ಒಬ್ಬ ಮಾತುಗಾರ ವಿಷವನ್ನು ಅಮೃತ ಅಂತ ಸ್ಥಾಪನೆ ಮಾಡಬಹುದು. ಅವನಿಗೆ ಆ ವಿಷ ಕೊಟ್ಟರೆ ಸಾಯ್ತಾನ ಇಲ್ವಾ? ಸಾಯದೆ ಇರ್ತಾನ ವಿಷ. ಗಟ್ಟಿಗನೊಬ್ಬ ಇದ್ದವರನ್ನೆಲ್ಲ ಹೆದರಿಸಿ ಇದು ವಿಷ ಅಲ್ಲ ಅಮೃತ ಅಂತ ಹೇಳಿಸ್ತಾನೆ. ಆ ಗಟ್ಟಿಗನಿಗೆ ಅದೇ ವಿಷ ಕೊಟ್ಟರವ ಸಾಯ್ತಾನ ಇಲ್ವಾ? ಅವನು ಸಾಯ್ತಾನೆ. ಹಾಗಿದ್ರೆ ಮತ್ತೆ ವಾದ ಮಾಡಿದ್ದೆಲ್ಲಿ ಹೋಯಿತು? ಜಗಳ ಮಾಡಿದ್ದೆಲ್ಲಿ ಹೋಯಿತು? ಆದ್ದರಿಂದ ವಾದವಾಗಲಿ ಜಗಳವಾಗಲಿ ಸತ್ಯ ನಿಷ್ಕರ್ಷೆ ಸಾಧನವಲ್ಲ. ಅದನ್ನು ಬಿಟ್ಟು ಬೇರೆ ದಾರಿಯನ್ನು ಹುಡುಕಬೇಕು. ಅಂದರೆ ನಾನು ಕಂಡುಕೊಂಡಂತೆ ಸತ್ಯಕ್ಕೆ ನೆಲೆ ಅನುಭವ. ಅನುಭವ, ಅದಕ್ಕಿಂತ ಹಿರಿದಾದ ನೆಲೆ ಬೇರೆ ಯಾವುದೂ ಇಲ್ಲ. ಯಾವ ನೆಲೆಯಿಂದ? ಆದ್ದರಿಂದ ನಾನು ಹೇಳ್ತೇನೆ, ನಿನ್ನ ಹೊಟ್ಟೆಯನ್ನು ನಾನು ಸೇರುವುದು, ನನ್ನ ಹೊಟ್ಟೆಯೊಳಗೆ ನೀನು ಬರುವುದು, ಅಲ್ಲಿ ಏನೆಲ್ಲ ಉಂಟು ಅಂತ ನೋಡುವುದು. ಶ್ರೇಷ್ಠತ್ವ ಇದ್ದು ಉದರ ಶೋಧನೆಯ ಮೂಲಕವಾಗಿ ಜ್ಯೇಷ್ಠತ್ವವನ್ನು ಶ್ರೇಷ್ಠತ್ವವನ್ನು ತಿಳಿದುಕೊಳ್ಳಬಹುದು ಎನ್ನುವಂತ ನಿಲುವಿನದು. ಇದು ವಿಷಯ ಒಳ್ಳೆಯದೇ. ಹೌದಾ? ನನ್ನ ತಲೆಗೆ ಹೊಳೆದದ್ದು. ತಲೆ ಉಂಟು ಅಂತ ಆಯ್ತು, ಈಗಲಾದ್ರೂ ಏನು ತಲೆ ಇಲ್ಲ ಅಂತ ಭಾವಿಸಿದ್ಯಾ? ಹಾಗೆಲ್ವೇನೋ, ಇದರ ಬಗ್ಗೆ ನಾನು ಆಲೋಚನೆ ಮಾಡಿದ್ದಿಲ್ಲ ಅಂತ. ಈಗಲಾದ್ರೂ ತಲೆ ಉಪಯೋಗಿಸಿದ್ಯಲ್ವಾ ಅಂತ. ಖಂಡಿತ ಖಂಡಿತ. ಸರಿ, ಎಲ್ಲ ವಿಷಯದಲ್ಲೂ ಹಾಗೆ. ಆರಂಭಿಸು. ನೀನು ಮೊದಲು ಕೆಲಸ ಮಾಡುವ ಬಾ ನನ್ನ ಹೊಟ್ಟೆಗೆ. ಅದು ಸೃಷ್ಟಿಯ ಕಾರ್ಯದಲ್ಲಿ ನಾನು ಮೊದಲಿಗೆ ಎಂದದ್ದು, ಹೌದಲ್ವಾ? ಹಾಗಿದ್ರೆ ನಾನೇ ಯಜಮಾನ ಎನ್ನುವುದು ನನಗೆ ಗೊತ್ತು. ಸಂದೇಹ ಬಂದದ್ದು, ಸಂಶಯ ಬಂದದ್ದು ಇದು ನಿನಗೆ. ನಿವಾರಿಸಬೇಕಾದ್ದು ನೀನು, ಈ ವಿಚಾರವನ್ನು ಮಂಡಿಸಿದವ ನೀನು. ಆದ್ದರಿಂದ ನೀನೇ ಸರಿ ಮಹಾರಾಯ. ಅದಕ್ಕೋಸ್ಕರ ಇನ್ನಿಷ್ಟು ಉದ್ದ ಮಾತಾಡಿ ಹಾಳು ಮಾಡುದು ಬೇಡ. ತೆರೆ ಬಾಯಿ ಓಕೆ ಅಲ್ವಾ? ಅವಕಾಶ ಕೊಡ್ತೇನೆ. ಬ್ರಹ್ಮ ಎನ್ನುವಂತ ಎರಡು ಅಕ್ಷರಗಳಿಂದ ನನ್ನನ್ನು ಯಜಮಾನ ಎಂದು ಕರೆಯುವುದಕ್ಕೆ ಇವರ ನಾಲಿಗೆಗೆ ಬಂದ ಸಂಕಟ ಏನು? ಹಾಗಿದ್ದರೆ ವಿಧಾತನ ವ್ಯಕ್ತಿತ್ವವನ್ನು ಇವರಿರುವರು ಅರ್ಥ ಮಾಡಿಕೊಳ್ಳಲಿಲ್ಲ ಎನ್ನುವುದೇ ಸ್ಪಷ್ಟವಾಗಿ ಹೋಯ್ತಲ್ಲ. ಹೊಟ್ಟೆಯೊಳಗೆ ಹೋಗಿದ್ದಾನೆ ನನ್ನದು. ಕಣ್ಣೀರ ದಾರಿಯನ್ನು ಸೃಷ್ಟಿಸಿಕೊಳ್ಬೇಕು, ಎರಡು ಕೈಗಳನ್ನು ಮುಗಿಬೇಕು, ನನ್ನ ಕಾಲು ಹಿಡಿಯಬೇಕು. ದೀನನಾಗಿ ಬ್ರಹ್ಮ ನೀನೇ ನನಗೆ ಯಜಮಾನ ಎನ್ನುವ ಹಾಗೆ ಕಣ್ಣೀರ ದಾರಿಯನ್ನೇ ಸುರಿಸುತ್ತಾ ಮಾತುಗಳನ್ನು ಕೇಳಿದ ಕ್ಷಣವೇ ನನಗೆ ಸಂತೋಷವಾದಿತ್ತು. ಹಾಗಿದ್ರೆ ಏನು ಮಾಡೋಣ? ಸರಿಯಾದಂತ ಚಿತ್ರಹಿಂಸೆ ಈತನಿಗೆ ನೀಡಲೇಬೇಕು. ಒಳಗೆ ಹೋಗಿದ್ದಾನಲ್ಲ, ಶರೀರದಲ್ಲಿ ಇರುವಂತಹ ನವದ್ವಾರ, ಏಕಕಾಲದಲ್ಲಿ ನವದ್ವಾರವನ್ನು ಬಂಧಿಸಬೇಕು ಅಂತಾದ್ರೆ ನಾನು ಆಲೋಚನೆ ಮಾಡಬೇಕೋ ಬೇಡ? ಮೊದಲು ನನ್ನ ಬದುಕು ಮತ್ತೆ ಇನ್ನೊಬ್ಬರ ಬದುಕು. ಹಾಗಿದ್ರೆ ಏನು ಮಾಡೋಣ? ಅಷ್ಟದ್ವಾರಗಳನ್ನು ಬಂಧಿಸಿ ಕೊನೆಯದಾದಂತಹ ದ್ವಾರವನ್ನು ತೆರವುಗೊಳಿಸ್ತೇನೆ. ಹೇಗೆ ಬರುತ್ತಾನೆ ಎನ್ನುವ ನಿರೀಕ್ಷೆಯಲ್ಲೇ ಇದ್ದರು. ಏನಿದು?
ಸೃಷ್ಟಿ ಮತ್ತೆ ಮತ್ತೆ ನೋಡಬೇಕೆನ್ನಿಸುತ್ತದೆ. ಬ್ರಹ್ಮ ಹೇಳಿದ್ದೆಲ್ಲವೂ ಸರಿ. ಅಂಡಜ, ಪಿಂಡಜ, ಸ್ವೇದಜ, ಉದ್ಭಿಜ್ಜ ಎಂಬಂತಹ 4 ಕ್ರಮಗಳಿಂದ ಜೀವರಾಶಿಗಳನ್ನು ಇವ ಸೃಷ್ಟಿ ಮಾಡ್ತಾನೆ. ಅದು ಪಂಚಭೂತಗಳ ಸಂಯೋಜನೆಯಿಂದ. ಆದ್ರೆ ಒಂದು ದ್ವಂದ್ವ ನೋಡ್ತಾ ಇದ್ದೇನೆ. ಪರ್ವತ, ಪ್ರಪಾತ, ಸೂರ್ಯ, ಚಂದ್ರ, ರಾತ್ರಿ, ಹಗಲು, ಸಿಹಿ, ಕಹಿ, ಸುಖ, ದುಃಖ, ಎಲ್ಲಿ ನೋಡಿದರಲ್ಲಿ ದ್ವಂದ್ವ. ಹೋ, ಈಗ ನಾನು ನೋಡ್ಲಿಕ್ಕೆ ಇರುವುದು ಅವನು ಹೆಚ್ಚೋ ನಾನು ಹೆಚ್ಚೋ ಎಂಬುದನ್ನು. ಹೌದು, ಇವನ ಸೃಷ್ಟಿ ಬೀಜ ರೂಪದಿಂದಿದೆ, ಆದರೆ ಯಾವುದಕ್ಕೂ ಜೀವ ಇಲ್ಲ. ಇದಕ್ಕೆ ಜೀವ ತುಂಬುವ ಕೆಲಸ ಯಾರು ಮಾಡಬೇಕು? ನಾನು ತಾನೇ. ಗಂಡಿನಲ್ಲಿ ಶುಕ್ರ ಇರ್ತದೆ, ಹೆಣ್ಣಿನಲ್ಲಿ ಆರ್ತವ ಇರ್ತದೆ. ಶುಕ್ರ ಆರ್ತವಗಳ ಸಂಯೋಜನೆಯಿಂದ ಹೊಸತೊಂದು ಜೀವರಾಶಿಯ ಉದಯವಾಗ್ತದೆ. ತಿಂಗಳಿಗೊಮ್ಮೆ ಬಿಡುಗಡೆಯಾಗುವ ಹೆಣ್ಣಿನ ಒಂದೇ ಒಂದು ಅಂಡಾಣುವಿನ ಹೊರ ಹೊದಿಕೆಯನ್ನು ಕುಕ್ಕಿ ಜೀವ ಬಿಂದುವನ್ನು ಪ್ರವೇಶ ಮಾಡುವುದು ಅಸಂಖ್ಯಾತ ಶುಕ್ರಕಣಗಳಲ್ಲಿ ಒಂದು ಮಾತ್ರ. ಅದು ಸೇರಿದ ಬಳಿಕ ಅಲ್ಲಿ ವಿಕಾಸ ಆರಂಭ ಆಗುತ್ತದೆ. ಅದಕ್ಕೆ ಕಾರಣ ಏನು ಅಂತ ನೋಡಿದ್ರೆ, ಅದರೊಳಗಿರತಕ್ಕಂತಹ ಒಂದು ಚೈತನ್ಯ. ಆ ಚೈತನ್ಯ ಯಾರು? ಅದೇ ವಿಷ್ಣು, ಅದೇ ಸ್ಥಿತಿ. ಬೀಜದಲ್ಲಿ ವೃಕ್ಷವು ಮೊದಲೇ ಅಡಕವಾಗಿರುವಂತೆ ಈತನ ಸೃಷ್ಟಿಯ ತುಂಬೆಲ್ಲ ನಾನು ವ್ಯಾಪಿಸಿದ್ದೇನೆ. ಆದ್ದರಿಂದಲೇ ಇವನ ಸೃಷ್ಟಿಗೆ ಜೀವ ಬರುತ್ತದೆ ಹೊರತು ಅನ್ಯಥಾ ಅಲ್ಲ. ಈಗ ಅವನಿಗಿಂತ ಸ್ವಲ್ಪ ಹೆಚ್ಚಿನ ಯೋಗ್ಯತೆ ನನಗುಂಟು ಅಂತಾಯ್ತಲ್ಲ, ಇನ್ಯಾಕೆ ತಡ? ಹೇಳಬೇಕು. ಸಾರುವೆನು ಹೊರಗೆನುತ ಮೇಲಕ್ಕೆ ಏರಿ ತುದಿಯನು ಕಾಣದೆ ಬಾಯಾರಿ ಕೆಳಗಿಳಿದರಸಿ ಕಂಡದು ಮೋರವನ್ನು. ಬಂದದ್ದು ಬಾಯಿಯ ಮುಖಾಂತರ ಅಂತ ನಾನು ಮೇಲೆ ಹತ್ತಿದ್ದು. ಬಾಯಿ ಇಲ್ಲ, ಮುಚ್ಚಿದ್ದಾನೆ. ಕಣ್ಣುಗಳು, ಮೂಗಿನ ಹೊಳ್ಳೆಗಳು, ಕಿವಿಯ ರಂಧ್ರಗಳು. ಕೆಳಗಿರಬಹುದೇ ದಾರಿ ಅಂತ ನಾನು ಬಂದದ್ದು. ಅಲ್ಲೊಂದು ಬೆಳಕು ತೋರುತ್ತಾ ಇದೆ. ಹೊಸ ಪ್ರಪಂಚದ ಸಂಪರ್ಕ ಅಲ್ಲಿದೆ. ದಾರಿ ಯಾವುದು ಅಂತ ನೋಡಿದ್ರೆ ಹೊಟ್ಟೆಗೆ ಬೇಡವಾದ್ದನ್ನು ಕಳುಹಿಸುವ ದಾರಿ ಅದು. ದಾರಿ ಯಾವುದಾದ್ರೆ ಏನು? ಮಹಾಪುರುಷರು ಯಾವ ದಾರಿಯಿಂದ ಹೋಗಿದ್ದಾರೆ ಎಂಬುದು ಮುಖ್ಯ ಅಲ್ಲ, ಯಾಕಾಗಿ ಹೋಗಿದ್ದಾರೆ ಎಂಬುದೇ ಪ್ರಧಾನ ಪ್ರಶ್ನೆಯಾಗುತ್ತದೆ. ಆದ ಕಾರಣ ನನ್ನ ಹೊಣೆಯನ್ನು ನಿರ್ವಹಿಸುವುದಕ್ಕಾಗಿ ನಾನಾ ದಾರಿಯಿಂದ ಹೋಗಲೇಬೇಕು. ನಡೆಯುತ್ತೇನೆ. ಶೋಧಿಸಿದನು ನಿನ್ನುದರವ ಒಳಗೈದಿನ ಕಂಡೆನು ಭರದಲ್ಲಿ ಮೆರೆವ. ಶೋಧಿಸಿದನು ನಿನ್ನುದರವ ಒಳಗೈದಿನ ಕಂಡೆನು ಭರದಲ್ಲಿ ಮೆರೆವ. ಹೋದ ಕಲ್ಪವಿಲಯವಾದ ಸರ್ವಮೇದಿನಿಗಳು ಮೆರೆಯುತ್ತಿಗ ವಿನೋದ. ಶೋಧಿಸಿದನು ನಿನ್ನುದರವ ಒಳಗೈದಿನ ಕಂಡೆನು ಭರದಲ್ಲಿ ಮೆರೆವ. ಬ್ರಹ್ಮ ಬೇಗ ಬಂದೆ, ಏನು ಶೋಧನೆ ಮಾಡಲಿಲ್ಲ? ಬೇಗ ಮುಗಿಸಿ ಬಿಡುವ ಈ ಪ್ರಸಂಗವನ್ನು ಅಂತ. ಹೌದಾ? ಅದು ಒಳ್ಳೇದೇ, ಒಳ್ಳೇದು. ಅಲ್ಲ, ಹಾಗೆಂತ ನೋಡುವುದೆಲ್ಲ ನೋಡಿಬಿಟ್ಟೆ, ಬಿಡುವುದು ಬೇಡ ಯಾವುದು. ಹೌದಾ? ಹೇಗಿದೆ ನನ್ನ ಉದಾರ? ನೀನು ಹೇಳಿದ ಹಾಗೆ ಇದೆ. ಜೊತೆಗೆ ಒಂದು ಅದ್ಭುತವನ್ನು ನೋಡಿದೆ. ಏನದು? ಎಲ್ಲಿ ನೋಡಿದರಲ್ಲಿ ಬಂಗಾರ. ಬಂಗಾರ ಹಾ, ನನ್ನ ಹೊಟ್ಟೆಯೊಳಗೆ. ಹಾ. ಹರಿ, ಏನು? ನೋಡಿದೆ, ಹೊಟ್ಟೆಯೊಳಗೆ ಅಷ್ಟು ಬಂಗಾರ ಇರುವಾಗ ಹೊರಗೆ ಎಷ್ಟಿರ್ಲಿಕ್ಕೆ? ಬಂಗಾರ ಇದ್ದ ಮಾತ್ರಕ್ಕೆ ದೊಡ್ಡವ ಅಂತ ಹೇಳಲಿಕ್ಕೆ ಆಗುವುದಿಲ್ಲ.
ಕಳ್ಳ ಸಾಗಾಣಿಕೆದಾರರಲ್ಲೂ ಬಂಗಾರ ಇರ್ತದೆ. ಅಂದ್ರೆ ನಾನು ಅವರನ್ನು ಯಾರು ಕೆಲಸಕ್ಕೆ ಬರುವ ಅಂತೇಳಿ. ಅಲ್ಲ, ಅವರನ್ನು ಯಾರು ದೊಡ್ಡವರು ಅಂತ ಹೇಳುದಿಲ್ವಲ್ಲ. ಇದು ಅಮ್ಮ ಕೊಟ್ಟದ್ದು ನನಗೆ. ಎಲ್ಲವೂ ಅವಳೇ ಕೊಟ್ಟದ್ದು. ಹ. ಈಗ ಅದನ್ನು ನೋಡಿ ಹ. ನಿನಗೊಂದು ಹೊಸ ಹೆಸರು, ಏನದು? ಪೊಂಬಸಿರ. ಅದೆಂತ ಸರಿ ಇಲ್ವ ಅದು? ಕೇಳಲಿಕ್ಕೆ? ಆಯ್ತು. ಹಿರಣ್ಮಯವಾದ ಗರ್ಭವುಳ್ಳ ನಿನ್ನನ್ನು ಹಿರಣ್ಯ ಗರ್ಭ ಎಂದು ನಾನು ಕರೆಯುತ್ತೇನೆ. ನಾನು ಹಿರಣ್ಯ ಗರ್ಭ. ಹ. ಏನು ಗೊತ್ತಾಗುದಿಲ್ಲ ಅಂತ ಭಾವಿಸಿದ್ಯಾ ನಿನ್ನ ಬುದ್ಧಿವಂತಿಕೆ? ನಾನು ದುರ್ಬುದ್ಧಿ ಯೋಚನೆ ಮಾಡ್ಲಿಲ್ಲ. ಮತ್ತೆಂತದು? ಏನಾಯ್ತು ಈಗ? ಹೆಸರನ್ನು ಇರಿಸುವುದು ಯಾರು? ಹೆಚ್ಚಾಗಿ ಊರಿನಲ್ಲಿ ಮಕ್ಕಳಿಗೆ ಅಪ್ಪ ಇಡುವುದು. ಈಗ ನನಗೆ ಇಟ್ಟದ್ದು ನೀನಲ್ವ? ಹೌದು. ನೀನು ಬೇಡ, ನೀನು ಅಪ್ಪ ಅಂತ ಕರೆದ್ರು ನಾನು ನನಗೆ ಒಪ್ಪಿಕೊಳ್ಳುವೆ. ಮಗ ಆಗುದಿಲ್ವಾ? ಅಲ್ಲ, ನಿನ್ನಂತ ತುಂಟ ಮಗ ನನಗೆ ಬೇಡ. ನೀನು ಅಪ್ಪ ನನಗೆ ಬೇಡ. ಆಯ್ತು. ಬೇಡ, ನನಗೆ ನಾಮಕರಣವೇ ಬೇಡ. ಬೇಡುವಾ? ನೀನು ಕೊಟ್ಟಂತ ಹಿರಣ್ಯ ಗರ್ಭ ಎನ್ನುವಾಗಿ ಒಂದು ಪ್ರಶಸ್ತಿ ಎನ್ನುವಾಗಿ ನಾನು ಸ್ವೀಕರಿಸ್ತೇನೆ. ಏನಾದ್ರೂ ಆಯ್ತು, ತಗೋ ಅದನ್ನು. ದೊಡ್ಡ ವ್ಯಕ್ತಿಯನ್ನು ನೆನೆಸಿಕೊಂಡ ನಾನು ಸತ್ರು ದಿವಂಗತ ಅಂತ ಹೇಳಿದ್ರು ಜೀವ ಹೋಗುದೇ ಅಲ್ವಾ? ಏನು ಅಂತ ತಗೋ, ನೀನು ತೊಂದರೆ ಇಲ್ಲ. ಎಂತದು ಈ ಸೇರಿಸಿಕೊಂಡೆ ಅದೆಲ್ಲ ಬೇಡ. ಹಾ. ಪ್ರಶಸ್ತಿಯನ್ನು ಸ್ವೀಕರಿಸಿದ್ದೇನೆ. ಹಾ. ದೊಡ್ಡ ವ್ಯಕ್ತಿಯನ್ನು ನೆನೆಸಿದಂತ ನಾನು ನಿನ್ನನ್ನು ಬರೀ ಕೈಯಲ್ಲಿ ಕಳುಹಿಸುವುದಿಲ್ಲ. ಹಾ. ನನಗೂ ಹೃದಯ ಶ್ರೀಮಂತಿಕೆ ಉಂಟು. ಕೊಡ್ತೀಯಾ? ನಾನು ಕೊಡುವಂತ ವಸ್ತು ಚಿಕ್ಕದು. ಕೊಡ್ತೀಯಾ? ಅಲ್ಲ, ನಾನು ತುಂಬಾ ಕಷ್ಟದಲ್ಲಿದ್ದೇನೆ, ಎಷ್ಟು ಕೊಟ್ಟರು ತಗೊಳ್ತೇನೆ. ಚಿಕ್ಕ ವಸ್ತು ಕೊಟ್ಟಿದ್ದೇನಂತೆ ಬೇಸರ ಮಾಡಬೇಡ. ಹಾ. ಅದರ ಮೌಲ್ಯ ಬಹಳಷ್ಟು ದೊಡ್ಡದು. ಹೌದಾ? ಹೌದಪ್ಪ. ಏನಪ್ಪ ಅದು? ನೀನು ಯಾವ ದ್ವಾರದಿಂದ ಬಂದೆ? ನೀನು ಇಟ್ಟ ದಾರಿಯಿಂದ ಬಂದೆ. ನನಗೆ ಗೊತ್ತು, ನಿನಗೆ ಗೊತ್ತಾ? ಅದೋ ದ್ವಾರ ಅಂತ ಗೊತ್ತು. ಗೊತ್ತಾಗಿದೆ. ಆದ್ದರಿಂದ ಇನ್ನು ಮುಂದಕ್ಕೆ ನೀನು ಅದೋಕ್ಷಜನಾಗಿರು. ಓಹ್, ನಾನು ಅಧೋಕ್ಷಜ, ನಾನು ಹಿರಣ್ಯ ಗರ್ಭ. ಆಯ್ತು. ಇನ್ನು ನಾನು ಸೃಷ್ಟಿಯ ಕಾರ್ಯ ಆರಂಭಿಸ್ತೇನೆ. ಹಾ. ಈಗಲಾದ್ರೂ ನನ್ನ ಯೋಗ್ಯತೆ ತಿಳಿದೆಯಲ್ಲ. ಆದ್ರೆ ಒಂದು, ಏನು? ಈ ಮಾನ ಮರ್ಯಾದೆ ಇರುವವರೆಲ್ಲ ಸಾಲ ಬಾಕಿ ಉಳಿಸುವುದಿಲ್ಲ. ಯಾರಿಗೆ? ನಮ್ಮ ಮಾತು ಹೇಗೆ ಮೊದಲು, ಹಾ. ಅಲ್ಲಿಗೆ ನಾನು ಹೋದ್ರೆ ಇಲ್ಲಿಗೆ ನೀನು ಬರ್ಬೇಕಲ್ವಾ? ನೀನು ಅವಕಾಶ ಕೊಡ್ಲಿಲ್ಲ, ನಾನೇನ್ ಮಾಡ್ಬೇಕು? ಮತ್ತೆ ನಾನು ಇನ್ನು ಆರಂಭ ಮಾಡ್ತೇನೆ ಅಂತ ಆರಂಭ ಅದು ಸಾಲ ಅಂತ ಹೇಳ್ತೀಯ ನಿನಗೆ? ಅವಕಾಶ ಕೊಡಿ, ಹೀಗೆ ಹೋಗ್ತೇನೆ. ಹಾ. ಸರಿ. ಕೈಕಾಲು ಹೊಡೆಯುತ್ತಾ ಹೋಗ್ತಾ ಇದ್ದಾನೆ. ಕೆಲವರ ಅಭ್ಯಾಸ ಇದೆ, ತಾವಂತೂ ಸುಖವಾಗಿ ಇರುವುದಿಲ್ಲ, ಇನ್ನೊಬ್ರು ನೆಮ್ಮದಿಯಿಂದ ಇರಬಾರದು ಅಂತ. ಇರ್ಲಿ, ಇವನನ್ನು ಬಂಧಿಸಿಡಬೇಕು. ಇದು ಪ್ರತೀಕಾರ ಅಲ್ಲ, ಯಾಕೆಂದ್ರೆ ನಾನು ವಿಷ್ಣು ಸಾತ್ವಿಕ ಗುಣ ಸಂಪನ್ನ. ಮತ್ತೇನು, ಇದು ಶಿಕ್ಷೆ, ರಕ್ಷಣಾಕರ್ತಕವಾಗಿ ನಾನು ಕೊಡುವ ಶಿಕ್ಷೆ. ಯಾವ್ದು ಗೊತ್ತಾ? ಯಾರು ಅಹಂಕಾರವನ್ನು ತಾಳುತ್ತಾನೋ ಅವನ ಸೃಷ್ಟಿಕರ್ತನಾದ ಬ್ರಹ್ಮನಾದರೂ ಸರಿಯೇ, ಅವನಿಗೆ ಬಂಧನ ತಪ್ಪಿದ್ದಲ್ಲ ಎಂಬ ಸಂದೇಶವನ್ನು ಸಾರುವುದಕ್ಕಾಗಿ ಯೌಗಿಕ ಶಕ್ತಿಯಿಂದ ನನ್ನ ದೇಹದ 9 ದ್ವಾರಗಳನ್ನು ಬಿಗಿಗೊಳಿಸಿ ಆತನ ಪ್ರತೀಕ್ಷೆಯಲ್ಲಿ ಇರ್ತೇನೆ. ನೋಡೋಣ. ಪರಿಕಿಸಿ ಗಂಡನು ಸರಿದ ಕಲ್ಪಗಳಲ್ಲಿ ಮರೆಗೊಂಡ ಧರಣಿಯಲ್ಲವನು ಒಮ್ಮಿಂದೊಮ್ಮೆಲೆ ಆಶ್ಚರ್ಯಚಕಿತನಾಗಿ ಬಿಟ್ಟೆನು. ಮದಗರ್ವಿತನಾಗಿ ಹರಿಯ ಗರ್ಭಾಮುದಿಯನ್ನು ನಾನು ಸೇರಿಕೊಂಡೆ. ಸುತ್ತಲೂ ಈತನ ಉದರವನ್ನು ಪರಿಶೀಲಿಸಿದೆ ಎಂದಾಗ ಏನು ಕೌತುಕ, ಏನು ವಿಸ್ಮಯ! ಕಾಣಬಾರದೆ ಕಾಣಬಾರದೆ ಅಂಬರದಲ್ಲಿ ಹಾರಾಡುತ್ತಿರುವಂತಹ ಗಗಸಂತತಿಗಳನ್ನು ಕಂಡೆ. ನೆಲದಲ್ಲಿ ಹರಿದಾಡುತ್ತಿರುವಂತಹ ಸರಿಸೃಪಗಳನ್ನು ನೋಡಿದೆ. ಹೊರದಲ್ಲಿರುವ ವನ್ಯ ಜೀವಿಗಳನ್ನು ಗುರುತಿಸಿದೆ. ಎಲ್ಲದಕ್ಕೂ ಚಲನೆ ಇದೆ ಎನ್ನುವುದೇ ಸ್ಪಷ್ಟವಾಯಿತು. ಹರಿ ಹೇಳಿದ್ದಾದರೆ ಬ್ರಹ್ಮಾಂಡನ ಹೊಟ್ಟೆಯಲ್ಲಿ ಎಲ್ಲವೂ ಇದ್ದರೂ ನಿಸ್ತೇಜವಾಗಿ ಎಲ್ಲವೂ ಬಿದ್ದುಬಿಟ್ಟಿದೆ ಎನ್ನುವ ಹಾಗೆ. ಹಾಗಿದ್ರೆ ಇವನ ಹೊಟ್ಟೆಯಲ್ಲಿ ಚಲನೆ ಇದೆ. ಹಾಗಿದ್ರೆ ಸಾಮಾನ್ಯವಲ್ಲ, ಈತನೇ ಚೇತನವನ್ನು ತುಂಬಿಸಿದ ಚೇತನಾತ್ಮಕನೇ ಎನ್ನುವುದೇ ಸತ್ಯವಾಗಿದೆ. ದ್ವಾದಶ ಆದಿತ್ಯರು, ಏಕಾದಶ ರುದ್ರ, ಇಂದ್ರಾದಿ ಹೌದು ಅಲ್ಲವೋ ಎನ್ನುವ ಹಾಗೆ ಮತ್ತೆ ಕೂಲಂಕುಷವಾಗಿ ನೋಡುತ್ತಿರು. ನನ್ನಂತೆ ಇತರವುಳ್ಳವರು, ನನ್ನಂತೆ ಬಣ್ಣವುಳ್ಳವರು, ಸಾಧಾರಣದಲ್ಲಿ ಕನ್ನಡರನ್ನು ನಾನು ಕಂಡೆ. ಹಾಗಿದ್ದರೆ ನಾನೊಬ್ಬನೇ ಬ್ರಹ್ಮನ. ಇವರ ಹೊಟ್ಟೆಯೊಳಗೆ ನನ್ನಂತೆ ಇರುವ ಅನೇಕ ಬ್ರಹ್ಮಂದಿರನ್ನು ನಾನು ಕಾಣುತ್ತಾ ಇದ್ದೇನೆಂದಾದರೆ ಈಗ ನನಗೆ ಅರ್ಥವಾಯಿತು. ಸಾಮಾನ್ಯನಲ್ಲ, ಬ್ರಹ್ಮಾಂಡವನ್ನೇ ಉದರದೊಳಗಿರಿಸಿಕೊಂಡ ಕಾರಣ ಬ್ರಹ್ಮಾಂಡೋದರ ಭರಿತ ಎನ್ನುವುದೇ ಸತ್ಯವಾಗಿದೆ. ಗುಣಕ್ಕೆ ಮತ್ಸರೆಯಾಗಿ ನೈಜಾಂಶವನ್ನು ತಿಳಿಯಪಡಿಸಬೇಕಾದ ಧರ್ಮ ಹೊರಸಾಗುತ್ತದೆ. ತೆರಳುವೆ ಹೊರಗೆಂದು ಸರಿದು ಮೇಲಕ್ಕೆ
ಅರಸಿ ಪಥವ ಕಾಣದೆಯೇ ತರ ಹರಿಸುತ್ತ ಅಯ್ಯೋ ಅರಸಿ ಪಥವ ಕಾಣದೆಯೇ ತರ ಹರಿಸುತ್ತ ಎರೆ ದಿವ್ಯ ಸಹಸ್ರ ಕಾಲ ಸತ್ಯಾಂಶವನ್ನು ತಿಳಿಯಪಡಿಸಬೇಕು ಎನ್ನುವ ಹಾಗೆ ಹರಿಯುವುದರಿಂದ ಮೇಲ್ಮುಖವಾಗಿ ಹತ್ತಿ ಹೋದೆ ಅಂತಾದರೆ ದಾರಿ ಕಾಣದೆ ಹೋದೆ. ಕೆಳಾಭಿಮುಖವಾಗಿ ಇಳಿದು ಒಂದೇ ಅಂತಾದರೆ ಅವಕಾಶ ವಂಚಿತನಾಗಿ ಹೋದೆ. ಇವರ ಹೊಟ್ಟೆಯಲ್ಲಿ ಹರಿದಾಡುತ್ತಾ ಸಹಸ್ರ ವರ್ಷಗಳೇ ಕಳೆದು ಹೋಯಿತು. ಛೇ, ನಾನು ತಪ್ಪು ಮಾಡಿಬಿಟ್ಟೆ. ನಾನೇ ಬೆಟ್ಟ ಎನ್ನುವ ತೀರ್ಮಾನಕ್ಕೆ ಬಂದ. ನನಗಿಂತಲೂ ವಿಶಾಲವಾದ ಎತ್ತರವಾದ ಬೆಟ್ಟ ಇನ್ನೊಂದಿದೆ ಎಂದು ಯೋಚಿಸಿಕೊಳ್ಳುವುದಕ್ಕೆ ಇಷ್ಟು ಕಾರಣವಾಗಿ ಹೋಯ್ತಲ್ಲ. ಹಾಗಿದ್ರೆ ನಾನು ಮಾಡಿದ ಅಪರಾಧವಾದರೂ ಏನು? ಒಂದೇ ತಾಯಿಯ ಮಕ್ಕಳಾಗಿ ಸಹೋದರತೆ ಜೀವನವನ್ನು ತರಿಸಿಕೊಳ್ಳಬೇಕಾದ ನಾನೆಂದು ಮತ್ಸರದ ಬೀಜವನ್ನು ನನ್ನಲ್ಲಿಯೇ ಬಿರಿಸಿ ನನ್ನವರಲ್ಲಿ ನಾನು ನಿಷ್ಠೂರತೆಯನ್ನು ಕಂಡುಕೊಂಡೆನಲ್ಲ ಎನ್ನುವಂತ ಪಶ್ಚಾತ್ತಾಪ ನನಗಾಗಿ ಹೋಯಿತು. ನಾನೇ ಎಲ್ಲವೂ ನನ್ನಿಂದಲೇ ನಡೆಯುತ್ತದೆ ಎನ್ನುವಂತ ಒಂದೇ ಒಂದು ಆ ಭಾವನೆಯಿಂದ ನಾನು ಕೆಟ್ಟವನಾಗಿ ಹೋದೆನಲ್ಲ ಎನ್ನುವಂತ ಕಣ್ಣೀರು ಈಗ ನನಗೆ ಬರ್ತಾ ಉಂಟು. ಜೀವನದಲ್ಲಿ ಇನ್ನೊಬ್ಬನಿಗೆ ಮುಳ್ಳನ್ನು ಸುಚ್ಚಬೇಕು ಎನ್ನುವ ಹಾಗೆ ಯಾವ ನಿರೀಕ್ಷಿಸ್ತಾನೋ ಆತನ ಎದೆಗೆ ಮುಳ್ಳು ಚುಚ್ಚಿದಾಗ ಎಂತ ನೋವಾಗುತ್ತದೆ ಎನ್ನುವುದು ಅವನಿಗೆ ಅರ್ಥವಾಗುವ ಸ್ಥಿತಿ ಇಂದು ನನ್ನ ಜೀವನದಲ್ಲಿ ಆವರಿಸಿತ್ತಲ್ಲ ಎನ್ನುವ ನೋವು ನನಗೆ. ಇದು ನಾನು ಮಾಡಿದ ತಪ್ಪು. ಯೋಚಿಸುವುದಲ್ಲ, ಅದೋ ದ್ವಾರವೊಂದು ತೆರೆದಿರಬೇಕು ಅಂತ ನಾನು ಯೋಚನೆ ಮಾಡಿದೆ. ಅದೋ ದ್ವಾರವು ಬಂಧನವಾಗಿದೆ ಎಂದಾದರೆ ಶರೀರದಲ್ಲಿರುವ ನವದ್ವಾರಗಳನ್ನು ಬಂಧಿಸುವ ಚೈತನ್ಯ ನನಗಿಲ್ಲ, ಇವನಿಗಿದೆ ಎಂದಾದರೆ ಸಾಮಾನ್ಯ ಅಲ್ವ? ಮಾತೃಸ್ಥಾನವನ್ನು ಅಲಂಕರಿಸಿಕೊಂಡವ ಪಿತೃಸ್ಥಾನವನ್ನು ಧರಿಸಿಕೊಂಡವ ಈತ ಎನ್ನುವುದರಲ್ಲಿ ಈತನೇ ಪರಬ್ರಹ್ಮ ದುಡುಕಿದೆ. ಹಾಗಿದ್ರೆ ನನ್ನ ಕಣ್ಣೀರನ್ನು ಹೋಗಲಾಡಿಸುವಂತಹ ಸ್ಥಿತಿ ಹರಿಯಲ್ಲಿಲ್ಲವೆಂದಾದ ಬಳಿಕ ಮತ್ತಾರಲ್ಲಿ ಹೇಳಲಿ, ಯಾರಲ್ಲಿ ಹೇಳಲಿ? ಅಮ್ಮನಲ್ಲದೆ ಯಾರು? ಆ ಜಗದಂಬಿಕೆಯನ್ನೇ ಪ್ರಾರ್ಥಿಸಿ ಸ್ಮರಿಸಿ ಭಕ್ತಿಯುಳ್ ಸ್ಮರಿಸಿ ಭಕ್ತಿಯುಳ್ ಆದಿಮಾಯಯ ಹರಿಯನಾಭಿ ಕಮಲನಾಳದಿ ಮೆರವ ಪಥ ಗೋಚರಿಸಿ ಹೊರಟ ಕ್ಷಣವೇ ಧೈರ್ಯದಲ್ಲಿ ವಟಭದ್ರದಲ್ಲಿ ತಾಮಲಗಿರಲು ನಿದ್ರೆಯೊಳಂದು ಕಾಲ್ ಬೆರಳಿರಿಸಿ ಬಾಯೊಳಗೆ ಹೊಟ್ಟೆಯನ್ನು ಸೇರಿದಂತಹ ಬ್ರಹ್ಮ ಸದ್ಯಕ್ಕೆ ಬರುವ ಲಕ್ಷಣಗಳೊಂದು ಕಾಣಿಸುತ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ವಿಚಿತ್ರ ಪರಿವರ್ತನೆ ಉಂಟಾಗ್ತಾ ಇದೆಯಲ್ಲ. ಒಂಥರ ಆಲಸ್ಯ, ತಂದ್ರ, ನಿದ್ರೆ ನನ್ನನ್ನು ಆವರಿಸುತ್ತಿದೆ. ಎಲ್ಲಾದರೂ ಮಲಗಿಕೊಳ್ಬೇಕು ಅಂತ ಮನಸ್ಸಾಗ್ತಾ ಉಂಟು. ಜಾಗವೇ ಇಲ್ಲ. ಎಲ್ಲಿ ನೋಡಿದರಲ್ಲಿ ನೀರು, ನೀರೇ ನೀರು. ಮಲಗುವುದೇನು? ಓ, ಅಲ್ಲೊಂದು ಆಲದೆಲೆ ತೇಲಿ ಬರುತ್ತಾ ಇದೆ. ಅಮ್ಮನ ಸಂಕಲ್ಪ ಸೃಷ್ಟಿ ಇರಬೇಕು. ನನ್ನ ಈ ದೀರ್ಘವಾದ ದೇಹವನ್ನು ಕುನಿಸಿ ಬಾಲ ಮುಕುಂದನಾಗಿ ಕಾಲ್ಬೆರಳನ್ನು ಬಾಯಲ್ಲಿಟ್ಟು ಸೀಪುತ್ತ. ಅದಕ್ಕೊಂದು ಅರ್ಥ ಉಂಟು. ನಡೆ ಮತ್ತು ನುಡಿ ಒಂದೇ ತೆರನಾಗಿರಬೇಕೆಂಬುದೇ ಆ ಸಾಂಕೇತಿಕ ಅರ್ಥ. ಹಾಗೆ ಆಲದಲೆಯ ಮೇಲೆ ಯೋಗ ನಿದ್ರೆಯಿಂದ ಮಲಗಿಕೊಳ್ತೇನೆ. ಸರಸಿಜದ ಮೇಲೆ ತಾನಿರದೆ ಭರದಿಂದ ಬಳೆದುಕೊಳ್ಳಿರುತ್ತಾರೆ. ನಾ ದೆಸೆ ನೋಡೆ
ಹರಿಯ ಪದಯುಗಳವು ಸ್ಮರಿಸುತ್ತ ಭಕ್ತಿಯಳು ಓ ಜಗನ್ಮಾತೆಯನ್ನೇ ಅನನ್ಯವಾದಂತಹ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡಾಗ ದಿವ್ಯವಾದಂತಹ ಪ್ರಭೆಯೊಂದು ಗೋಚರಿಸಿ ಹರಿಯ ಸನ್ನಿಧಾನವನ್ನು ನಾನು ಸೇರಿಕೊಂಡೆ ಅಂತಾದರೆ ಏನೋ ಆಶ್ಚರ್ಯವನ್ನು ನಾನು ಕಾಣುತ್ತಾ ಇದ್ದೇನೆ. ಹರಿಯು ಆರದೆ ಎಲೆ ಮೇಲೆ ಬಾಲಮುಕುಂದನಾಗಿ ಕಾಲ ಹೆಬ್ಬೆರಳನ್ನು ಬಾಯಲ್ಲಿ ಚಿಪ್ಪುತ್ತಾ ನಿದ್ರಾಸಕ್ತನಾಗಿದ್ದಾನಲ್ಲ. ಸತ್ಯಾಂಶವನ್ನು ಹೇಗೆ ತಿಳಿಸಿಕೊಳ್ಳೋಣ ಎನ್ನುವ ಹಾಗೆ ಕುತೂಹಲ ಭರಿತನಾಗಿ ನಾನು ಸುತ್ತಲೂ 4 ದಿಕ್ಕುಗಳಿಗೆ ನೋಡಿದೆ ಎಂದಾದರೆ 4 ಮುಖಗಳಿಂದ ನಾನು ಮುಂಗಳಿಸುತ್ತಾ ಇದ್ದೇನಲ್ಲ. ಆಗ ಇದ್ದದ್ದು ಒಂದು ಮುಖ, ಈಗ ಚತುರ್ಮುಖ ಬ್ರಹ್ಮನೆಂದೆನಿಸಿಕೊಂಡೆ. ಮೇಲಕ್ಕೆ ನೋಡಿದರೆ ಮತ್ತೊಂದು ವದನವು ರಾರಾಜಿಸುತ್ತಾ ಉಂಟಲ್ಲ. ಪಂಚವದನದಿಂದ ಪರಿಶೋಭಿಸುತ್ತಾ ಇದ್ದೇನೆ ಎನ್ನುವುದು ದಿಟವಾಯಿತು. ಹರಿಯ ಲೀಲೇ ಇರಬೇಕು, ಏನೇ ಇರಲಿ ನೈಜಾಂಶವನ್ನು ಈತನಿಗೆ ತಿಳಿಯಬಡಿಸಬೇಕಾದ್ದು ನನ್ನ ಕರ್ತವ್ಯ. ಎಬ್ಬಿಸುವುದೇ ಚೇಚೆ, ನಿದ್ರಾಭಂಗ ಮಹಾಪಾಪವಂತೆ. ಹಾಗಾದರೆ ಏನು ಮಾಡೋಣ? ಈತ ಎಚ್ಚರವಾಗುವವರೆಗೆ ಈತನ ಪಾದಾಬ್ಜವನ್ನೇ ಸ್ಮರಿಸುತ್ತಾ ಇದ್ದೇನೆ. ಜಯ 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 ಜಯ. ಕಿರುಬೆರಳಿನಲ್ಲಿ ಹೊರಗಡೆಗೆ ದಾನವರಿ ವರುದಿಸುತ್ತಲಿ
ಒಬ್ಬ ಕಾಣಿಸಿಕೊಂಡಿದ್ದೇನೆ. ಯಾರು ನಾನು? ಯಾರಿಂದ ನನ್ನ ಹುಟ್ಟು? ಮುಂದೆ ಏನು ಮಾಡಬೇಕು ಒಂದು ತಿಳಿಯದೆ ಗೊಂದಲದಲ್ಲಿದ್ದೇನೆ. ತಿಳಿಯುವ ಕುತೂಹಲ ಅಧಿಕವಾಗಿದೆ. ತೆರೆ ನೋಡೋಣವಂತೆ. ನೋಡಿದ್ರೆ ಎಲ್ಲ ಕಡೆಯಲ್ಲಿ ನೀರಲ್ಲದೆ ಬೇರೇನು ಕಾಣಿಸುವುದಿಲ್ಲ. ಈ ಸಮಯದಲ್ಲಿ ನನ್ನೊಬ್ಬನ ಹುಟ್ಟು ಯಾಕೆ ಹೇಗೆ ಯಾರಿಂದ ಅಂತ ಗೊತ್ತಿಲ್ಲ. ನಾನು ಎಲ್ಲಿಂದ ಬಂದೆ, ಯಾಕಾಗಿ ಇಲ್ಲಿ ನಿಂದೆ, ಇನ್ನೇನು ಮುಂದೆ ಸಮಸ್ಯೆಗೆ ಒಳಗಾದವನೇ ನಾನು. ಹೊಟ್ಟೆನ ಬಗ್ಗೆ ಯಾರಲ್ಲಿ ಆದರೂ ಪ್ರಶ್ನೆ ಮಾಡೋಣವೇ? ಸದ್ಯಕ್ಕೆ ನಾನೊಬ್ಬನಲ್ಲದೆ ಬೇರೆ ಯಾರೊಬ್ಬರೂ ಕಾಣಿಸುವುದಿಲ್ಲ. ಹಾಗಿದ್ರೆ ಇನ್ನೇನು ಮಾಡೋಣ? ಸರಿ ಸರಿ, ಉಳಿದದ್ದು ಶೋಧನೆ ಒಂದೇ ದಾರಿ. ಕಾಡುವತ್ತ ಜಲರಾಶಿಯ ಮಧ್ಯ ಶೋಧನೆ ಮಾಡುತ್ತಾ ನಡೀತದೆ ನೋಡೋಣ. ಅಪ್ಪ ಇಲ್ಲ, ಅಮ್ಮ ಇಲ್ಲ, ಹೇಗಿರಬಹುದು? ಹೇಗೆ? ನಾನು ನನ್ನ ಅಪ್ಪನ ಅಥವಾ ನೀನು ನನ್ನ ಮಗನು? ಅಪ್ಪ ಅಪ್ಪ ಜನ್ಮ ಜನ್ಮಾಂತರದಲ್ಲಿ ಇನ್ನಂತವ ನನಗೆ ಮಗನಾಗುವುದೇ ಬೇಡ. ನಿನ್ನ ಮುಖ ನೋಡಿದರೆ ನನಗೂ ಗೊತ್ತಾಗುತ್ತಾ ಇದೆ. ನಾನು ನಿನ್ನಲ್ಲಿ ಪ್ರಶ್ನೆ ಕೇಳಿದ್ದು. ನೀನು ಅಪ್ಪ ಅಲ್ಲ, ನಾನು ಮಗ ಅಲ್ಲ. ನಾನು ಅಪ್ಪ ಅಲ್ಲ, ನೀನು ಮಗ ಅಲ್ಲ. ಸಂಬಂಧ ಇಲ್ಲ. ಇಲ್ಲೇನೋ ಮಾಡಿಕೊಳ್ಳುವ. ಯಾರು? ನಾವು. ಯಾರೊಳಗೆ? ನಮ್ಮೊಳಗೆ. ಹೇಗೆ? ಇಲ್ಲಿ ಬಾ. ದೂರದಿಂದ ನಿನ್ನನ್ನು ನೋಡಿ ನೀನು ಹತ್ತಿರಕ್ಕೆ ಬಂದ ಈ ಕ್ಷಣದಿಂದ ಹೌದು ನಿನ್ನ ಬಗ್ಗೆ ನನ್ನ ಮನಸ್ಸಲ್ಲಿ ಯಾವುದೋ ಒಂದು ವಿಧವಂತಹ ವಾತ್ಸಲ್ಯ, ಪ್ರೀತಿ, ಅಭಿಮಾನ ಉಕ್ಕುತ್ತಾ ಇದೆ. ಹೌದು. ಆದ್ದರಿಂದ ನಿನ್ನನ್ನು ನಾನು ತಮ್ಮ ಅಂತ ಸಂಬಂಧದಲ್ಲಿ ನಾನು ನಿನಗೆ ತಮ್ಮ. ಅಮ್ಮ. ಓಹೋ, ನಿನ್ನನ್ನು ನೋಡಿದ್ದೇ ತಡ. ಯಾಕೆ ಏನು ಅಂತ ಗೊತ್ತಿಲ್ಲ. ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಪೂಜ್ಯತಾ ಭಾವನೆ ಹುಟ್ಟುತ್ತಾ ಇತ್ತು. ಆದ ಕಾರಣ ಇನ್ನು ಮುಂದಕ್ಕೆ ನನ್ನ ಪಾಲಿಗೆನೇನು ಅಲ್ಲ.
ಬೆಸರ ಗಾಳಿ ಮುಖದಿಂದಲೇ ಇರುತ್ತಲೇ ಉದರಾಗ್ನಿ ಬಾಧಿಸುತ್ತಿರುವುದು ನಮಗಿನ್ನೂ ಹದನವೇ ನಿರಗೆನ್ನುತ್ತ ಎಂಬ ಸಂಬಂಧವನ್ನು ನಾವು ಪರಸ್ಪರ ಗುರುತಿಸಿದ ಹಾಗಾಯ್ತು. ಓ ತಮ್ಮ, ನಿನ್ನಲ್ಲಿ ಮಾತಾಡ್ತಾ ಇದ್ದ ಹಾಗೆ ನನ್ನ ದೇಹದ ಕಂಠದಿಂದ ಸ್ವಲ್ಪ ಕೆಳಗೆ, ಸೊಂಟದಿಂದ ಮೇಲೆ ಈ ಮಧ್ಯಪ್ರದೇಶ ಉಂಟಲ್ಲ, ಇಲ್ಲಿ ಒಳಗೆ ಚುರು 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 ಆಗ್ತಾ ಉಂಟು. ಅನುಭವಕ್ಕೆ ಏನಾದ್ರೂ ಬಂತು ಏನಾದ್ರೂ ಕೈಯಲ್ಲಿ ಹಿಡಿಬೇಕು, ಬಾಯಿಗೆ ಹಾಕಬೇಕು, ತೆಗೀಬೇಕು, ನುಂಗಬೇಕು, ಹೀಗೆಲ್ಲ ಮನಸ್ಸಾಗ್ತಾ ಉಂಟು. ಬಾಯಿಗೆ ಹಾಕುವ ಮನಸ್ಸು ಹೌದೌದೌದು. ಓ ತಮ್ಮ, ಯಾವುದಂತ ಗೊತ್ತಿಲ್ಲ. ಹಸಿವಾಗೆ ಏನಾದ್ರೂ ತಿನ್ನಬೇಕು. ಹಾಗೆ ಶೋಧಿಸುವ ಮೂರನೇ ಒಬ್ಬ ವ್ಯಕ್ತಿ ನಮ್ಮನ್ನು ಗುರುತಿಸಬೇಕು ಅಂತಾದ್ರೆ ಅಣ್ಣ ತಮ್ಮ ಸಂಬಂಧವನ್ನು ಮಾಡಿಕೊಂಡವರೇನೋ ಸಹಜ. ಆದ್ರೆ ಏನು ಮಾಡೋಣ ಹೇಳು, ಅಡಿರೆಚ್ಚಿರವಾಗಿ ನಾವಿರುವವರೆಗೂ ಕೂಡ ಬಾಧಿಸ್ತಾ ಇದೆ ಉದಾಹರಣೆ ಸಮನುಗೊಳಿಸುವುದಕ್ಕೆ ದಾರಿಯನ್ನು ಕಂಡುಕೊಂಡವರಾರು ಕಾಣಿಸ್ತಾ ಇದೆ ಜಾಣಿ. ಇದಕ್ಕೆ ಇಳಿದು ನಾವು ಇದನ್ನು ನನಗೆ ಅಡಗಿ ಕುಳಿತಿರುವಂತಹ ಜಲಾಚರ ಪ್ರಾಣಿಗಳು ಆಹಾರವಾಗಿ ನಮಗೆ ಸಿಗಲೂಬಹುದು. ಇಳಿಯುವ ನೀನು ಎಲ್ಲಿರುವ ದೂರದಲ್ಲಿದ್ದೇನೋ ಹತ್ತಿರದಲ್ಲಿ ನೋಡ ಹತ್ತಿರ ಬಾ ಮೆತ್ತಗೆ ಕತ್ತಲಲ್ಲಿ ನೀನು ಕಾಣಲಿಲ್ಲ, ಸ್ಪರ್ಶದಿಂದ ತಿಳಿಯಿತು. ಈ ದಿಕ್ಕಿನಿಂದ ಆಹಾರ ಅರಸುತ್ತಾ ಹೋದವ ಏನಾದ್ರೂ ಪ್ರಯೋಜನ ಆಯ್ತಾ? ಸದ್ಯಕ್ಕೆ ಇವತ್ತು ನನಗೆ ಏನೂ ಪ್ರಯೋಜನ ಅಪ್ರಯೋಜಕ ಅದೆಲ್ಲ ಬಿಡು. ನಿನಗೆ ಏನಾದ್ರೂ ಪ್ರಯೋಜನ ಆಯ್ತಾ? ನನ್ನ ಕಣ್ಣಿಗೆ ಬಿಟ್ಟಿದೆ.
ಕಣ್ಣಿನ ಒಳಗೆ ಕಾಣಿಸುವುದಿಲ್ಲ. ಯಾವುದು? ಬಿದ್ದದ್ದು ಅದಲ್ಲ. ಮತ್ತೆ ಅದು ಒಳಗೆ ಬಿದ್ದದಲ್ಲ, ಮತ್ತೆ? ಹೊರಗೆ ಬಿದ್ದ. ಸಣ್ಣದ ದೊಡ್ಡದ? ಆಯ್ತಲ್ಲ, ನಿನಗೆ ನೋಡ್ಬೇಕಾ? ತಿರುಗು. ಅದೇ ಮೂಗು, ಅದೇ ಕಣ್ಣು, ಅದೇ ಇಟ್ಟಗಲದ ಬಾಯಿ. ನನ್ನ ಬಾಯಿಯ ಸುದ್ದಿ ಮಾತಾಡಬೇಡ. ನಿನ್ನ ಬಾಯಿ ಸರಿ ಉಂಟ. ನಿನ್ನ ಬಾಯಿ ನಿನ್ನಲ್ಲೇ ಇರಲಿ, ನನಗೆ ಅಗತ್ಯ ನಿನ್ನ ಮೂಗು, ನಿನ್ನ ಕಣ್ಣು, ನಿನ್ನ ಬಾಯಿ ಸರಿ. ಅದು ಸುತ್ತು. ಈಗ ನನಗೆ ಸುತ್ತು ಜಾಸ್ತಿ ಆಯ್ತಾ? ಅರ್ಧ ತಿರುಗ. ಹಾಕೋ, ಇಷ್ಟುದ್ದದ್ದು. ನಿನ್ನನ್ನು ಸರಿ ಮಾಡ್ಲಿಕ್ಕಾಗುದಿಲ್ಲ. ಹ. ಅಷ್ಟು ಉದ್ದದಲ್ಲ, ಹೌದು. ನಿನಗೆ ಅದಕ್ಕಿಂತ ಉದ್ದ. ಆಗ ಒಂದು ಸುತ್ತು, ಈಗ ಅರ್ಧ ಸುತ್ತು, ಹೌದು. ಎರಡೂ ಸರಿ ಇಲ್ಲ. ನನ್ನ ಬೆರಳ ಬದುಕು. ಒಂದು ತುದ್ದದ ಉಂಟು, ಅದರ ಒಳಗೆ ಒಂದಷ್ಟು ಕೊಲೆ. ಬೆರಳ ತುದಿಯಲ್ಲಿ ಉಗ್ರದ ಮತ್ತೆ ನಿನ್ನ ತಲೆ ಮೇಲೆ ಇಡು. ಅದನ್ನು ಹಿಡಿ, ಮುಂದೆ ನೋಡು. ಹಿಡಿ, ಮುಂದೆ 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 ಮುಂದೆ. ಕಂಡೆ ನೀರಿನ ಮಧ್ಯದಲ್ಲಿ ಕಂಡೆ. ನೀರ್ ಕಂಡೆ. ಇನ್ನ ಕರ್ಮದ ಅದ್ದಲ್ವೇನೋ. ಮತ್ತೆ ಯಾವುದಾ? ಕಾಣದೇ ಇರುವಂತದನ್ನು ನಾನು ನೋಡಿದೆ ಅಂತ ಹೇಳಿದೆ. ದೂರದಲ್ಲಿ ನೋಡ. ಅದಂತೂ ಅದು ಎಂತದ್ದು ಅಂತ ಗೊತ್ತಾ? ಇಲ್ಲ. ಅದೇ ಅರಳಿದ್ದ ಕಮಲ. ಕಮಲದ ಕಂಡೆ. ಹಾಗಲ್ವೇನು? ಹಾಗಲ್ಲ. ನೀನು ಅರಳಿದ ಕಮಲದ ಮಧ್ಯದಲ್ಲಿ ಚೋಟುತದ ಒಬ್ಬ ಪೋರ ತಮ್ಮ. ನಾನು ನೋಡಿದ್ದೇನೆ. ತನ್ನ ಕಣ್ಣನ್ನು ಆ ಕಡೆಗೆ ಈ ಕಡೆಗೆ, ಈ ಕಡೆಗೆ ಆ ಕಡೆಗೆ ತಿರುಗಿ ಸೋಮಕೇರ ಅಕ್ಕ ನಮ್ಮ ಕಣ್ತಪ್ಪಿಸಿ ಓಡಿ ಹೋಗೋದಕ್ಕೆ ಮನಸ್ಸು ಮಾಡ್ತಾ ಇದ್ದಾನೆ. ಕೈಗೆ ಸಿಕ್ಕಿದ್ದು ಬಾಗಿಲ್ಲ ತಾಗಬಾರ್ದು. ಆ ಕಡೆಯಿಂದ ನೀನು ಬಾ, ಈ ಕಡೆಯಿಂದ ನಾನಿದ್ದೇನೆ. ಕಾಣುವ ಜಲದಿಗೆ ಇಳಿಯುವ ಮುನ್ನ
ಅದೋ ನಲ್ಲಿ ಜಾಗ್ತಾ ಉಂಟು. ಜಾರುವುದಕ್ಕಂತೂ ನೀನು ಬಿಡಬೇಡ. ಒಂದ ಬೂಟ ಕೆಟ್ಟವ ಎಲ್ಲಿಗೆ ಕೈ ಹಾಕ್ಬೇಕಂತ ಗೊತ್ತಿಲ್ಲ. ಎದ್ದು ನನ್ನ ಸ್ವರ ಕೇಳಿ. ನಾನು ಅದುಂತ ಭಾವಿಸಿ ಹೊರಟದ್ದಲ್ವೇನು. ಓ ತಮ್ಮ, ನನ್ನನ್ನು ನೋಡಿ ಹೆದರಿ ಓಡುವುದಕ್ಕೆ ಪ್ರಾರಂಭಿಸಿದೆ. ನಾ ಬಿಟ್ಟೇನೆ. ನೀ ಬಿಟ್ಟ ಮಗ. ನಾ ಎಂತವ? ನೀ ಎಂತ ಮಗ? ಹೋಗಿ ಹಿಡ್ಕೊಂಡೆ ಮತ್ತೆ ಎಲ್ಲಿ ಅದರ ಬೆನ್ನಿಗೆ ಟಪ 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 ನಾಲ್ಕು ಬಿಗಿದೆ. ಬಿದ್ದ ಪೆಟ್ಟು ನೀರಿಗಾದ್ರ ಬೆನ್ನಿಗ ಅದು ಗೊತ್ತಾಗ್ಲಿಲ್ಲ. ಮತ್ತೆ ಟಪ 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 ಎಂತ ಸ್ವರ ಕೇಳಿತ ಆಯ್ತಲ್ಲ. ನಿನ್ನ ಪಕ್ಕ ನೆನಪಾಯ್ತು ಆಯ್ತಲ್ಲ. ಅದು ಮುಷ್ಟಿ ಒಳಗುಂಟು. ನಿನ್ನ ನೆನಪಾಯ್ತು. ತಮ್ಮ ಅಂತ ಕೂಗಿದೆ. ಆಗ ನನ್ನ ಕೈಯ ಒಳಗಿದ್ದ ಕೆಟ್ಟವ, ತಲೆ ಕೆಟ್ಟವ. ಏನು ಸಾಹಿತ್ಯ? ಆ ಕಡೆದ ನೀನು, ಈ ಕಡೆದ ನಾನು. ಕಣ್ಣಂತ ಬೆಳ್ಳಗಿನ ಪೋರನನ್ನು ಬೆನ್ನಟ್ಟಿದ್ದು ಹೌದಾ? ಸಿಕ್ಕಿದ್ರೆ ನಮ್ಮ ಕೈಯೊಳಗೆ ಅವಾಗ ಎದೆಯಲ್ಲಿ ಜಾರುವುದ? ಅದು ಸಣ್ಣದಲ್ವ? ಬಿಟ್ಟ ಮಗ ನಾನು ಭಾವಿಸಿ ಬೇಡ. ಈಕೋ ಎರಡು ಕೈಯನ್ನ ಒಮ್ಮೆಲೆ ಮೇಲಕ್ಕೆತ್ತಿ ಬಲವಾಗಿ ಹಿಡಿದು ಎತ್ತಿದೆ. ಗುಳುಕತ್ತಲುಗಿದೆ. ಗಟ್ಟಳ ಕಡೆಗೆ ಪೂರ್ತಿ ಹಿಡ್ತಂದಿಲ್ವೇನು? ಸ್ವಲ್ಪ ಇಲ್ದದ್ದಷ್ಟೇ. ಹೊತ್ತಿಗೆ ಒಂದು ಸ್ವರ ಅಲ್ವೇನ? ಈ ಸ್ವರ ಎಲ್ಲಿಯೋ ಕೇಳಿದ ಹಾಗುಂಟಲ್ಲ. ಈ ಸ್ವರ ಇಲ್ಲಿಯೋ ಕೇಳಿದ ಹಾಗುಂಟಲ್ಲ. ಬಹುಶಃ ಏನು ಅನಾಹುತ ಸಂಭವಿಸಿದೆ ತೀರ್ಮಾನ ಮಾಡಿದೆ. ಹತ್ತಿರಕ್ಕೆ ಹೋಗಿ ಸರಿಯಾಗಿ ಹುಡುಕಿ ನೋಡಿದಾಗ ಅಲ್ಲಿಯ ಹೊರಳಾಟ ನೋಡಿ ಅದು ನೀನು ತಗೋತಾಯಿತು. ಓ ತಮ್ಮ, ಓ ಕತ್ತಲೆ ನೀನ ಒಳಗೆ ಏನಾಗಿದೆ ನಮಗಿಬ್ಬರಿಗೂ ಗೊತ್ತಿಲ್ಲ. ಅಂತೂ ಆ ಪ್ರಾಣಿ ನನ್ನ ಕೈಯಿಂದ ಜಾರಿದೆ. ನಿನ್ನ ಕಣ್ಣು ತಪ್ಪಿಸಿದೆ. ಎಲ್ಲಿದೆ? ನೀರಿನೊಳಗೆ. ಎಂತ ಕರ್ಕಶತ್ವ, ಎಂತ ಅಟ್ಟಹಾಸ! ಕಳರೀರುವರು ಏಕಕಾಲದಲ್ಲಿ ನನ್ನನ್ನು ಕಾಣುವುದರ ಮೂಲಕವಾಗಿ ತಿನ್ನುವುದಕ್ಕೆ ಹಂಬಲಿಸಿ ಬಿಟ್ಟರಲ್ಲ. ಪ್ರಾಣವನ್ನು ಉಳಿಸಿಕೊಳ್ಳಬೇಕು ಎನ್ನುವಾಗಿ ಹೊರತಾ ಬಂದರೆ ಬೆನ್ನಟ್ಟಿಸಿಕೊಂಡು ಬರುತ್ತಾ ಇದ್ದಾರೆ. ಏನು ಮಾಡೋಣ? ಪ್ರಾಣವನ್ನು ಉಳಿಸುವಂತಹ ಸ್ಥಿತಿಯಲ್ಲಿ ನಾನಿಲ್ಲದೆ ಹೋದೆನಲ್ಲ. ಅಮ್ಮನಲ್ಲದೆ ಇನ್ಯಾರು ನನ್ನನ್ನು ಕಾಪಾಡುವುದು? ಆ ಜಗದಂಬಿಕೆಯನ್ನೇ ಪ್ರಾರ್ಥಿಸ್ತೇನೆ, ನೀನೇ ರಕ್ಷಿಸು. ಮರುಗಲಿಗೆ ವಿಧಾತ ಮನದಲ್ಲಿ ಸರಿಸಿರುವುದ್ಯಾಗೆಲ್ಲ ನೀ ಪರಿ ಹೊರೆಯ ಬಾರದೆ ಬಂದ ಕಷ್ಟವರಿತುಕೊಂಡೆ. ಅಮ್ಮ, ಏಕೋ ಮನಸ್ಸಿನಿಂದ ನಾನು ಪ್ರಾರ್ಥಿಸಿಕೊಂಡೇ ಏಕಂದ ನಿನ್ನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷಳಾಗಿದ್ದೇನೆ. ನಿನ್ನನ್ನು ನೋಡಿದೆ ಅಂತಿದ್ರೆ ಕಣ್ಣಿನಿಂದ ಹರಿದಂತ ಕಣ್ಣೀರು ಕಪೋಲದಲ್ಲಿ ಹೆಪ್ಪು ಕಟ್ಟಿದೆ. ಯಾರಿಂದ ಬಂದಂತ ಭವನ ನಿರ್ಭೀತಿಯಿಂದ ತಿಳಿಸು ಮಗನೇ. ಮೊದಲಾಲಿದು ಜಲದೊಳಿರ್ವರು ಧೂರ್ತರುದಿದುತ ಎಲ್ಲ ನಿಂದಿಲಿ ಕಾದಿದಲಿಗ ಕಟ್ಟುವರು ಅದರ ಭೀತಿಗೊಂಡೆ ಅಮ್ಮ. ಹರಿಯನ್ನೇ ಧ್ಯಾನಿಸುತ್ತಿರುವಂತಹ ಸಂದರ್ಭ, ಹರಿಯ ಕರ್ಣಗಿರಿ ವಿಷದಿಂದ ಉದಯಿಸಿದಂತಹ ದಾನವರಿ ಇವರಮ್ಮ ಏಕಕಾಲದಲ್ಲಿ ನನ್ನನ್ನು ಕಾಣುವುದರ ಮೂಲಕವಾಗಿ ತಿನ್ನುವುದಕ್ಕೆ ಮಾಡಿ ಬಿಟ್ಟರು. ಅವರ ಕಣ್ಣು ತಪ್ಪಿಸಿ ನಾನು ಬಂದೆ ಅಂತಾದರೆ ಆ ಗಡಿಗರು ಬೆನ್ನಟ್ಟಿಸಿಕೊಂಡು ಬರುತ್ತಾ ಇದ್ದಾರಮ್ಮ. ಅವರ ಅಟ್ಟಹಾಸದಿಂದಲೇ ಭಯಗೊಂಡವನಿದ್ದೇನೆ. ಪ್ರಾಣವನ್ನು ಉಳಿಸಿಕೊಳ್ಳುವಂತಹ ಸ್ಥಿತಿಯಲ್ಲಿ ಇವತ್ತು ನಾನಿಲ್ಲವಮ್ಮ, ನಾನಿಲ್ಲ. ಆ ಕಳರನ್ನು ನಿಗ್ರಹಿಸಿ ನಿನ್ನ ಮಗನಾದ ನನ್ನ ಪ್ರಾಣವನ್ನು ಮರುಗಬೇಡ ವಿಧಾತ ಮರುಗಬೇಡ ವಿಧಾತ
ಅವನಿರುವ ನಿದ್ರೆಯೊಳಿಂಗೋ ಶೀಘ್ರದೊಳ್ ಅಗಲಿ ಹೋಗುವೆನು ಭರದೊಳೆಚ್ಚರಗೊಂಡು ದೈತ್ಯರ ತರಿದು ಕೊಡುವೆನು. ಭೀತಿ ಬೇಡಯ್ಯೇ ವರ ಸುದರ್ಶನ ಕೊಡುತ್ತವಗೆ ನೀ ಮರೆಯೊಳಿಗುದೆಂದು ಮರುಗ ಬೇಡ ವಿಧಾನ. ದುಷ್ಟರ ಬಾಧೆಯಿಂದ ನೊಂದುಕೊಂಡೆಯೇ ಕಂದ. ಭಯಪಡಬೇಡ ನೀನು. ಆದಿಮಯಾದ ನಾನು ಯೋಗಮಾಯಾದ ಕಾರಣದಿಂದಾಗಿ ಶ್ರೀಹರಿ ಆವರಿಸಿಕೊಂಡಿರೋ ಕಾರಣದಿಂದಾಗಿ ಅವನಿಗೆ ಯೋಗ ನಿದ್ರೆಯಲ್ಲಿದ್ದಾನೆ. ಹರಿಯನ್ನು ಬಿಟ್ಟು ದೂರ ಸರಿಯುತ್ತೇನೆ. ನಿದ್ರೆಯಿಂದ ಎಚ್ಚರಗೊಂಡ ಹರಿಯು ದುಷ್ಟರನ್ನು ಸಂಹರಿಸುತ್ತಿದ್ದಾನೆ. ಇದು ಅದಕ್ಕಾಗಿ ಚಕ್ರವನ್ನು ಹರಿಯ ಕೈಗೆ ಒಪ್ಪಿಸು. ಅಮ್ಮ, ನಿನ್ನ ನುಡಿಗಳನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾಯಿತಮ್ಮ. ಆದರೆ ಅಷ್ಟರ ತನಕ ನಾವು ಎಲ್ಲಿರಬೇಕೆನ್ನುವುದೇ ಅರ್ಥವಾಗುತ್ತಿಲ್ಲ. ಅಲ್ಲಿವರೆಗೆ ನೀನು ದುಷ್ಟರ ಕಣ್ಣುಗಳಿಗೆ ಬೀಳದ ರೀತಿಯಲ್ಲಿ ಹರಿಯ ನಾಭಿಕಮಲ ನಾಳದಲ್ಲಿ ಅಡಗಿರು ಮಗನ ನಿನಗೆ ಶುಭವಾಗಲಿ. ಕುಲಗಿನಿಲಲ ಯೋಗ ಮಾಯೆಯೋ ನಳಿನನಾಭನು ತೊರೆದು ನಿದ್ರೆಯ ಕುಳಿತಿರಲು ಕಿರುನಗೆ ಬೀರುತ್ತ ತನ್ನ ವದನದಲ್ಲಿ ನಿದ್ರೆ ಚೆನ್ನಾಗಿ ಮಾಡಿದ್ರೆ ಒಳ್ಳೆ ಉತ್ಸಾಹ. ಎದ್ದು ನೋಡ್ತೇನೆ ನೀರಿನಲ್ಲಿ ಚಕ್ರವೊಂದು ತೇಲಿ ಬಂತು. ನೋಡುವುದಕ್ಕೆ ಬಹಳ ಸುಂದರವಾಗಿದೆ. ದರ್ಶನಕ್ಕೆ ಸೊಬಗಾಗಿರುವ ಈ ಚಕ್ರವನ್ನು ಸುದರ್ಶನ ಎಂದು ಕರೆಯಬಹುದಾಗಿದೆ. ಚಕ್ರ ಕೈಗೆ ಸಿಕ್ಕಿದ್ದೇ ಸಿಕ್ಕಿದ್ದು. ಯಾರ ಹತ್ರ ಆದ್ರೂ ಜಗಳ ಮಾಡಬೇಕು ಅಂತ ಮನಸ್ಸಾಗ್ತಾ ಉಂಟು. ಯಾರಿಗೆ? ನಮ್ಮ ಸ್ವರವೇ ಹಾಗೆ. ಸರಿ, ನೀನು ಕುಳಿತದ ಕುಳಿತುಕೊಳ್ಬಾರ್ದಾ? ಕುಳಿತುಕೋ, ನಮ್ಮ ಆಕ್ಷೇಪ ಇಲ್ಲ. ಅದೇನು ದ್ವಾಲದ ಎಲೆ ತಮ್ಮ? ಇದು ಆಲದ ಎಲೆ, ಎಲೆಯ ಮೇಲೆ ಕುಂತಿರ್ಬಾರು. ಅದನ್ನು ಬಸವ ನೋಡಿದ. ನೀನು ಇವನು ಬಸವ. ನಿನ್ನನ್ನು ತೋರಿಸಿ ಅವ ಹೇಳುದು ಬಸವ ಅಂತ. ಎಲೆಯ ಮೇಲೆ ಕುಳಿತುಕೊಳ್ಳುದ? ಅದನ್ನು ಮುಂದೆ ಇಡಬೇಕು, ಹಿಂದೆ ಕ್ರಮದಲ್ಲಿ ಕುಳಿತುಕೊಳ್ಳುದು. ಅದು ಬಾಳೆ ಎಲೆ ಅಲ್ವಾ? ಇದು ಆಲದ ಎಲೆ. ಅವನಿಗೆ ಬಾಲದ ಬಾಳೆ ಎಲ್ಲಿಗೆ ಕೂತದ್ದಲ್ಲ. ನಮ್ಮನ್ನು ನೀನು ಸರಿ ಮಾಡ್ಲಿಕ್ಕೆ ಬರಲಿಲ್ಲ. ನಮ್ಮದು ಯಾವತ್ತು ಸರಿಯೇ ಇರ್ತದೆ. ಸರಿ, ಕುಳಿತಿದ್ಯಾ? ಕುಳಿತುಕೋ, ನಮ್ಮ ಆಕ್ಷೇಪ ಇಲ್ಲ. ನೋಡಿದ್ಯಾ? ನೋಡಿದ್ದೇನೆ. ಕೇಳಿದ್ಯಾ? ಇಲ್ಲ. ಯಾಕೆ ಕೇಳುವುದು ಯಾಕೆ? ಬೇಕಾದಲ್ಲಿಗೆ ನೋಡುದಪ್ಪ. ಹಾಗೆಲ್ಲ ಆಗುದಿಲ್ಲ. ನಮ್ಮ ಅಪ್ಪನೇ ವಿನಃ ನಮ್ಮನ್ನು ಪ್ರವೇಶ ಇಲ್ಲ, ದರ್ಶಿಸುವ ಹಾಗಿಲ್ಲ. ಹಾಗಿದ್ರೆ ನೀವು ಕಂಡದ್ದು, ನಾನು ನೋಡಿದ್ದಲ್ಲ. ನನ್ನ ಕಣ್ಣಿಗೆ ಬಿದ್ದದ್ದು ನೀವು. ಅಷ್ಟು ಸಣ್ಣದ ನಾವು ಬಿದ್ದದ್ದು ಅಂದ್ರೆ ನೀವು ಕಾಣಸಿಕ್ಕೆ ಕಾಣಿಸಿ. ಅದನ್ನು ಬೇಕಾದ್ರೆ ಬಿಡು, ಎಲ್ಲ ಬಿಡು, ಎಲ್ಲ ಬಿಡು. ಎಲ್ಲ ಬಿಡ್ಲಿಕ್ಕಾಗುದಿಲ್ಲ. ಅವತ್ತೇನು? ನಮ್ಮನ್ನು ನೋಡಿ ಅದು ನನ್ನ ಅಭ್ಯಾಸ. ಈ ಹಲ್ಲು ಮುಂದೆ ಇದ್ರೆ ನಗಾಡಿದ ಹಾಗೆ ಕಾಣೋದು. ನಂದ ಹಾಗಲ್ಲ, ನಾನು ನಗಾಡ್ತಾ ಇರುವುದು. ಇನ್ನ ಹಲ್ಲು ಒಳಗೆ ಉಂಟು, ಒಳಗೆ ಸರಿ ಉಂಟು. ಆದ್ರೂ ಮುಂದೆ ಇದ್ದವರ ಹಾಗೆ ನೀನು ನಗು ಮಾಡ್ತಾ ಇರುದು.
ಹೀಗೆ ಅದರ ಅರ್ಥ ಏನು ಗೊತ್ತುಂಟಾ? ನಮ್ಮ ಪರಿಚಯ ಉಂಟಾ? ಇಲ್ಲ. ಪರಿಚಯ ನಾಕ ಮಾಡಿದ ಪರಿಚಯ ಆರಂಭ ಮಾಡುವ ಹಾಗಾಗುದಿಲ್ಲ. ಸಾಕಾಗುದಿಲ್ಲ. ಪರಸ್ಪರ ಪರಿಚಯ ಇದ್ರೆ ಮಾತ್ರ ಹಾ. ಇದ್ರ ಮುಂದೆ ಆದಾಗ ಒಂದು ಮುಖ ನೋಡಿ ಮೂಗು ನಗುಡು. ನಗುವಿನಿಂದಲೇ ಸ್ನೇಹ ಹುಟ್ಟಿಕೊಳ್ತದೆ. ಹೌದಾ? ಪರಸ್ಪರ ಬೇಕಾ ಬೇಡ ನಮಗೆ ನಗುವಂತ? ಯಾಕೆ ಬರ್ಲಿಲ್ಲ? ಒಬ್ಬ ಎದುರಿನವ ನಗದೆ ಮತ್ತೊಬ್ಬ ನಗುತ್ತಾನಂತಾದ್ರೆ ಮುಂದೆ ಇದ್ದವರನ್ನ ಅಪಹಾಸ್ಯ ಮಾಡಿದಾಗ. ಆದ್ದರಿಂದ ನಮ್ಮ ಪ್ರಶ್ನೆ, ನೀನು ಯಾರು? ಕುಳಿತದ್ಯಾಕೆ? ನೋಡಿದ್ಯಾಕೆ? ಯಾಕೆ ಯಾಕೆ ಯಾಕೆ? ಇವ ಹೀಗೆಲ್ಲ ಮಾತಾಡುದು ಯಾಕೆ ಯಾಕೆ? ಮಧ್ಯದಲ್ಲಿ ಹುಟ್ಟಿಕೊಂಡವರು ನಾವು. ಹುಟ್ಟಿದ ಸಮರಗೊಳಿಸುವುದಕ್ಕೆ ಬೇಕಾಗಿ ನಮ್ಮಿರುವವರ ಹುಡುಕಾಟ. ಸಿಕ್ಕಿದವನೊಬ್ಬ ಬೆಳ್ಳಗಿನವ ಹಿಡಿದು ತಿನ್ನಬೇಕು ಅನ್ನೋಷ್ಟರಲ್ಲೇ ನಮ್ಮ ಕತ್ತ ಬಿಸಿ ಜಾರಿ ಹೋದ. ಅವರೇ ಹುಡುಕುತ್ತಾ ಬಂದಾಗ ಈಗ ಸಿಕ್ಕಿದವನು ನೀನು. ನಿನ್ನಲ್ಲೇ ನಮ್ಮಿರುವವರ ಪ್ರಶ್ನೆ ಏನು? ತೋರು ಬೇಗ ಮೊದಲು ಕಂಡ ಪೋರನಲ್ಲಿ ಹೋದ. ಆ ಹುಡುಗ ನಿಮ್ಮ ಸಂಬಂಧಿಕನ? ಅಲ್ಲ. ನೀವು ಜನ ಯಾರು? ಅವನನ್ನು ಹುಡುಕುದು ಯಾಕೆ ನೀವು? ನಾವು ತಿನ್ನಲಿಕ್ಕೆ ಹುಡುಕುದು. ಹೌದು, ನೀವು ಯಾರು ಅಂತ? ಎಲ್ಲ ಎಲ್ಲ ಓ ತಮ್ಮ, ಏನೆಲ್ಲ ಕೇಳಲಾರೇನು? ಕೇಳಿ ಸಹಿಸಲಾರೇನು? ಅಪಮಾನ. ಏನಾಯ್ತು ಏನಾಯ್ತು? ಎಲ್ಲ ಹೋಯ್ತು. ಇದ್ದದ್ದೇ ಸ್ವಲ್ಪ, ಅದು ಹೋಯ್ತು. ಅಪಮಾನ ಅಪಮಾನ ಅಪಮಾನ. ಎಂತ? ನೀನು ಸರಿ ಮಾಡುವುದಕ್ಕೆ ಬರಬೇಡ. ಇದು ಬಡಪ್ಪ ಈತ ಗೊತ್ತಿಲ್ಲ. ನಮ್ಮ ಬಗ್ಗೆ ಸ್ವಲ್ಪ ಪ್ರಚಾರ ಮಾಡಬೇಕಾ ಬೇಡ? ಅಗತ್ಯ. ಪ್ರಚಾರ ಸಣ್ಣದಿರಬಾರ್ದು, ಎತ್ತರದಲ್ಲಿರ್ಬೇಕು. ಹೌದು. ಹೇಗೆ? ಮೇಲಿಂದ. ನೀನು ಪ್ರಾರಂಭಿಸ್ತಾನ, ನೀನು ಅದಕ್ಕೆ ಯೋಗ್ಯ. ಎಲ್ಲಿಂದ? ಮೇಲಿಂದ ಪ್ರಾರಂಭ. ಸ್ವಲ್ಪ ಮೆಲ್ಲ, ಹೃದಯ ಗಟ್ಟಿ ಇಲ್ಲ. ನನಗೆ ನಿನ್ನ ಮುಖ ನೋಡುವಾಗಲೇ ಗೊತ್ತಾಗಿದೆ ನಿನ್ನ ಹೃದಯ ಸರಿ ಇಲ್ಲ ಅಂತ. ಗಟ್ಟಿ ಹಿಡ್ಕೋ ಕೈ. ಸಾಮಾನ್ಯದವರು ನಾವು ಅಂತ ಭಾವಿಸಬೇಡ. ವೀರರು ವೀರರು ಶೂರರು ಹೌದು ನೀವು ಧೀರ ಶೂರರವುದು ನೀವು.
ಯಾಗಿರುವೆನು ಬೇರೆ ಕಡೆಯಿಂದ ಹೊರಟು ವಾರಿಧಿಯಲ್ಲಿ ಶೂರ ಆಗುವುದು ನೀವು ವೀರ ಧೀರರಹುದು ನೀವು ತುಂಬಾ ಸಂತೋಷ. ತೋರಿಸು ಅಂತಿದ್ದೀರಲ್ಲ, ಹೌದು. ನಾನು ಯಾರನ್ನೂ ತೋರಿಸಲಾರೆನು. ನಾನು ಯಾರು ಅಂತ ಹೇಳಬಲ್ಲೆ. ಯಾರು? ತೋರುತ್ತಾ ಇದೆಯಲ್ಲ ಜಲರಾಶಿ, ಅಲ್ಲಿಗೆ ನಾನು ಕಲಹ ಬೇಡ ಎಲವ ಜೋಡ್ತ ನಮ್ಮ ಪರಾಕ್ರಮ ತೋರಿಸಲ್ಲ. ಅವ ಹೇಗಿದ್ದ? ನಿನ್ನ ಗಂಟಾಲೊಳಗೆ ಕಳೆವೆವು ತಲೆಗಳೈದು ಅದಕ್ಕೆ, ಶಿರವೊಂದು ಹುದು ನಿನಗೆ, ಕೈಗಳು ಎರಡು ಅದಕ್ಕೆ, ಕರಗಳು ಇಹುದು ನಿನಗೆ ನಾಲ್ಕು. ಅದು ಬೆಳ್ಳಗೆ ನೀನು ಕಪ್ಪು, ಅದು ಹೆದರ್ತಾ ಇದ್ದ. ನೀನು ಹೆದರಕ್ಕೆ ಸಂತಾನ ನಿನ್ನ ತೋರಿಗಿಲ್ಲ. ಇಲ್ಲ. ಏಕೋ ತಪ್ಪಿಸಿದ ಆತನ ತೋರಿಸಿದ್ರೆ ಬಿಟ್ಟೆವು, ಇಲ್ಲದಿದ್ರೆ ಹಲ್ಲಿಗೆ ಹಲ್ಲು ತಗದಂತೆ ತಿಂದೆವು. 5 ತಲೆಯೋ ಮತ್ತು ನೀವು ನನ್ನ ಕಾಲಿಗೆ ಎರಗಿದ್ರೆ ಬಿಟ್ಟೇನು, ಇಲ್ದಿದ್ರೆ ನೀರಿನಲ್ಲಿ ಮುಳುಗಿಸಿ ಬಬ್ಬೆ ಹಾಕುದು ನಿನ್ನ ಕುತ್ತಿಗೆ ಸಾಯಿಸಲಿಕ್ಕೆ ಉಂಟು ಅಲ್ಲಕ್ಕೆ. ಅಲ್ಲ ಸಾಕ ಬೇಕ ಸ್ಥಳ ನೋಡುವ ಸರಿಯಾದ ಜಾಗಕ್ಕೆ ಬಿದ್ದಿದೆ. ಆಯ್ತಾ? ಪರೀಕ್ಷೆ ಆಯ್ತು. ನಿನ್ನ ಚಾಟ ಮುಗಿ. ಚಾಟ ನಿನಗೆ, ನನಗಲ್ಲ. ಆಗಲ್ಲ. ಆಗಲ್ವೇನೋ? ಹೇಳು. ತಲೆಯಿಂದ ಕಾಲವರೆಗೆ ಸರಿಯಾಗಿ ಪರೀಕ್ಷೆ ಮಾಡಿದ್ದು. ಸತ್ತಿದ ಜೀವ ಉಂಟಾ ಅಂತ. ಅದು ಈಗಲೂ ಸಾಗದು. ನನ್ನ ಮೊದಲ ಪೆಟ್ಟಿಗೆ ಅದು ಸತ್ತು ಹೊತ್ತೆಷ್ಟಾಯ್ತು. ಆದ್ರೂ ನಂಬುದಕ್ಕಾಗುದಿಲ್ವೇನೋ ದೊಡ್ಡ ಜೀವ ಹೋಗಿದೆ ಇಲ್ವ ಅಂತ. ಈಗ ನಾನು ಸ್ವಲ್ಪ ತಿಂದು ಬರ್ತೇನೆ, ಮತ್ತೆ ಮಾತಾಡ. ಇಲ್ವಾ
ಎಲ್ಲಿಗೆ ಅಲ್ಲಿಗೆ. ಮತ್ತೆ ನಾನು ಎಂತದಕ್ಕೆ ಇರುವುದು? ಉಳಿದ್ರೆ ಕೊಡುದಿಲ್ವಾ? ಆಗುದಿಲ್ಲ. ಏನಾಗುದಿಲ್ಲ? ಇಲ್ಲಿ ದುಡ್ಡದ್ದು ನಾನು ಹೆಚ್ಚ ನೀನು ಹೆಚ್ಚ. ನಾನೇ. ಯಾರಾಗಿದ್ದು? ನಾನೇ. ನಾನು ದುಡ್ಡದ್ದು ದುಡ್ಡವನಿಗೆ ಮಾತ್ರ ಸಂಬಳ. ದುಡ್ಡನ್ನು ನೋಡ್ಲಿಲ್ಲ. ಅದನ್ನು ನಾನು ನೋಡ್ಲಿಲ್ಲ. ಇಲ್ಲಿ ನಿಲ್ಲು. ಆಗುದಿಲ್ಲ. ಎಲ್ಲಿಗೆ? ಇದು ಜಗಳಕ್ಕೆ ಇದು ಜಗಳಕ್ಕೆ ಅದೆಲ್ಲ ಪೆಟ್ಟಾದ್ರೂ ಸಿಗ್ತಿಲ್ಲ. ಜಗಳಕ್ಕೆ ಕಾರಣ. ನಾನು ಬಿಡುವ ಜಾಗ ಇಲ್ಲ. ಇತ್ಯರ್ಥ ಮಾಡು. ಒಂದು ಪಾಲು ಮಾಡು. ಹಾ, ತಿನ್ನುವಾಗ ಒಂದು ರೀತಿಯ ಪಾಲು. ನೀನು ಮಾಡುವುದಾ ನಾನು ಮಾಡುವುದಾ? ನಿನ್ನದೇ ಜಗಳ ನೀನೇ ಪಾಲು ಮಾಡು. ಸರಿ ಕೇಳು. ಸೊಂಟದಿಂದ ಮೇಲೆ ಏನೆಲ್ಲ ಉಂಟು ಅದು ನನಗೆ. ಸೊಂಟದಿಂದ ಕೆಳಗೆ ಏನೆಲ್ಲ ಉಂಟು ಅದು ನಿನಗೆ. ಒಪ್ಪಿಕೋ ಒಪ್ಪಿಕೋ ಒಪ್ಪಿಕೋ. ಈಗ ಮಾತಾಡಬೇಡ. ಮೊದಲು ಜಾಗ ನೋಡಿ ಬಾಯಿ ಹಾಕು. ಹಾಕ್ಬೇಕಾದ್ರೆ ದೊಡ್ಡ ದೊಡ್ಡ ಮಾಂಸದ ಮುದ್ದೆಲ್ಲ ಇರೋದು. ತಮ್ಮ, ನಾನು ನೋಡದೆ ಬಾಯಿ ಹಾಕುದು. ಸರಿ, ನೋಡಿ ಬಾಯಿ ಹಾಕು. ನೋಡಿ ಬಾಯಿ ಇಲ್ಲಿ ಬಾ. ನಿನ್ನ ಪಾಲು ಕೋಲಿನ ಹಾಗೆ ಉಂಟು ಎರಡು ಕಾಲು. ನೀನು ನನಗೆ ಕೊಟ್ಟ ಪಾಲ ಸಾಯುವ ತನಕ ಬಡೀತಾ ಇರಬಹುದು. ಟಕ್ಕರ 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 ಟಕರ ಟಕರ ನನಗೆ ಬೇಡ. ನನಗೆ ಈ ಪಾಲು ಸರಿಯಾಗಿಲ್ಲ. ಹಾಗಿದ್ರೆ ನೀನು ಮಾಡು. ನಾನು ಪಾಲು ಮಾಡ್ತೇನೆ. ಹಾ. ಒಂದೊಂದಲ್ಲ, ಎರಡೆರಡು ಸಮ ಪಾಲು. ಮತ್ತೆ ಹೌದಾ? ಹೌದು. ಅದು ಹೇಗೆ? ತಮ್ಮ, ಆ ಪ್ರಾಣಿಯ ದೇಹದ ಹೊರಗಿನ ಚರ್ಮ ಮತ್ತೆ ಒಳಗಿನ ಎಲುಬು ಎರಡು ಪಾಲು ನಿನಗೆ. ಮತ್ತೆ ಉಳಿದ ಆ ರಕ್ತ ಮತ್ತು ಮಾಂಸ ಉಂಟಲ್ಲ, ನಾನು ಅದನ್ನು ಸೇರಿಸಿಕೊಳ್ತೇನೆ. ಆಗಲಿ. ಯಾಕಂದ್ರೆ ಸಣ್ಣವರಿಗೆ ಭೇದ ಮಾಡಬಾರ್ದು. ಸರಿ ಪಾಲು ಕೊಡು. ಎಂತದ್ದು? ನನದು ಪಾಲು. ಯಾವುದು? ಎಲುಬು ಮತ್ತು ಚರ್ಮ ನಿನಗೆ, ರಕ್ತ ಮತ್ತು ಮಾಂಸ ನನಗೆ. ಹಾಗೆಂತದ್ದು ಕರ್ಮಕ್ಕಾದು? ಸಾಯುವ ತನಕ ನಾನೇನು ಜಗಿತಾ ಇರ್ಬೇಕು. ಮತ್ತೆ ಚರ್ಮ ಮುಗಿತದೇನೋ, ಮತ್ತೆ ಎಲುಬಂತೆ. ಬೇಡವಾ? ಬುದ್ಧಿವಂತಿಗೆಲ್ಲ ಬೇಡ. ಆದ್ರೆ ನೀವು ಸರಿ ಮಾಡಿ. ಹೀಗೆ ಮಾಡು. ಹೇಗೆ ಮಾಡು? ಒಂದು ಕೈ ಒಂದು ಕಾಲನ್ನು ನಾನು, ಮತ್ತೊಂದು ಕೈ ಮತ್ತೊಂದು ಕಾಲನ್ನು ನೀನು. ಬಲವಾಗಿ ಎಳೆಯೋಣ. ಯಾರ್ಯಾರ ಪಾಲಿಗೆ ಎಷ್ಟೆಷ್ಟು ಸಿಗುತ್ತದೋ ಹಾಗೆ ತಿಂದ. ಈಗ ಬೇಡ, ಅದು ಸತ್ತಿದೆ. ನಾವು ಸ್ವಲ್ಪ ವಿಶ್ರಾಂತಿ ಪಡೆಯುವ. ಮತ್ತೆ ಸೆಣದಿ ಬಂದ ಸಹಸ್ರ ಕಾಲದಿ ಧನುಜರಲಿ ಜಯ ಸೇರದಿರುತ್ತಿರೇ ನಳಿನ ಲಾಭನು ಸ್ಮರಿಸೆ ಭಕ್ತಿಯೊಳಾದಿ ಮಾಯೆಯನು ಮನದೊಳರಿತನು ದೊರದೊಳ ಸದಳ ಹನನಗೊಳಿಸುವೆ ಕಪಟದೊಳಗೆಂದೆನು ತಲ ವೀರ ವಿಕ್ರಮಿಗಳ ಪೊಗಳುತ್ತಲಿಂತೆಂದ ದಿವ್ಯ 5 ಸಹಸ್ರ ವರ್ಷಗಳ ಕಾಲ ಸಂಗ್ರಾಮ ವಿಜಯ ನನ್ನ ಪಾಲಿಗೆ ಪ್ರಾಪ್ತವಾಗಲಿಲ್ಲ. ಆಗ ನೆನಪಾದದ್ದು ಅಮ್ಮ. ಆಕೆಯನ್ನು ಸ್ಮರಿಸಿದೆ. ಅವಳು ಮೈದೋರಲಿಲ್ಲ. ನನ್ನ ಬುದ್ಧಿಯಲ್ಲಿ ಇದ್ದು ಪ್ರೇರಣೆಯನ್ನು ನೀಡಿದಳಲ್ಲ. ಶಕ್ತಿಯಿಂದ ಸಾಧಿಸುವುದಕ್ಕೆ ಆಗದ್ದನ್ನು ಯುಕ್ತಿಯಿಂದ ಮಾಡು ಮಗನೇ. ಸರಿ, ಅಮ್ಮನ ಮಾತು ಇದು ಕುತಂತ್ರವಲ್ಲ, ಸಮರತಂತ್ರ. ಬರಲಿ ರಾಕ್ಷಸ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಆಶ್ಚರ್ಯವಂತೇನ ಉಚ್ಚರಿಸುವುದೇನು ಅಚ್ಚಳಿಯದ ಬದರವುದು ಸಂಗರದಲ್ಲಿ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಮೆಚ್ಚಿದೆ ಮೆಚ್ಚಿದೆ ಮೆಚ್ಚಿದೆ. ಸಾಯ್ಲಿಲ್ವಾ? ಇಲ್ಲ, ಯಾಕೆ ಸಾಯ್ಲಿಲ್ಲ? ನಾನು ಸೋತೆ, ನೀವು ಗೆದ್ದಿರಿ. ನಿಮ್ಮನ್ನು ಕಂಡು ಸಂತೋಷಗೊಂಡು ವರ ರೂಪದಿಂದ, ಪಾರಿತೋಷಿಕ ರೂಪದಿಂದ ಒಂದು ವರ ಕೊಡಬೇಕು ಅಂತ ಭಾವಿಸಿ. ನೀನು ವರ ಕೊಡುವ? ವರ
ನೀವು ಗೆದ್ದಿದ್ದೀರಲ್ಲ, ಗೆದ್ದವರಿಗೆ ತಾನೇ ಯಾವಾಗಲೂ ಬಹುಮಾನ ಕೊಡೋದು. ನಮ್ಮಲ್ಲಿ ಕ್ರಮ ಇಲ್ಲ. ಗೆದ್ದವರು ನಾವು, ಸೋತವರು ನೀನು. ಸೋತವರು ಅಂತ ನೀನು ನಮ್ಮಲ್ಲಿ ಬೇಡಬೇಕಲ್ಲದೆ ಗೆದ್ದ ನಾವು ನಿನ್ನಲ್ಲಿ ಬೇಡುವ ಕ್ರಮ ಉಂಟೇನೋ? ಅದೇನು ಗೊತ್ತಾ? ನೋಡು, ಈ ಕೈ ಇದು ಅಂತಿಂತ ಕೈಯಲ್ಲ, ಕೊಟ್ಟ ಕೈ. ಈಗ ಸರಿ ಇಲ್ವಾ ಅದು ಕೊಟ್ಟ ಕೈ? ಈಗ ಮೊದಲು ಸರಿ ಇರ್ಲಿಲ್ಲ, ಈಗ ಒಂದು ಅಲ್ಲಿಂದ ಅಲ್ಲಿಗೆ ಸರಿ. ತಮ್ಮ, ಇವನ ಬೆನ್ನಿಗೆ ಪೆಟ್ಟು ಕೊಟ್ಟ ಕೈ ಇದು. ಅಷ್ಟಲ್ಲ, ಕೊಡುವ ಕೈ. ನಿನಗೆ ಎಷ್ಟು ಬೇಕು, ಎಲ್ಲಿ ಬೇಕು ಕೇಳಿದ್ರೆ ಕೊಡು. ಈಗ ನೀವು ಕೊಡ್ತೀರಿ? ಈಗ ಅಭ್ಯಾಸ ಇಲ್ಲ ನಮ್ಮದೇನಿದ್ರೆ ಹೀಗೆ ಕೊಡು ಕೈ. ನನಗೆ ಮನಸ್ಸುಂಟು ಮಾರ್ಗ ಇಲ್ಲ ಅಂತ ಆಗಿದೆ. ಅಂದ್ರೆ ಮಾರ್ಗ ಸರಿ ಇಲ್ವಾ? ಹಾಗಲ್ಲ, ನಾನು ಕೇಳಿದ ಬಳಿಕ ನೀವು ಕೊಡದೆ ಹೋದ್ರೆ ನಾನು ಹೇಗೆ ತಗೊಳ್ಳಿ? ಹಾಗೆ ಕಾಣಿಸ್ತದೇನೋ ನನ್ನ ಮುಖ ಹೇಗೆ? ಅವನನ್ನು ನೋಡಿ, ಅವನನ್ನು ನಂಬಿದವರು ಯಾರು ಕೆಟ್ಟದಿಲ್ಲ. ಕೊಡ್ತೀರಾ? ನಿಮಗೆ ನಿಮ್ಮ ಬಗ್ಗೆ ಅಂತ ಪ್ರಶ್ನೆ ಮಾಡಬೇಡ, ಕೊಡು. ಆದ್ರೆ ನನಗೆ, ನಾನು ನಿಮ್ಮನ್ನು ನಂಬಬೇಕಿದ್ರೆ ಕೈ ತಟ್ಟಿ ಭಾಷೆ ಕೊಡಬೇಕು. ಇದಕ್ಕೆ ಅಗ್ನಿಹಸ್ತ ಅಂತ ಹೆಸರು. ಅಗ್ನಿ ಸಾಕ್ಷಿಕವಾಗಿ ಕೊಟ್ಟ ಮಾತಾಗ್ತದೆ. ಬಂದು ಮುಟ್ಟಿದ್ದು ಕರ ತಟ್ಟುವಲ್ಲಿ. ಓ ತಮ್ಮ, ಪಾಪ ಅವ ಹೆದರಿಕೊಂಡಿದ್ದಾನೆ. ಮುಂದೆ ಮಾಡು. ಏನು ಕೇಳಿದ ನಾವು ಸಿಕ್ಕಿದ್ದೀರ? ನಯ ಕೈಗೆ ಬಲು ಸೊಕ್ಕಿದ ಮೂರ್ಖರೆ ನಿಮಗೆ ತಕ್ಕುದಾದ ಮದಿಗುವೆನದರಿ ದಕ್ಕದು ನಿಮಯ ವಿಕ್ರಮ ಮುಂದಕ್ಕೆ, ದಕ್ಕದು ನಿಮಯ ವಿಕ್ರಮ ಮುಂದ, ತಕ್ಕದು ನಿಮ್ಮಯ ವಿಕ್ರಮ ಮುಂದಕ್ಕೆ, ತಕ್ಕದು ನಿಮಯ ವಿಕ್ರಮ ಮುಂದ. ಸಿಕ್ಕಿದರೆ ಕೈಯೊಳಗೆ ಸಿಕ್ಕಿದ್ರಿ ನನ್ನ ಕೈಯೊಳಗೆ. ಕೈ ಬಿಡು ನೋಡು. ದೇಹಿಗಳು ಸಣ್ಣ ಮುಷ್ಟಿ ನಿನ್ನದು, ಹೇಗೆ ಸಿಕ್ಕಿಕೊಳ್ಳು? ನನ್ನ ಮಾತಿನ ಧ್ವನಿ ನಿಮಗೆ ಅರ್ಥ ಆಗಲಿಲ್ಲ. ನನ್ನ ಹಿಡಿತದಿಂದ ನೀವು ತಪ್ಪಿಸಿಕೊಳ್ಳಲಾರಿರಿ ಎಂಬುದೇ ಅರ್ಥ. ವೀರರೇ, ನನಗೆ ಬೇಕಾಗಿರುವುದು ನಿಮ್ಮಿಬ್ಬರ ಪ್ರಾಣ. ಪ್ರಾಣವ ಕೇಳಿದಾಗ ಏನ ಮಾಡುವುದೆಮ್ಮ, ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುತ್ತ ಸಾನುರಾಗದಲ್ಲಿ ಮನದಿರವೆನು ತಲೆ, ಸಾನುರಾಗದಲ್ಲಿ ಮನದಿರವೆನು ತಲೆ, ಏನ ಮಾಡೋದು ಅಣ್ಣ, ಏನ ಮಾಡುವುದು ತಮ್ಮ. ಹೋಯ್ತಲ್ವೇನೋ ನಂಬಿರುವನೋ ಜೀವ, ಹೋಯ್ತಲ್ವೇನೋ. ಪ್ರಾಣ ಕೇಳಿದ್ರು ಕೊಟ್ಟ ಮಾತಿಗೆ ತಪ್ಪಿದ್ರೆ ಖಂಡಿತವಾಗಿ ನಮಗೆ ಅಪವಾದ ಬಂತು. ಏನು ಮಾಡೋಣ? ಅಲ್ಲೋ ಅಲ್ಲೋ,
ಇಷ್ಟು ಬೇಗ ನಾವಿರೋರು ಸಾಹಿತ್ಯವಂತ ನಾನು ಭಾವಿಸೇ ಇರಲಿಲ್ಲ. ಕೆಲವು ಸಮಯದವರೆಗಾದ್ರೂ ಜೊತೆಯಲ್ಲಿ ಇರಬೇಕು ಅಂತ ಆಸೆ ಇತ್ತು. ಎಲ್ಲವೂ ಒಮ್ಮೆಲೆ ಹಾಳಾಗಿ ಹೋಯಿತು. ನಮ್ಮನ್ನು ನಿಲ್ಲಕ್ಕೆ ಬಿಡುವುದಿಲ್ಲ ಇವ. ಆಗ್ತಿತ್ತು ಅತಂತ್ರ ಸ್ಥಿತಿ ನಮ್ಮದಾಯಿತಲ್ಲ. ಅಲ್ಲ, ಮತ್ತು ಉಳಿಬೇಕು ಅಂತಾದ್ರೆ ಪ್ರಾಣ ಕೊಡ್ಬೇಕಾ ಬೇಡ? ಪ್ರಾಣ ಕೊಟ್ಟರೆ ನಾವಿಬ್ರು ಸಾಯ್ತೇವಾ ಇಲ್ವೋ? ನಿಶ್ಚಯ. ಮಾತು ಉಳಿಬೇಕು, ಪ್ರಾಣವನ್ನು ಕೊಡಬೇಕು. ಹಾಗಾಗಬೇಕು ಅಂತ ಆದ್ರೆ ಓ ನನ್ನ ಪ್ರೀತಿ ಅಣ್ಣ, ನನಗೆ ಬೇಕಾಗಿ ಒಮ್ಮೆ ನೀನು ಸಾಯಬೇಕು. ಒಮ್ಮೆ ಸತ್ತರೆ ಸಾಕು. ತಮ್ಮ, ನಿನ್ನ ಅನುಭವದ ಸಾರವನ್ನು ನಾನು ಕೇಳುವುದು, ಈ ಒಮ್ಮೆ ಸತ್ರೆ ಆಗ ಪ್ರಾಣ ಹೋಗುವುದಿಲ್ಲ. ಪ್ರಾಣ ಹೋಗದೆ ಜೀವ ಹೋಗುತ್ತಾನೆ. ಅದು ಎರಡೂ ಹೋಗ್ತದ? ಹೌದಾ? ಮತ್ತೆ ನಾನಿಲ್ಲೂ ಆಗ ನೀನು ಸಾಹಿತ್ಯ, ಮತ್ತೆ ನೀನು ಮಾತ್ರ. ನೀನು ಸತ್ರಲ್ಲೇ ನಿನ್ನ ಜಾಗ ನನಗೆ ಸಿಕ್ಕುವುದು. ಅದಕ್ಕೆ ಬೇಕಾಗಿ ನೀನು ಆದಷ್ಟು ಬೇಗ ಸಾಯ್ಬೇಕು. ನಾನು ಯಾವಾಗ ಸಾಯ್ತೇನೆ, ನನ್ನ ಸ್ಥಾನಕ್ಕೆ ಯಾವಾಗ ಬರ್ತೇನೆ ಅದಕ್ಕಾಗಿ ಇಬ್ಬರ ಶಿರ ಅವಸರ ಮಾಡಬೇಡ. ಎರಡು ಬೇಕು. ಎರಡು ಕೊಡ್ತೇವೆ. ಓ ತಮ್ಮ, ನಾವು ಒಟ್ಟಿಗೆ ತಟ್ಟಿದ್ವಿ, ಈಗ ಅವ ಕೇಳುದು ಒಟ್ಟಿಗೆ ಅಲ್ಲ. ನಮಗೆ ತಲೆ ಉಂಟು, ಹೌದಾ? ಅವನಿಗೆ ತಲೆ ಇಲ್ಲ. ಕೊಡಿ ಕೊಡಿ ಅವಸರ ಮಾಡಬೇಡುವೇನು? ಇವನಿಗೆ ಕೊಡಿ ಬೇಕಂತ. ಕೊಡಿ ಹೌದೇನೋ? ಪ್ರಾಣ ಬೇಕಾ? ಪ್ರಾಣ ಬೇಕು ಅಂತಾದ್ರೆ ಕಾಡ್ತಾ ಇರುವುದೇನು? ವಿಶಾಲವಾದಂತ ಜಲದಿಯಲ್ಲಿ ಇರುವುದು ನೀರು ಅಂತ ಗೊತ್ತಲ್ಲ. ಸಾಯುವ ಕಾಲದಲ್ಲಿ ನಮ್ಮ ಶರೀರಕ್ಕೆ ಒಂದು ಬಿಂದು ನೀರು ಸೋಕದಂತೆ ಪ್ರಾಣವನ್ನು ಪಡೆದುಕೋ. ಅರಿಯರೆನ್ನಯನೆಲೆ ಮರುಳರೆಂದನು ತಲೆ ಕರುಣಿಸಿ ಜ್ಞಾನ ದೃಷ್ಟಿಯನು ಮೆರೆಯ ತಲೆ ನೆರೆ ನುತಿಸಿದರ ಹರಿಯನು. ರಹಿತನಾದಂತಹ ನನ್ನ ನೆಲೆ ಇವರಿಗೆ ಗೊತ್ತಿಲ್ಲ. ಆದ್ದರಿಂದಲೇ ಈ ರೀತಿಯ ಕೇಳಿಕೆಯನ್ನು ಮುಂದಿರಿಸಿದ್ದಾರೆ. ಇವರು ಅನ್ಯರಲ್ಲ, ನನ್ನ ಕಿವಿಗಳ ಗುಗ್ಗೆಗಳಿಂದ ಹುಟ್ಟಿಕೊಂಡಂತಹ ನನ್ನ ಮಕ್ಕಳೇ ಇವರಾಗಿದ್ದಾರೆ. ಅಜ್ಞಾನವಿದೆ, ಆದ ಕಾರಣ ಈ ರೀತಿ ಮಾತನಾಡುತ್ತಾರೆ. ಇವರಿಗೆ ಸುಜ್ಞಾನವನ್ನು ಕರುಣಿಸುತ್ತೇನೆ. ಇವರ ಸಮಕ್ಷದಲ್ಲಿ ವಿರಾಟ್ ರೂಪದಿಂದ ನಿರಜದಳನಯನ ಕ್ಷೀರಾರ್ಣವಶಯನ ನಾರಾಯಣ ನೀರಜದಳನಯನ ಘೋರ ದುರಿತ ಸಂಹಾರಣ ಘೋರ ದುರಿತ ಸಂಹಾರಣ ದಿನೋಧಾರಿ ರಮಾರಮಣ ನಾರಾಯಣ ಕ್ಷೀರಾರ್ಣವಶಯನ ನಿನ್ನನ್ನು ನಾರಾಯಣ ಹೀಗೆ ನಾವು ಸ್ತುತಿ ಮಾಡ್ತೇವೆ. ಅಜ್ಞರಾದ ನಮ್ಮ ನೆತ್ತಿ ಮೇಲೆ ಕೈ ಇಟ್ಟು ನಮಗೆ ಸುಜ್ಞಾನವನ್ನು ಅನುಗ್ರಹ ಮಾಡಿತು. ನಮ್ಮ ಕಣ್ಣುಗಳಿಗೆ ನಿನ್ನ ವಿಶ್ವವಿರಾಟ್ ಸ್ವರೂಪವನ್ನು ಕಾಣುವ ಸೌಭಾಗ್ಯವನ್ನು ಕರುಣಿಸಿತು. ನಾವು ಮತ್ತು ನೀನು ನಮ್ಮೊಳಗಿರುವಂತಹ ಸಂಬಂಧ ಏನು ಎಲ್ಲವೂ ಈಗ ದೊಡ್ಡಾಗಿದೆ. ಓ ತಂದೆಯೇ, ಈ ನಿನ್ನ ಮಕ್ಕಳ ಸರ್ವ ಅಪರಾಧವನ್ನು ಕ್ಷಮಿಸಿ ಉದ್ಧಾರ ಮಾಡಿದಂತೆ. ತಂದೆ, ಹುಟ್ಟಿದ ಅಕ್ಷರವ ನಾವಿರುವರು ಅಣ್ಣ ತಮ್ಮಂದಿರು ಅನ್ನುವಂತಹ ಸಂಬಂಧವನ್ನು ಮಾಡಿಕೊಂಡಿದ್ದೇವೆ ವಿನಃ ನಮ್ಮನ್ನು ಗುರುತಿಸುವುದಕ್ಕೆ ಅಥವಾ ಕರೆಯುವುದಕ್ಕೆ ಸರಿಯಾದಂತ ನಾಮ ಅನ್ನುವಂಥದ್ದು ನಮಗಿಲ್ಲ. ಈ ಪ್ರಪಂಚದಲ್ಲಿ ನಾವು ಸತ್ರು ಕೂಡ ಮುಂದಕ್ಕೂ ನಮ್ಮ ಹೆಸರು ಶಾಶ್ವತವಾಗಿ ಉಳಿಯುವಂತೆ ನೀನೇ ಅನುಗ್ರಹಿಸಬೇಕು ತಂದೆ. ಮದಿನದ ಕಾಂತಿಯೇ ನಿನಗ ಮಧುವೆನುವೆ ಕಠಿಣವಾದನು ವಿರ್ಮನಿವನು ಕೈಠಬನೆನುತ ಮುದದಿ ನಿಮ್ಮಿಷ್ಟದಂತೆ ನಡೆಸುವೆನು.
ಕೈಠಬನೆನುದಾಗ ನೀವು ಅನ್ಯರಲ್ಲ, ನನ್ನ ಮಕ್ಕಳು. ನಾನು ಯೋಗ ನಿದ್ರೆಯಲ್ಲಿ ಮಲಗಿರುವ ಸಂದರ್ಭ ನನ್ನ ಕರ್ಣ ಕಿಲುಬಿಷದಿಂದ ಹುಟ್ಟಿಕೊಂಡವರು. ನಿಮಗೆ ತಂದೆಯೂ ನಾನೇ, ತಾಯಿಯೂ ನಾನೇ. ಹುಟ್ಟಿದಾಕ್ಷಣ ನನ್ನಿಂದ ದೂರವಾದಿರಿ. ಏನಿದರ ಅರ್ಥ? ಅಪ್ಪ ಅಮ್ಮನ ಪ್ರೀತಿ ದಕ್ಕದಂತಹ ಮಕ್ಕಳು ರಾಕ್ಷಸೀಯ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳುತ್ತಾರೆ ಅಂತ ನಾನು ಹೇಳಿದ ಹಾಗಾಯಿತು. ಮಕ್ಕಳೇ, ಹುಟ್ಟುವಾಗ ದೇಹ ಮಾತ್ರ ಇರ್ತದೆ, ಹೆಸರು ಇರುವುದಿಲ್ಲ. ಸತ್ತ ಬಳಿಕ ಹೆಸರು ಮಾತ್ರ ಉಳಿಯುತ್ತದೆ, ದೇಹ ಇರುವುದಿಲ್ಲ. ನಿಮ್ಮ ಹೆಸರು ಈ ಲೋಕದಲ್ಲಿ ಸ್ಥಾಯಿಯಾಗಿ ಇರಬೇಕು, ಇದೇ ತಾನೇ ನಿಮ್ಮ ಬಯಕೆ. ಅದನ್ನು ನಾನು ಖಂಡಿತವಾಗಿಯೂ ನಡೆಸಿಕೊಡುತ್ತೇನೆ. ನಿಮಗೆ ಹೆಸರು ಬೇಕಲ್ಲ? ಮದಿರದ ಕಾಂತಿಯ ನಿನ್ನನ್ನು ಮಧುವೆಂದು ಕರೆಯುತ್ತೇನೆ. ಕಠಿಣ ಕಾಯದ ನೀನು ಕೈಠಬ ನೆನೆಸಿದ್ದೀಯ. ಮಧು ಕೈಠಬರೇ, ನಿಮಗೆ ಕೊಟ್ಟ ಮಾತಿನಂತೆ ನೀರಿಲ್ಲದ ಸ್ಥಳದಲ್ಲಿ ನಿಮ್ಮ ತಲೆ ಕಡಿ. ಅದಕ್ಕಾಗಿ ನನ್ನ ತೊಡೆಗಳೆರಡನ್ನು ವಿಶಾಲವಾಗಿ ಬೆಳೆಸಿದ್ದೇನೆ. ನಿಮ್ಮ ಶಿರಗಳನ್ನು ಇಡೀ ಜಂಘೆಯೊಳಿರಿಸಿ ದೈತ್ಯರ ಶಿರಗಳನ್ನು ಸಂಹರಿಸುತ್ತಲೇ ಮೇದರ್ಶನ ಜಲಧಿಯಲ್ಲಿ ಸೇರಿಸುತ್ತ ಥರೆಯ ಯಜಿಸುತ್ತ ಮೇಲಿ ನೀನು ತಿರಿಸಿ ಬೆಸರನು ನಾಭಿ ಕಮಲದಿ ಮೆರೆವ ಕಮಲ ಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತಲ ಭಯವನು ಮಧುಕೈಟಬರ ಆತ್ಮಗಳಿಗೆ ಅನಂತ ಆನಂದದ ಮೋಕ್ಷ ಧಾಮವನ್ನು ಕರುಣಿಸಿದ್ದೇನೆ. ಅವರ ಹೆಸರು ಈ ಪ್ರಪಂಚದಲ್ಲಿ ಸ್ಥಾಯಿಯಾಗಿರಬೇಕು. ಅದಕ್ಕಾಗಿ ಅವರ ದೇಹದ ಮೇಧಸ್ಸನ್ನು ತೆಗೆದಿದ್ದೇನೆ. ಈ ಜಲದಿಯಲ್ಲಿ ಹೊದಿಸಿದ್ದೇನೆ. ಭೂಮಿಯ ನಿರ್ಮಾಣವನ್ನು ಮಾಡಿದ್ದೇನೆ. ಭೂಮಿಗೆ ಮೇದಿನಿ ಎಂಬಂತಹ ಹೆಸರನ್ನು ಇರಿಸಿದ್ದೇನೆ. ಅದು ಈ ಮಧುಕೈಟಬರ ನೆನಪಿಗೋಸ್ಕರ. ಎಲ್ಲಿಯ ತನಕ ಭೂಮಿ ಸ್ಥಿರವಾಗಿರುತ್ತದೆಯೋ ಅಲ್ಲಿಯ ತನಕ ಈ ಮಧುಕೈಟಬರ ಹೆಸರು ಸ್ಥಾಯಿಯಾಗಿರುತ್ತದೆ. ಇವರು ನನ್ನ ಮಕ್ಕಳು. ಏನಿದರ ಅರ್ಥ? ನಾನು ರಕ್ಷಣಾಕರ್ತೃ ತಾನೆ. ರಕ್ಷಣಾಕರ್ತೃವಾದವನು ನಿದ್ರೆ ಮಾಡಿದರೆ ಶತ್ರುಗಳು ಹೊರಗಿನಿಂದ ಹುಟ್ಟಿಕೊಳ್ಳುವುದಿಲ್ಲ, ಅವನ ಒಳಗೆಯೇ ಹುಟ್ಟಿಕೊಳ್ಳುತ್ತದೆ. ಆದ್ದರಿಂದ ಅಂತಃಶತ್ರುಗಳ ಬಗೆಗೆ ಪ್ರತಿಯೊಬ್ಬರೂ ಎಚ್ಚರಿಕೆಯಿಂದ ಇರಬೇಕು ಅಂತ ನಾನು ಹೇಳಿದ ಹಾಗಾಯಿತು. ಆ ವೇಳೆಗೆ ಬ್ರಹ್ಮದೇವನನ್ನ ನಾಭಿ ಪ್ರದೇಶದಿಂದ ಮೇಲೆದ್ದು ಬಂದ. ಏನಪ್ಪಣೆ ಅಂತ ಕೇಳ್ತಾ ಇದ್ದಾನೆ. ಅಮ್ಮ ಕೊಟ್ಟ ಕೆಲಸ ಇದೆಯಲ್ಲ, ಅದನ್ನು ಮಾಡು ಅಂದೆ. ಸೃಷ್ಟಿ ಆರಂಭವಾಯಿತು. ದ್ವಂದ್ವಾತ್ಮಕವಾದ್ದು. ದುಷ್ಟರು ಹುಟ್ಟುತ್ತಾರೆ, ಶಿಷ್ಟರು ಹುಟ್ಟುತ್ತಾರೆ. ದುಷ್ಟರ ಅಟ್ಟುಳಿ ಅತಿಯಾದಾಗ ಅವರ ಸಂಹಾರವನ್ನು ಮಾಡಿ ಶಿಷ್ಟರಿಗೆ ಆನಂದವನ್ನು ಸುಖವನ್ನೂ ಕರುಣಿಸಬೇಕಾದವನು ನಾನು. ರಕ್ಷಣಾಕರ್ತೃ ತಾನೆ. ಇದು ನಿರಂತರ ನಡೆಯುತ್ತಾ ಇರ್ತದೆ, ಚಕ್ರ ತಿರುಗಿದಂತೆ ರಾತ್ರಿ ಹಗಲುಗಳಂತೆ. ಇದು ಏನು ಅಂತ ಕೇಳಿದ್ರೆ ಇದೆಲ್ಲ ನಮ್ಮ ಅಮ್ಮನ ಮಹಾತ್ಮೆ, ದೇವಿ ಮಹಾತ್ಮೆ. ದೇವಿ ಮಹಾತ್ಮೆ ಪೂರ್ತಿಯಾಗದೆ ಯಾರು ಎದ್ದು ಹೋಗಲಿಕ್ಕಿಲ್ಲ, ಎಲ್ಲರೂ ಕೂತ್ಕೊಳ್ಬೇಕು. ನಾನು ಮಾತ್ರ ನನ್ನ ವೈಕುಂಠದಲ್ಲಿ ಹಾವಿನ ಮೇಲೆ ಮಲಗಿಕೊಳ್ತೇನೆ. ಆ ಮಹಾಜನನಿಯ ಅನುಗ್ರಹ ಎಲ್ರಿಗೂ ಇರಲಿ.